ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮಃ ವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ತ್ವಶೇ ನಮಃ. ನಮ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಲ್ಲರಿಗೂ ಈ ಒಂದು ಭಕ್ತಿಶಾಸ್ತ್ರಿ ತರಗತಿಗೆ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಕುಳಾಯಿ ಕೋಡಿಕೆರೆ ಮಂಗಳೂರು ಇವರು ಆಯೋಜಿಸಿರುವ ಭಕ್ತಿಶಾಸ್ತ್ರೀಯ ಒಂದು ಘಟಕ 2 ತರಗತಿಗೆ ಎಲ್ಲರಿಗೂ ಸ್ವಾಗತ. ಹಾಗೂ ಅಲ್ಲಿಯ ಮಂದಿರದ ಹಿರಿಯ ವೈಷ್ಣವರಿಗೆ ಹಾಗೂ ಗುರುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ರಾಧಾ ಗೋವಿಂದರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗೌರನಿತಾಯವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನರಸಿಂಹದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಜಗದ್ಗುರು ಶೀಲ ಪ್ರಭುಪಾದರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಒಂದು ತರಗತಿಯನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ಒಂದು ನಿಮಿಷ. ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಮಾತಾಜಿ? ಎಸ್ ಮಾತಾಜಿ, ಕಾಣಿಸ್ತಾ ಇದೆ. ಓಕೆ ಓಕೆ. ಹರೇ ಕೃಷ್ಣ. ಇದು ಇವತ್ತು ಅವರು ಪ್ರಭುಜಿ ಅವರು ಇಲ್ಲ ಕಾಣಿಸಿದೆ. ಏನಾದ್ರೂ ವಾಯ್ಸ್ ಅದು ಬ್ರೇಕ್ಔಟ್ ಆದ್ರೆ ದಯವಿಟ್ಟು ತಿಳಿಸಿ. ನಾನು ಅದು ಮ್ಯೂಟಲ್ಲಿ ಇಟ್ಟಿಲ್ಲ. ಓಕೆ ಮಾತಾಜಿ. ಸರಿ ಸರಿ. ಹರೇ ಕೃಷ್ಣ. ಸೊ ಇವತ್ತು ನಾವು ಈ ಒಂದು 5ನೆಯ ದಿನ, ಈ ಒಂದು ಘಟಕ 2ರದ್ದು 5ನೇ ಪಾಠದಲ್ಲಿದ್ದೇವೆ. ಸೊ ಅಧ್ಯಾಯ 9 ನಾವು ಹಿಂದೆ ಇದು ಈ ಒಂದು ರಹಸ್ಯತಮ ಜ್ಞಾನ, ಈ ಒಂದು ಗುಹ್ಯವಾದ ಜ್ಞಾನದ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ 1ನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೆ ಓದಿದ್ವಿ. ಸೊ ಇವತ್ತು ನಾವು ಅದರ ಮುಂದುವರಿದ ಭಾಗ 13 ಶ್ಲೋಕದಿಂದ 34ನೇ ಶ್ಲೋಕದವರೆಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸೊ ನಾವು ಇಂದಿನ ತರಗತಿಯಲ್ಲಿ ನೋಡಿದ್ವಿ ಈ ಒಂದು 9ನೇ ಅಧ್ಯಾಯ ತುಂಬಾ ಗುಹ್ಯವಾದ, ಅಂದ್ರೆ ರಾಜವಿದ್ಯಾ ಅಂತ ಹೇಳ್ತಾರೆ. ಇದು ತುಂಬಾ ರಹಸ್ಯವಾದ ಜ್ಞಾನ, ಅಂದ್ರೆ ತುಂಬಾ ಗೌಪ್ಯವಾದದಂತ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿವಿ. ಹಾಗೇನೆ ಈ ಒಂದು ಇದರಲ್ಲಿ ಈ ಒಂದು ಹಿಂದಿನ ಮೊದಲನೆಯ ಭಾಗ ಆ ಒಂದು 3 ವಿಭಾಗಗಳಲ್ಲಿ ಮೊದಲನೇ ಭಾಗ ಕರ್ಮಯೋಗ, ಅದು ತುಂಬಾ ಒಂದು ಗುಹ್ಯವಾದ ಜ್ಞಾನ. ಅಂದ್ರೆ ಅಲ್ಲಿ ಭಗವಂತ ಆತ್ಮದ ಜ್ಞಾನವನ್ನು ತಿಳಿಸ್ತಾರೆ. ಮತ್ತೆ 7 ಮತ್ತು 8 ಅಧ್ಯಾಯ ಗುಹ್ಯತರವಾದ ಜ್ಞಾನ, ಹಾಗೆ 9ನೇ ಅಧ್ಯಾಯ ಗುಹ್ಯತಮವಾದ ತುಂಬಾ ಗೌಪ್ಯವಾದ ಜ್ಞಾನವನ್ನು, ಅಂದ್ರೆ ಇಲ್ಲಿ ಭಗವಂತನ ವೈಭವಗಳನ್ನೆಲ್ಲ ತಿಳಿಸ್ತಾ ಇದ್ದಾರೆ. ಇದು ಮಿಶ್ರವಲದ ಪರಿಶುದ್ಧ ಭಕ್ತಿಗೆ ಸೀಮಿತವಾದದ್ದು. ಸೊ ನಾವು ಈ ಒಂದು ಇದರಲ್ಲಿ ನಾವು ರಾಜವಿದ್ಯೆಯ ಬಗ್ಗೆ ತಿಳ್ಕೊಂಡ್ವಿ. ಹೇಗೆ ಭೌತಿಕ ಪ್ರಪಂಚದೊಂದಿಗೆ ಕೃಷ್ಣನ ಸಂಬಂಧ ಯಾವ ತರ ಅಂತೇಳಿ ನಾವು ನೋಡಿದ್ವಿ. ಹಾಗೆ ಒಂದು ನಿರಾಕಾರವಾದಿಗಳ ಬಗ್ಗೆ ಎಲ್ಲ ಅವರ ಅಭಿಪ್ರಾಯ ಏನಂತ ತಿಳ್ಕೊಂಡ್ವಿ. ಆಗ ಭಗವಂತ ಈ ಒಂದು ಮಾನವ ರೂಪದಲ್ಲಿ ಅವತರಿಸಿದಾಗ ಅವನನ್ನು ಯಾವ ರೀತಿ ಅಪಹಾಸ್ಯ ಮಾಡ್ತಾರೆ ಈ ಒಂದು ನಿರಾಕಾರವಾದಿಗಳು. ಹೇಗೆ ಅವರು ನಿರಾಕಾರವಾದಿಗಳು, ಅವರು ಯಾವ ತರ ಅಂತ ಹೇಳಿದ್ರೆ, ಅವರು ಭಗವಂತನನ್ನು ಒಂದು
ಅವನಿಗೆ ಆಕಾರ ಇಲ್ಲ, ಮತ್ತೆ ಅವನೊಂದು ಒಂದು ನಮ್ಮ ತರ ಮನುಷ್ಯ ಅಂತ ಹೇಳಿ ಅವರ ಆಲೋಚನೆ ಆಗಿರ್ತದೆ. ಸೊ ಅವರು ಆ ರೀತಿ ಹೇಳುವಂಥದ್ದು ಭಗವಂತನಿಗೆ ಭಗವಂತನನ್ನು ಅಪಹಾಸ್ಯ ಮಾಡುವುದಂತ ನಾವು ತಿಳ್ಕೊಂಡ್ವಿ. ಆದ್ರೆ ಇಲ್ಲಿ ಆಚಾರ್ಯರು ಹೇಳ್ತಾರೆ, ಹೇಗೆ ಒಬ್ಬರನ್ನು ಈ ಒಂದು ಭಕ್ತಿಯಲ್ಲಿ ಅವರು ಹೇಗೆ ಬುದ್ಧಿವಂತರು ಅಥವಾ ಬುದ್ಧಿವಂತ ಅಲ್ಲದವರು ಅಂತ ಹೇಳಿದ್ರೆ ತಿಳ್ಕೊಳ್ಬೇಕಂತ ಹೇಳಿದ್ರೆ, ಯಾರು ಭಗವಂತನ ಸೇವೆಯಲ್ಲಿ ಸದಾ ತೊಡಗಿರ್ತಾರೋ, ಭಗವಂತನ ಬಗ್ಗೆ ಶ್ರವಣ ಕೀರ್ತನ ಇದ್ರಲ್ಲಿ ಎಲ್ಲ ತೊಡಗಿರ್ತಾರೋ, ಮತ್ತೆ ಭಗವಂತನ ಭಕ್ತಿ ಸೇವೆ ಮಾಡ್ತಾರೋ, ಭಕ್ತರ ಸಂಘದಲ್ಲಿ ಇರ್ತಾರೋ, ಮತ್ತೆ ಅದು ಎಲ್ಲ ಮಾಡ್ತಾರೋ, ಇಂಥ ಭಕ್ತಿ ಚಟುವಟಿಕೆಗಳನ್ನು ಬಿಟ್ಟು ಉಳಿದವರೆಲ್ಲರೂ ಬುದ್ಧಿವಂತರಲ್ಲ ಅಂತೇಳಿ ನಮ್ಗೆ ಆಚಾರ್ಯರು ತಿಳಿಸ್ತಾರೆ. ಮತ್ತೆ ಈ ನಿರಾಕಾರವಾದಿಗಳು ಅವರು ಈ ಒಂದು ಭಗವಂತನೊಡಿಗೆ ಒಂದಾಗುವಂಥದ್ದು ಅವರು ಹೇಳುವಂಥದ್ದು. ಸೊ ಈ ಒಂದು ಸಾಕ್ಷಾತ್ಕಾರ, ಬ್ರಹ್ಮನ್ ಸಾಕ್ಷಾತ್ಕಾರ ಯಾವ ರೀತಿ ಅಂತ ಹೇಳಿದ್ರೆ ಅದು ಭಗವಾನ್ ಸಾಕ್ಷಾತ್ಕಾರದಿಂದ ತುಂಬಾ ಕೆಳಮಟ್ಟದ ಅಂತೇಳಿ ನಾವು ಹಿಂದಿನ ಅಧ್ಯಾಯದಲ್ಲಿ ಹಿಂದಿನ ಒಂದು ತರಗತಿಯಲ್ಲಿ ನೋಡಿದ್ವಿ. ಸೊ ರಾಜವಿದ್ಯಾ ಎಂಬುದು ಅದು ಯಾವ ರೀತಿ ಈ ಒಂದು ವಿದ್ಯೆ ಕೃಷ್ಣ ಭಕ್ತಿಯ ಒಂದು ವಿದ್ಯೆ, ಕೃಷ್ಣ ಪ್ರಜ್ಞೆ ಯಾವ ರೀತಿಯ ಒಂದು ವಿದ್ಯೆ ಅಂತ ಹೇಳಿದ್ರೆ ಅದು ರಾಜವಿದ್ಯೆ. ತುಂಬಾ ಈ ರಾಜವಿದ್ಯೆಯನ್ನು ಎಲ್ಲರಿಗೆ ಕೊಡುವಂತದ್ದಲ್ಲ. ಈ ಒಂದು ಕೃಷ್ಣ ಪ್ರಜ್ಞೆಯ ವಿದ್ಯೆಗೆ ಬರ್ಬೇಕಾದ್ರೆ, ಕೃಷ್ಣ ಪ್ರಜ್ಞೆಯನ್ನು ನಾವು ಗಳಿಸ್ಬೇಕಾದ್ರೆ ಆದಷ್ಟು ಮಟ್ಟಿಗೆ ನಾವು ಐಹಿಕ ಕಲ್ಮಶಗಳನ್ನು ನಾವು ತೊರೆದೇ ಈ ಒಂದು ಸ್ಥಿತಿಗೆ ಬರುವಂತದ್ದು. ಸೊ ಇಲ್ಲಿ 1ರಿಂದ 3ನೇ ಶ್ಲೋಕದವರೆಗೆ ನಾವು ನೋಡಿದ್ವಿ. 4ರಿಂದ 10ನೇ ಶ್ಲೋಕದವರೆಗೆ ತಾವೆಲ್ಲರೂ ತುಂಬಾ ಅದ್ಭುತವಾದ ಉದಾಹರಣೆಗಳ ಮುಖಾಂತರ ಭೌತಿಕ ಪ್ರಪಂಚದಿಂದ ಕೃಷ್ಣನ ಸಂಬಂಧ ಯಾವ ರೀತಿ ಅಂತೇಳಿ ಅನೇಕ ಒಂದು ಚಟುವಟಿಕೆಯ ಮುಖಾಂತರ ನಾವು ನೋಡಿದ್ವಿ. ನಿರಾಕಾರವಾದಿಗಳು ಯಾವ ರೀತಿ ಭಗವಂತನ ಬಗ್ಗೆ ಅಪಹಾಸ್ಯ ಮಾಡುವುದು, ಮತ್ತೆ ಅವರು ಯಾವ ರೀತಿ ಮನುಷ್ಯ ಅವನೂ ಕೂಡ ನಮ್ಮ ತರ ಮನುಷ್ಯ ಅಂತೇಳಿ ಅವರು ಯಾವ ರೀತಿ ಹೇಳಿದೆ ಅಂತ ನಾವು ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ನೋಡೋಣ ಈ ಒಂದು 13ರಿಂದ 19ನೇ ಶ್ಲೋಕದವರೆಗೆ ಮಹಾತ್ಮರು ಮತ್ತು ಇತರ ರೀತಿಯ ಆರಾಧಕರು ಅಂತ ಹೇಳಿದ್ರೆ, ಈಗ ನಾವು ಹಿಂದಿನ ತರಗತಿಗಳಲ್ಲಿ ನೋಡಿದ್ವಿ ಅನನ್ಯ ಭಕ್ತಿ ಬಿಟ್ಟು ಮತ್ತೆ ಯಾವ ರೀತಿ ಭಗವಂತನನ್ನ ಯಾವ ರೀತಿ ಒಂದು ಬೇರೆ ರೀತಿಯ ಆರಾಧಕರು ಯಾವ ರೀತಿಯಲ್ಲಿ ಇದ್ದಾರೆ ಅಂತೇಳಿ ನೋಡ್ಲಿಕ್ಕಿದ್ದೇವೆ. ಮತ್ತೆ ದೇವತಾರಾಧನೆ ಅದರ ಬಗ್ಗೆ ನಾವು ತಿಳಿಯಲಿದ್ದೇವೆ. ಅನನ್ಯ ಭಕ್ತಿ ಯಾವ ರೀತಿ ಎಂಬುದು ನಮ್ಮ ಆಚಾರ್ಯರು ಯಾವ ರೀತಿ ತಿಳಿಸಿಕೊಡ್ತಾರೆ, ಮತ್ತೆ ಭಗವಂತ ಅನನ್ಯ ಭಕ್ತಿ ಬಗ್ಗೆ ಯಾವ ರೀತಿ ತಿಳಿಸ್ತಾರೆ ಅಂತೇಳಿ ಇವತ್ತಿನ ಅಧ್ಯಾಯದಲ್ಲಿ ನೋಡೋಣ. ಸೊ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಓದಿ ಮಾತಾಜಿ. ಮಹಾತ್ಮಾನಸ್ತು ಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತಃ ಭಜಂತಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಒಂದು ತಪ್ಪಾಗಿರ್ಬೇಕು ಮೋಸ್ಟ್ಲಿ. ಇಲ್ಲಿ ಭ್ರಾಂತಿಗೆ ಸಿಲುಕದ ಮಹಾತ್ಮರು ಏನೋ ಬೇರೆ ಬರೆದು ಕಾಂತಿಗೆ ಸಿಲುಕದ ಭ್ರಾಂತಿಗೆ ಅಂತ ಆಗ್ಬೇಕು, ಏನೋ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಪರವಾಗಿಲ್ಲ. ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೇವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನು ಅವ್ಯಯನೂ ಆದ ದೇವೋತ್ತಮ ಪರಮಪುರುಷನು ಎಂದು ಗೊತ್ತು. ಆದ್ದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಇಲ್ಲಿ ಮಹಾತ್ಮರ ಬಗ್ಗೆ ತಿಳಿಸ್ತಾರೆ. ಸೊ ನಾವು ಇಲ್ಲಿ ಭೌತಿಕ ಲೋಕದಲ್ಲಿ ನಾವು ಅನೇಕ ಒಂದು ಶಾಲೆಯ ಜ್ಞಾನ ಪಡಿತಾ ಇರುವಾಗ ನಾವು ಮಹಾತ್ಮರ ಬಗ್ಗೆ ಕೇಳಿದ್ದೇವೆ. ಅನೇಕ ಮಂದಿ ಮಹಾತ್ಮರು ಅಥವಾ ರಾಜಕಾರಣಿಗಳು ಅವರನ್ನೆಲ್ಲ ನಾವು ಮಹಾತ್ಮರಂತ ನಮ್ಗೆ ಕಲಿಸಿಕೊಟ್ಟಿದ್ರು. ಆದ್ರೆ ಇಲ್ಲಿ ನೋಡೋಣ ನಾವು ಈ ಒಂದು ಭಗವದ್ಗೀತೆಯಲ್ಲಿ ಭಗವಂತ ಯಾರನ್ನು ಮಹಾತ್ಮರಂತ ಹೇಳ್ತಾರೆ ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ಮಹಾತ್ಮರಂತ ಹೇಳಿದ್ರೆ ಈ ಒಂದು ಯಾರು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗ್ತಾರೆ, ಮತ್ತೆ ಯಾರು ಈ ಒಂದು ಭೌತಿಕ ಲೋಕದಲ್ಲಿ ಅನೇಕ ಈ ಒಂದು ಐಹಿಕ ಕ್ಲೇಶಗಳಿರ್ತವೆ, ಇದರಿಂದ ಯಾರು ಸಂಪೂರ್ಣವಾಗಿ ಬಿಡುಗಡೆ ಆಗ್ತಾರೆ, ಈ ಒಂದು ಬಂಧನದಿಂದ ಬಿಡುಗಡೆ ಆಗ್ತಾರೆ, ಅವರನ್ನು ನಾವು ಮಹಾತ್ಮರಂತ ಹೇಳುವಂಥದ್ದು. ಈ ಪದವನ್ನು ಯಾರಿಗೆ ನಾವು ಉಪಯೋಗಿಸ್ಬೇಕಂದ್ರೆ ಭಗವಂತನ ಶುದ್ಧ ಭಕ್ತರಿಗೇನೆ ಉಪಯೋಗಿಸ್ಬೇಕು. ಬೇರೆ ಯಾರಿಗೆ ಅಂದ್ರೆ ಆ ಒಂದು ಮಹಾತ್ಮರ ಲೆವೆಲಿಗೆ ಅವರು ಆ ಒಂದು ಸ್ತರಕ್ಕೆ ಮೇಲೆ ಏರ್ಬೇಕಾದ್ರೆ ಅವರಿಗೆ ಅಂತ ಗುಣ ಲಕ್ಷಣಗಳು ಇರ್ಬೇಕು. ಸೊ ಅದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಂದ್ರೆ ಇದು ಬರುವಂತದ್ದು ಅನನ್ಯ ಭಕ್ತಿ ಮಾಡ್ತಾರೆ, ಅವರಿಗೆ ಮಾತ್ರ ಇದು ಸಲ್ಲುವಂಥದ್ದು. ಭೌತಿಕದಲ್ಲಿ ನಾವು ಇದು ಮಹಾತ್ಮರ
ಆ ಒಂದು ಇದಕ್ಕೆ ನಾವು ಹೋಲಿಸಬಾರದು ಇದನ್ನು. ಭಗವಂತನ ಭಕ್ತರು ಆ ಒಂದು ಇದಕ್ಕೆ ಅಂದ್ರೆ ಪೂರ್ತಿ ಭಗವಂತನಿಗೆ ಶರಣಾಗಿರ್ತಾರೆ. ಅಂತಹ ಮಹಾತ್ಮರು ದೈವೀ ಪ್ರಕೃತಿಯ ಆಶ್ರಯದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ನೋಡಿ. ದೈವೀ ಪ್ರಕೃತಿಯ ರಕ್ಷಣೆಯಲ್ಲಿ ಅಂದ್ರೆ ಯೋಗಮಾಯ ರಕ್ಷಣೆಯಲ್ಲಿ ಇರ್ತಾರೆ. ನಮ್ಗೆ ಗೊತ್ತಿದೆ ಈ ಒಂದು 3 ವಿಧವಾದ ಭಗವಂತನ ಶಕ್ತಿ: ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತು ತಟಸ್ಥ ಶಕ್ತಿ. ಜೀವಿಗಳು ನಾವೆಲ್ಲ ತಟಸ್ಥ ಶಕ್ತಿಯಲ್ಲಿ ಇರುವಂತದ್ದು. ಹಾಗೆ ಯೋಗಮಾಯೆ ಅದು ಅಂತರಂಗ ಶಕ್ತಿ. ನೋಡಿ ಭಗವಂತ ಮಹಾತ್ಮರಿಗೆ ಯಾವ ರೀತಿ ಒಂದು ರಕ್ಷಣೆ ಕೊಡ್ತಾನೆ ಅಂತ ಹೇಳಿದ್ರೆ, ಯೋಗಮಾಯ ಶಕ್ತಿಯಿಂದ ಭಗವಂತ ಆ ಶಕ್ತಿಯಿಂದ ಈ ಭಕ್ತರನ್ನು ರಕ್ಷಿಸುವಂತದ್ದು. ಅದಕ್ಕೆ ಮಹಾತ್ಮರಂತ ಅಲ್ಲಿ ಹೇಳುವಂತದ್ದು. ಸೊ ಮಹಾತ್ಮರು ಕೃಷ್ಣನ ಒಂದು ಯೋಗಮಾಯ ರಕ್ಷಣೆಯಲ್ಲಿ ಇರ್ತಾರೆ. ಯಾರೆಲ್ಲ ಭಕ್ತಿಯ ಉನ್ನತ ಸ್ತರದಲ್ಲಿ ಇರ್ತಾರೆ ಅವರಿಗೆ ಮಾತ್ರ ಒಂದು ಯೋಗಮಯ ಒಂದು ಆಶಯ ಸಿಗುವಂತದ್ದು. ಇಲ್ಲ ನಾನು ಇಷ್ಟು ಒಂದು ಪೂಜೆ ಮಾಡ್ತೇನೆ, ಒಂದು ಸ್ವಲ್ಪ ನೈವೇದ್ಯ ಇಡ್ತೇನೆ, ಆಯ್ತು ಇರ್ಲಿ, ಇಲ್ಲ ಅಲ್ಲ. ಭಗವಂತ ಈ ಒಂದು ಭಕ್ತರು ಉನ್ನತ ಸ್ತರದಲ್ಲಿ ಇದ್ರೆ ಮಾತ್ರ, ಸಂಪೂರ್ಣವಾಗಿ ಅನನ್ಯ ಮನಸ್ಸಿನಿಂದ ಯಾರು ಭಕ್ತಿ ಸೇವೆ ಮಾಡ್ತಾರೋ ಅಂತ ಅನನ್ಯ ಭಕ್ತಿಯವರಿಗೆ ನಾವಿಲ್ಲಿ ಮಹಾತ್ಮರಂತ ಹೇಳ್ಬಹುದು. ಅವರು ಸದಾ ಭಗವಂತನ ಬಗ್ಗೆನೆ ಯೋಚಿಸ್ತಾ ಇರೋದು, ಭಗವಂತನ ಬಗ್ಗೆ ವಿಷಯವನ್ನು ಮಾತಾಡ್ತಾ ಇರೋದು, ಭಗವಂತನ ಒಂದು ವಿಷಯವನ್ನು ಹೇಗೆ ಎಲ್ಲಿ ನಾವು ಪ್ರಚಾರ ಮಾಡುವಂತದ್ದು. ನಮ್ಗೆ ನಾವು ಈ ಭಗವಂತನ ಒಂದು ನಾಮ ರೂಪ ಗುಣ ಲೀಲೆಗಳ ಬಗ್ಗೆ ಇನ್ನೊಬ್ಬರ ಒಂದು ಬಾಕಿ ಯಾರು ಒಂದು ಬುದ್ಧಿವಂತರಲ್ಲದವರು ಇರ್ತಾರೆ ಅಥವಾ ಅಭಕ್ತರಿರ್ತಾರೆ, ಅವರಿಗೆ ಸದಾ ನಾನು ಇವರಿಗೆ ಜ್ಞಾನವನ್ನು ಕೊಡ್ಬೇಕಂತ ಸದಾ ಚಿಂತನೆಯಲ್ಲಿ ಇರ್ತಾರೆ. ಅವರು ಮಹಾತ್ಮರು ಅಂತೇಳಿ ಇಲ್ಲಿ ಹೇಳ್ಬೋದು. ಸೊ ಮಹಾತ್ಮ ಈ ಶ್ಲೋಕಗಳಲ್ಲಿ ಕೊಟ್ಟಿರುವ ಗುಣಗಳು ಮತ್ತು ನಡವಳಿಕೆಯನ್ನು ಪ್ರತಿಬಿಂಬಿಸುವ ಶ್ರೀಲ ಪ್ರಭುಪಾದರ ಜೀವನದಿಂದ ಉದಾಹರಣೆಗಳನ್ನು ಪಟ್ಟಿ ಮಾಡಿ ಅಂತ ಹೇಳ್ತಾರೆ. ಇದು ನೋಡೋಣ ನೋಡಿ. ಇದು 9 ಶ್ಲೋಕ 13 ಮತ್ತು 14 ಬ್ರೇಕ್ಔಟ್ ರೂಪ್ ಮಾಡ್ತೇನೆ. ಏನು ಇದು ಅಂತ ಹೇಳಿದ್ರೆ, ಈ ಶ್ಲೋಕಗಳಲ್ಲಿ ಕೊಟ್ಟಿರುವ ಗುಣಗಳು ಮತ್ತು ನಡವಳಿಕೆಯನ್ನು ಪ್ರತಿಬಿಂಬಿಸುವ ಶ್ರೀಲ ಪ್ರಭುಪಾದರ ಜೀವನದಿಂದ ಉದಾಹರಣೆ ಹೇಳಿದ್ರೆ ಆಯ್ತು. ಅಂದ್ರೆ ಅಲ್ಲಿ ಆ ಶ್ಲೋಕವನ್ನು ಓದಿ ಆ ಶ್ಲೋಕದಲ್ಲಿ ಏನು ಗುಣ ಬರ್ತದೆ ಅದು ಶ್ರೀಲ ಪ್ರಭುಪಾದರಿಗೆ ಯಾವ ರೀತಿ ಕನೆಕ್ಟ್ ಆಗ್ತದೆ ಅಂತ ಹೇಳಿ ಹೇಳಿದ್ರೆ ಆಯ್ತು. ಬ್ರೇಕ್ಔಟ್ ರೂಮ್ ಅರ್ಥ ಆಯ್ತಲ್ಲ ಪ್ರಶ್ನೆಗಳು? ಹರೇ ಕೃಷ್ಣ. ಎಸ್ ಮಾತಾಜಿ. ಓಕೆ, ನಾನು ಬ್ರೇಕ್ಔಟ್ ಮಾಡ್ತೇನೆ. 2 ಬ್ರೇಕ್ಔಟ್ ಮಾಡ್ತೇನೆ ಆಯ್ತಾ. ಶ್ರೀಲ ಪ್ರಭುಪಾದರದ್ದು ನಾವು ಅಲ್ಲಿಂದ ಆ ಗುಣಗಳನ್ನು ಶ್ರೀಲ ಪ್ರಭುಪಾದರ ಇದಕ್ಕೆ ಹೋಲಿಸಿ ಹೇಳಿದ್ರೆ ಆಯ್ತು.
ತಗೊಂಡೋಗಿದ್ದೆ ಕೊಡಕ್ಕೆ ಹಿಡ್ಕೊಂಡು ಅವ್ರಗೊಂದು ಅಂತ ಅಲ್ಲೇ ಗೊತ್ತಾಗಲಿಲ್ಲ ನೋಡಿದ್ಮೇಲೆ ಆಮೇಲೆ ಗೊತ್ತಾಯ್ತು. ಹಂಗೆ ನನ್ನ ಗ್ರೀನ್ ಆಚೆ ಬರ್ಬೇಕು ನನಗೆ ಡಿಸೈಡ್ ಆದಂಗ ನನಗೆ ಪದೇ ಪದೇ ಏನು ಇಲ್ವೇನೋ ಅಂತ ಅನ್ಸೋದು ಒಂದ್ ರೀತಿ ಇದನ್ನ ಹಾಕಕ್ಕೆ ಅಭ್ಯಾಸ ಆಗಿ ಈ ಸ್ವಲ್ಪ ಲೆಸ್ಸು ಅಕ್ಕ ರಾಜಲಕ್ಷ್ಮಿ ಅಕ್ಕ ಯಾರು ಫೋಟೋ ತೆಕ್ಕೊಂಡ್ರದು ನನಗೆ ಕಳ್ಸಕ್ಕ ರವೀಂದ್ರನ ಸೆಂಡ್ ಮಾಡ್ಬೇಕಲ್ಲ ನಿಮ್ಗೆ ಎಲ್ಲ ಕಳಿಸ್ತೀನಿ ನೀವು ಇದಕ್ಕೂ ಹಾಕಿ ಅದಕ್ಕೆ ಹಾಕಲ್ಲ ನಾನು ನೀವು ಹಾಕಿರಂತೆ ರವೀಂದ್ರನ ನನಗೆ ಸೆಂಡ್ ಮಾಡಿದ್ರು ಅವ್ರು ಹಾಕಿರೋ ಒಲೆಕ್ಕೆ ನೀವೇನ್ ಹಾಕಕ್ಕೆ ಮಾಡ್ಕೊಳ್ಳಿ ಮಾತಾಜಿ. ನಿಮ್ಗೆ ಯಾವ್ದು ಹಾಕ್ಲಿ ಅಂತ ಹರೇ ಕೃಷ್ಣ. ಓಕೆ, ಎಲ್ಲರೂ ಬಂದ್ರ ಅಂತ ಅನ್ಕೋತೀನಿ. ಓಕೆ, ಸ್ಟಾರ್ಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಲ್ಲ ವಾಯ್ಸ್? ಎಸ್ ಮಾತಾಜಿ ಕೇಳಿಸ್ತಾ ಹೇಳಿ ಇದೆ. ಮಾತಾಜಿ. ಮಾತಾಜಿ ಕೇಳ್ತಾ ಇದೆ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ ನಮ್ದು ಗ್ರೂಪ್ 2 ಮಾತಾಜಿ. ನಮ್ ಗ್ರೂಪ್ ಅಲ್ಲಿ ಶಾರದಾ ಮಾತಾಜಿ, ಸುಜಾತ ಮಾತಾಜಿ, ಚೈತನ್ಯ ಮಾತಾಜಿ, ಅದೇ ರೀತಿ ಪ್ರವೀಣ್ ಪ್ರಭುಜಿ ಇದ್ರು. ಸೊ ಇದ್ರಲ್ಲಿ ಪ್ರಭುಪಾದ್ರದ್ದು ಹೇಳ್ಬೇಕಾದ್ರೆ 9.4 ಶ್ಲೋಕದಲ್ಲಿ ಹೇಳಿದ ಹಾಗೆ ಆ ಮುಖ್ಯ ಲಕ್ಷಣಗಳು ಅಲ್ಲಿ ಹೇಳ್ತಾರೆ ಅಲ್ವಾ. ಅವರು ದೃಢವ್ರತರಾಗಿರ್ಬೇಕು, ಸತತ ಕೀರ್ತನೆಯನ್ನು ಮಾಡ್ಬೇಕು, ಭಕ್ತಿಯಿಂದ ನಮಸ್ಕಾರ ಮಾಡ್ಬೇಕು, ನಿತ್ಯ ಯುಕ್ತರಾಗ್ಬೇಕು ಅಂತ ಆಗಿರ್ಬೇಕು ಅಂತ. ಸತತಂ ಕೀರ್ತನೆ ಅಂತ ಹೇಳಿದ್ರೆ ಯಾವಾಗ್ಲೂ ಕೃಷ್ಣನ ನಾಮ ಗುಣಲೀಲೆಯನ್ನು ಕೀರ್ತಿಸುವವರು. ಪ್ರಭುಪಾದ್ರು ಕೂಡ ಸತತವಾಗಿ ಎಲ್ಲರಿಗೂ ಕೂಡ ಅವರು ಹರಿನಾಮ ಸಂಕೀರ್ತನೆಯನ್ನು ಪರಿಚಯಿಸಿದ್ರು. ಜಗತ್ತಿನಾದ್ಯಂತ ಪಾಶ್ಚಾತ್ಯರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಹರೇ ಕೃಷ್ಣ ನಾಮ ಮಂತ್ರದ ಶ್ರೇಷ್ಠತೆ ಏನು, ಅದೇ ರೀತಿ ಅವರು ಕೂಡ ದಿನ ರಾತ್ರಿ ಎಲ್ಲ ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ ಇದ್ರು. ಅದೇ ರೀತಿ ದೃಢವ್ರತ ಅಂದ್ರೆ ಏನು? ಗಟ್ಟಿ ಸಂಕಲ್ಪದಿಂದ ಕೃಷ್ಣ ಸೇವೆ ಮಾಡೋದು. ನಮ್ಮ ಪ್ರಭುಪಾದ್ರು ಕೂಡ ಅನೇಕ ಅಡೆತಡೆ, ಹಣಕಾಸಿನ ತೊಂದರೆ, ಆರೋಗ್ಯ ಸಮಸ್ಯೆಗಳಿದ್ರು ಅವರ ಆ ವಯಸ್ಸು ಅಂತ ಹೇಳಿದ್ರೆ 69ನೇ ವಯಸ್ಸು. ಆ ವಯಸ್ಸಿನಲ್ಲೂ ಕೂಡ ಅವರು ಫಾರಿನ್ ಕಂಟ್ರಿಗೆ ವಿಸಿಟ್ ಮಾಡಿ ಅಲ್ಲಿ ಎಲ್ಲವನ್ನು ಎದುರು ಹಾಕಿ ಆ ಕೃಷ್ಣ ಪ್ರಜ್ಞೆಯನ್ನು ಸ್ಥಾಪಿಸಿದಂಥದ್ದು. ಅಂತಹ ದೃಢತೆ ಅವರಲ್ಲಿ ಇತ್ತು. ಅವರು ದೃಢವ್ರತರಾಗಿದ್ರು. ಅದೇ ರೀತಿ ಭಕ್ತಿಯಿಂದ ನಮಸ್ಕಾರ ಮಾಡೋದು ಅಂದ್ರೆ ಸದಾ ಭಕ್ತಿಯಿಂದ ಶ್ರೀಕೃಷ್ಣನಿಗೆ ಶರಣಾಗತ ಭಾವ. ನಮ್ಮ ಪ್ರಭುಪಾದ್ರು ಕೂಡ ಹಾಗೆ ಅವರ ಒಂದು ಉಪನ್ಯಾಸ ಮಾಡುವಂತಹ ಮೊದಲಾಗಿರ್ಬೋದು, ನಂತರ ಆಗಿರ್ಬೋದು, ಅವರ ಪ್ರತಿಯೊಂದು ಪುಸ್ತಕಗಳಲ್ಲಾಗಿರ್ಬೋದು ಮುನ್ನುಡಿಯಲ್ಲಿ ಅವರು ಹೇಳ್ತಾರೆ ನಮೋ ಓಂ ವಿಷ್ಣು ಪಾದಾಯ ಅಂತ ಹೇಳ್ತಾರೆ. ಯಾವ ರೀತಿ ಅದು ಆ ನಮಸ್ಕಾರ ಮಾಡಿ ಆರಂಭಿಸ್ತಾ ಇದ್ರು ಅನ್ನೋದು ಅವರಿಂದ ನಾವು ತಿಳಿಯಬೇಕಾದದ್ದು. ಅದೇ ರೀತಿ ಅವರು ನಿತ್ಯ ಯುಕ್ತರಾಗಿದ್ರು ನಮ್ಮ ಪ್ರಭುಪಾದ್ರು. ಅಂದ್ರೆ ನಿದ್ದೆಯನ್ನು ಬಿಟ್ಟು ಅವರು ದಿನರಾತ್ರಿ ಅವರ ಬರವಣಿಗೆ 50ಕ್ಕೂ ಹೆಚ್ಚು ಗ್ರಂಥಗಳನ್ನು ಅವರು ಅನುವಾದಿಸಿದ್ದಾರೆ ಅಲ್ವಾ. ಶ್ರೀಮದ್ ಭಾಗವತಂ ಆಗಿರ್ಬೋದು, ಚೈತನ್ಯ ಚರಿತಾಮೃತ, ಭಕ್ತಿ ರಸಾಮೃತ ಸಿಂಧು, ಹಲವಾರು ಗ್ರಂಥಗಳನ್ನು ನಮಗೆ ಅನುವಾದ ಮಾಡಿ ಕೊಟ್ಟಿದ್ದಾರೆ ಅವರು ಭಕ್ತಿಯ ಬಗ್ಗೆ ತಿಳಿಲಿಕ್ಕೆ, ಭಗವಂತನ ಬಗ್ಗೆ ತಿಳಿಲಿಕ್ಕೆ. ಅದೇ ರೀತಿ ದೃಢವ್ರತದ ಇನ್ನೊಂದು ಹೇಳಿದ್ರೆ ಹೇಳ್ಬೋದು 108ಕ್ಕೂ ಹೆಚ್ಚು ದೇವಾಲಯಗಳನ್ನು ಅವರು ಜಗತ್ತಿನಾದ್ಯಂತ ಸ್ಥಾಪನೆ ಮಾಡಿದ್ರು. ಇದೇನು ಚಿಕ್ಕ ವಿಷಯ ಅಲ್ಲ. ಅವರ 69ನೇ ವಯಸ್ಸಿನಲ್ಲಿ ಕೈಯಲ್ಲಿ ಹಣ ಇಲ್ಲದಿದ್ರು ಅಷ್ಟು ಅಡೆತಡೆಗಳನ್ನೆಲ್ಲವನ್ನು ಭೇದಿಸಿಕೊಂಡು ಅವರ ಗುರಿ ಒಂದೇ ಆಗಿತ್ತು, ಕೃಷ್ಣನನ್ನು ಆರಾಧಿಸ್ಬೇಕು. ಪ್ರತಿಯೊಬ್ರು ಕೂಡ ಕೃಷ್ಣ ಭಕ್ತಿ ಏನು ಅಂತ ಪ್ರತಿಯೊಬ್ರು ತಿಳಿಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ಅದೇ ರೀತಿ ಭಕ್ತಿಯಿಂದ ಸೇವೆ ಅನ್ನೋದು 9.14ನೇ ಶ್ಲೋಕದಲ್ಲಿ ಹೇಳುತ್ತೆ ಅಲ್ವಾ. ಭಕ್ತಿಯಾಂ ನಿತ್ಯ ಯುಕ್ತ ಉಪಾಸತೆ, ಭಕ್ತಿಯಿಂದ ನಿತ್ಯ ಯುಕ್ತನಾಗಿ ಉಪಾಸನೆ ಮಾಡೋದು. ಭಕ್ತಿಯಿಂದ ಸೇವೆ ಅಂತ
ಹೇಳಿದ್ರೆ ಪ್ರಭುಪಾದ್ರು ಯಾವಾಗ್ಲೂ ಹೇಳ್ತಾ ಇದ್ರು, ಏನಾದ್ರೂ ಹೇಳುವಾಗ ಉಪದೇಶವನ್ನು ಮಾಡಿ ಆದ್ಮೇಲೆ ಏನಂತ, ದಿಸ್ ಇಸ್ ನಾಟ್ ಮೈ ಫಿಲಾಸಫಿ, ದಿಸ್ ಇಸ್ ಕೃಷ್ಣಾಸ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ತಾ ಇದ್ರು. ಅಂದ್ರೆ ಅವ್ರು ಏನನ್ನು ಮಾಡಿದ್ರು ಕೂಡ ಅವರು ಮಾಡಿದ್ದು ಅನ್ನುವಂತಹ ಭಾವ ಅವರಲ್ಲಿ ಇಲ್ಲ. ಅವರು ಎಲ್ಲವೂ ಕೂಡ ಅವರು ಹೇಗೆ ಮಾಡ್ತಾ ಇದ್ರು ಹೇಳಿದ್ರೆ, ನಾವು ಸೇವೆ ಮಾಡುವಂತಹ ಸೇವಕರು, ನಾವು ಜಸ್ಟ್ ದಾಸ ಅನ್ನುವಂತಹ ಭಾವ ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಅನ್ನುವ ಭಾವ ಕೂಡ ಇರ್ಲಿಲ್ಲ. ಆ ರೀತಿಯಿಂದ ಭಕ್ತಿಯಿಂದ ಸೇವೆಯನ್ನು ಅವರು ಮಾಡ್ತಾ ಇದ್ರು ಪ್ರಭುಪಾದ್ರು. ಸೊ ಅವರ ಅನನ್ಯ ಭಕ್ತಿ ಏನು, ಅವರ ದೈವಿ ಗುಣಗಳು, ಇದೆಲ್ಲವೂ ಕೂಡ ಒಂದು ದೈವಿ ಗುಣನೇ. ನಿಷ್ಕಾಮ ಕರ್ಮ ಸೇವೆ, ಆ ಶುದ್ಧ ಭಕ್ತಿಯಲ್ಲಿ ಮಾಡೋದು, ಇದು 9.13 ಹೇಳುತ್ತೆ ಅಲ್ವಾ, ಅನನ್ಯ ಭಕ್ತಿ, ಅವರಲ್ಲಿ ದೈವಿ ಪ್ರಕೃತಿ ಇರುತ್ತೆ, ದೈವಿ ಪ್ರಕೃತಿ ಆಶ್ರಯ ಗುಣಗಳು ಇರುತ್ತೆ ಅಂತ. ದೈವಿ ಪ್ರಕೃತಿ ಗುಣ ಆಶ್ರಯ ಹೇಳಿದ್ರೆ ಏನು, ನಿಷ್ಕಾಮ ಸೇವೆಯಲ್ಲಿ ಶುದ್ಧ ಭಕ್ತಿಯಿಂದ ತೊಡಗಿಕೊಳ್ಳೋದು. ಏನೇ ನಾವು ಮಾಡಿದ್ರು ಅದು ಕೃಷ್ಣನಿಗಾಗಿ, ಪರಮಾತ್ಮ ಪ್ರೀತ್ಯರ್ಥಂ ಅಂತ ಫಲಾಪೇಕ್ಷೆ ಇಲ್ಲದೆ ಮಾಡುವಂತದ್ದು. ಅದನ್ನೇ ನಮ್ಮ ಪ್ರಭುಪಾದ್ರು ಮಾಡ್ತಾ ಇದ್ರು. ಇವಾಗದವರ ಹಾಗೆ ಹಲವಾರು ಸ್ವಾಮೀಜಿಗಳಿದ್ದಾರೆ, ಅವರು ಏನನ್ನು ಬಯಸಿಲ್ಲ, ಯಾರಾದ್ರೂ ಬಂದು ನಂಗೆ ಅವಾರ್ಡ್ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಅಂತ. ಅವರು ಮಾಡಿದಂತಹ ಒಂದು ಸಾಧನೆ ಹೇಳಿದ್ರೆ ಎಲ್ಲದಕ್ಕಂತೂ ಮೀರಿರೋದು, ಅದು ತುಂಬಾ ಕಷ್ಟಕರವಾದದ್ದು. ಎಲ್ಲವೂ ಭಗವಂತನಿಗೆ ಅರ್ಪಿಸಿನೇ ಅವರು ಮಾಡಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಹಾತ್ಮ 13 ಮತ್ತೆ 14 ಬಗ್ಗೆ ಹೇಳ್ತೇನೆ. ಒಂದ್ ಸ್ವಲ್ಪ ಚರ್ಚೆ ಮಾಡಿದೆವು. ನನ್ನ ಗ್ರೂಪ್ ಅಲ್ಲಿ ಶ್ರುತಿ ಮಾತಾಜಿ ಇದ್ದಾರೆ, ಮಂಜುಳಾ ನಾಗರಾಜ್ ಮಾತಾಜಿ, ಉಮಾ ಶಂಕರ್ ಮಾತಾಜಿ, ಗೀತಾ ರಾಜು ಮಾತಾಜಿ ಇವರೆಲ್ಲ ಇದ್ದಾರೆ. ಹರೇ ಕೃಷ್ಣ. ಹೇಳಿ. ಮಹಾತ್ಮ ಅಂದ್ರೆ ನನ್ನನ್ನು ಯಾರು ಪೂಜಿಸ್ತಾರೆ, ನನ್ನನ್ನು ಯಾರು ಭಜಿಸ್ತಾರೆ, ಮತ್ತೆ ನನಗೆ ಯಾರು ಸೇವೆ ಸಲ್ಲಿಸ್ತಾರೆ, ಅನನ್ಯೋ ಮನಸ್ಸು ಅಂದ್ರೆ ಬೇರೆ ವಿಷಯಗಳ ಕಡೆಗೆ ಅವ್ರ ಮನಸ್ಸು ಹೋಗದೆ ಕೇವಲ ನನ್ನನ್ನೇ ಭಜಿಸುವವರು ಮಹಾತ್ಮರು ಅಂತ ಹೇಳ್ತಾರೆ. ಹಾಗೆ ಅವರಿಗೆ ಆ ಪರಮಾತ್ಮನ ಅವ್ಯಯ ಮತ್ತು ಅಸ್ತಿತ್ವದ ಆರಂಭ ಅಂದ್ರೆ ಅವನೇ ಎಲ್ಲದರ ಮೂಲ ಹೇಳುವಂತದ್ದು ಅವರಿಗೆ ಗೊತ್ತಿರತ್ತೆ. ಹೇಳುವ ಅಂತವರು ಮಹಾತ್ಮರು. ನನ್ನ ಅಚಿಂತ್ಯ ಶಕ್ತಿಯನ್ನು ಯಾರು ಅರಿತಾರೋ ಅಂತವರು ಮಹಾತ್ಮರು ಅಂದ್ರೆ ಹೇಳ್ತಾರೆ. ಅಂದ್ರೆ ಇದ್ರೊಳಗೆ ದೈವಿ ಪ್ರಕೃತಿ ಆಶ್ರಿತ ಅಂತ ಹೇಳಿದ್ದಾರೆ. ಅಂದ್ರೆ ಭೌತಿಕ ಪ್ರಕೃತಿ ಆಧ್ಯಾತ್ಮಿಕ ಸ್ವಭಾವ ಇರುತ್ತೆ, ಆದ್ರೆ ಆಧ್ಯಾತ್ಮಿಕ ಸ್ವಭಾವವನ್ನು ಯಾರು ಅದರನ್ನೇ ದೈವಿ ಪ್ರಕೃತಿ ಅಂತ ಹೇಳಲಾಗಿದೆ. ಅಂದ್ರೆ ದೈವಿ ಪ್ರಕೃತಿಯನ್ನು ಯಾರು ಆಶ್ರಯವನ್ನು ಮಾಡ್ತಾರೋ, ಅಂದ್ರೆ ಅದರ ಆಶ್ರಯವನ್ನು ಯಾರು ಪಡೆದಿರ್ತಾರೋ ಅಂತವರು ಮಹಾತ್ಮರು ಅಂತ ಹೇಳಿದ್ದಾರೆ ಮಾತಾಜಿ. ಹಾಗೆ ಅವರು ಆ ಮಹಾಮಾಯೆಯಿಂದ ಅವರು ದೂರ ಇರ್ತಾರೆ. ಮತ್ತೆ ಅವರು ಸದಾ ಕೃಷ್ಣನನ್ನು ಆರಾಧಿಸುವುದರಲ್ಲಿ ತಮ್ಮ ಅಂದ್ರೆ ಭಕ್ತಿ ಅಂದ್ರೆ ಆಂತರಿಕವಾಗಿ ಭಕ್ತಿ ಮತ್ತೆ ಬಾಹ್ಯವಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಅಂದ್ರೆ ಇದಕ್ಕೆ ಭಕ್ತಿ ಅಂತ ಹೇಳ್ತಾರಲ್ಲ ಮಾತಾಜಿ. ಅದಕ್ಕೆ ಅಂದ್ರೆ ಆಂತರಿಕವಾಗಿ ಭಕ್ತಿಯನ್ನು ಮಾಡ್ಕೊಂಡು ಬಾಹ್ಯವಾಗಿ ಸೇವೆ ಅಂದ್ರೆ ಎಲ್ಲವನ್ನು ಏನೇನ್ ಮಾಡ್ತಾರೋ ನಿತ್ಯ ಅದು ಸೇವೆ ಕೃಷ್ಣನಿಗಾಗೆ ಮಾಡ್ತಾರೆ. ಉದಾಹರಣೆಗೆ ಪ್ರಭುಪಾದರ ಉದಾಹರಣೆಯನ್ನು ನಾವು ತೆಗೆದುಕೊಳ್ಬಹುದು. ಅಂದ್ರೆ ಅವರು ಒಂದು 40 ರೂಪಾಯಿಯನ್ನು ತೆಗೆದುಕೊಂಡು ಹೋದ್ರು, ಆ 40 ರೂಪಾಯಿಯಲ್ಲಿ ಏನು ಪ್ರಯೋಜನಕ್ಕೆ ಬರ್ಲಿಲ್ಲ. ಅಲ್ಲಿ ಡಾಲರ್ ಆಗತ್ತೋ ಆ ಟೈಮಿಗೆ ಡಾಲರ್ ಅಂದ್ರೆ ಅದನ್ನ ರೂಪಾಂತರ ಮಾಡ್ಲಿಕ್ಕೂ ಆಗ್ಲಿಲ್ಲ. ಆದ್ರೆ ಅವರು ಹೇಗೆ ಅಲ್ಲಿ ಎಲ್ಲಾ ಕೃಷ್ಣ ಪ್ರಜ್ಞೆಯನ್ನು ಹೇಗೆ ಹರಡಿದರು, ಮತ್ತೆ ಅಲ್ಲಿ ಇದ್ಕೊಂಡು ಎಲ್ಲ ಆ ಹಿಪ್ಪಿಗಳೊಟ್ಟಿಗೆ ಹೆಪ್ಪಿ ಅವರನ್ನ ಹೆಪ್ಪಿಯನ್ನಾಗಿ ಮಾಡಿದರು. ಅದೇ ಕೃಷ್ಣನಿಂದ ಮಾತ್ರ ಅದು ಸಾಧ್ಯ. ಅಂದ್ರೆ ಅವರು ಕೃಷ್ಣನನ್ನು ನಂಬಿಕೊಂಡೇ ಹೋಗಿದ್ರು. ಅದಕ್ಕೆ ಜನ್ಮಾದಿ ಅಸ್ಯ ಅಂದ್ರೆ ಅದ್ರ ಮೂಲ ಅಂದ್ರೆ ಎಲ್ಲದರ ಮೂಲ ಕೃಷ್ಣನೇ ಇರ್ತಾನೆ. ಅದನ್ನ ಅವರು ಅರ್ಥಕೊಂಡು ಅವನ ಮೇಲೆ ನಂಬಿಕೆ ಇಟ್ಟುಕೊಂಡು ಅವರು ಆ ಕೆಲಸವನ್ನ ಅಂತಹ ದೊಡ್ಡ ಕೃಷ್ಣ ಪ್ರಜ್ಞೆಯನ್ನ ಇಡೀ ಜಗತ್ತಿನಾದ್ಯಂತ ಹರಡಿ ಮತ್ತೆ ಅವರು ಜಗದ್ಗುರು ಪ್ರಭುಪಾದರಾದರು. ಇದು 13ನೇ ಶ್ಲೋಕಕ್ಕೆ ನಾನು ಇಷ್ಟೇ ಹೇಳ್ತೇನೆ. ಮತ್ತೆ ಮಹಾತ್ಮರಾಗ್ಲಿಕ್ಕೆ ಒಂದನೇದಾಗಿ ಗುರುಗಳ ಮುಖಾಂತರ, ಗುರುಗಳು ಯಾವ್ದು ಒಂದು ಸಾದಾ ಜೀವಿ ಇರ್ತಾನೆ, ಸಾಮಾನ್ಯ ಜೀವಿ ಒಂದು ಗುರುವಿನ ಆಶ್ರಯ ಯಾರು ಪಡ್ಕೊಂಡು ಆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತಾ ಅವನು ಮಹಾತ್ಮನಾಗಬಹುದು ಹೇಳ್ಕೊಂಡು ಶ್ರುತಿ ಮಾತಾಜಿ ಒಂದು ಉದಾಹರಣೆ ಕೊಟ್ಟರು. ಮತ್ತೆ ಉಮಾಶಂಕರ್ ಮಾತಾಜಿ ಒಂದು ಉದಾಹರಣೆ ಕೊಟ್ಟಿದ್ರು. ಮತ್ತೆ 14ನೇ ಶ್ಲೋಕಕ್ಕೆ ಇದ್ರೊಳಗೆ ಏನ್ ಹೇಳಿದ್ದಾರೆ, ಸತತಂ ಕೀರ್ತ ಯಂತೋಮ. ಇದ್ರೊಳಗೆ ನನ್ನ ಮಹಿಮೆಯನ್ನು ಯಾರು ಕೇಳ್ತಾರೋ ಮತ್ತೆ ಅದ್ರ ಬಿಟ್ಕೊಂಡು ಯಾರು ಬಗ್ಗೆ ವಿಚಾರ ಮಾಡುವುದಿಲ್ಲ. ಅಂದ್ರೆ ಶ್ರವಣಂ ಕೀರ್ತಂ ವಿಷ್ಣು ಸ್ಮರಣಂ ಪಾದ ಸೇವನಂ. ಇದ್ರೊಳಗೆ ಯಾರು ಕೇಳುವುದು, ಜಪಿಸುವುದು, ಸ್ಮರಿಸುವುದು ಮತ್ತೆ ಪಾದಕಮಲಗಳನ್ನು ಸೇವೆ ಸಲ್ಲಿಸುವುದು ಮತ್ತೆ ದೇಹ ಮನಸ್ಸು ಮಾತು ಅದರಿಂದನೂ ಅವರು ಆ ಕೃಷ್ಣನಿಗಾಗಿ ಎಲ್ಲವನ್ನು ಮಾಡುವುದು ಅಂತವರು ಮಹಾತ್ಮರು ಅಂದ್ರೆ ಹಾಗೆ ಹೇಳಿದ್ದಾರೆ. ಮತ್ತೆ ಉದಾಹರಣೆಗೆ ನಾವು ಇದ್ರೊಳಗೆ ಚೈತನ್ಯ ಮಹಾಪ್ರಭುಗಳ ಉದಾಹರಣೆಯನ್ನ ತೊಳ್ಕೊಬಹುದು. ಅಂದ್ರೆ ದೃಢವ್ರತಾಹ
ಅಂದ್ರೆ ಯದಂತಶ್ಚ ಅಂದ್ರೆ ಬದ್ಧ ಆತ್ಮಕ್ಕೆ ಹೇಗೆ ನಾವು ಬದ್ಧ ಆತ್ಮ ಇರುತ್ತೆ, ಅದನ್ನ ಅವರಿಗೆ ಭೌತಿಕ ಈ ಪ್ರಪಂಚದಿಂದ ಮುಕ್ತಿಯನ್ನು ಪಡೆಯಬೇಕು. ಅದಕ್ಕಾಗಿ ಅವರು 75ನೇ ವರ್ಷದ ತಾಯಿ ಇರ್ತಾಳೆ, ಅವರನ್ನು ತ್ಯಜಿಸಿ ಅವರು 24ನೇ ವರ್ಷದಲ್ಲಿ ಅವರು ಸನ್ಯಾಸಿಯನ್ನು ಸ್ವೀಕರಿಸಿಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಡೀ ಪ್ರಪಂಚದಾದ್ಯಂತ ಹರೇ ಕೃಷ್ಣ ಹಿಂಗೆ ಸುಲಭವಾದ ಹರೇ ಕೃಷ್ಣ ಮಹಾಮಂತ್ರವನ್ನು ಕೊಟ್ಕೊಂಡು ಅವರು ಎಲ್ಲರನ್ನು ಆ ಭೌತಿಕ ಇದು ಕಲಿಯುಗದಲ್ಲಿ ಏನು ಅಂದ್ರೆ ಮಹಾಸಾಗರ, ದುಃಖವೆಂಬ ಮಹಾಸಾಗರ ಅಂತಿರುತ್ತೆ. ಆ ದುಃಖವೆಂಬ ಮಹಾಸಾಗರಕ್ಕೆ ಒಂದು ಸಾಧಾರಣ ಒಂದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಒಂದು ಸಣ್ಣ ಒಂದು ಆ ಮಂತ್ರವನ್ನು ಕೊಟ್ಕೊಂಡು ಅವರ ಭೌತಿಕ ಪ್ರಪಂಚದಿಂದ ಆ ದುಃಖ ಸಾಗರವನ್ನು ಒಂದು ಆ ಸಣ್ಣ ಆಕಳು ಮಾತ್ರ ಇದು ಜನ್ಮ ಕೊಡುತ್ತೆ ಅಂತ ಆ ಕಾಲು, ಅದರದ್ದು ಕಾಲಿನ ಅಕ್ಷರ ಅಂದ್ರೆ ಎಷ್ಟು ನೀರು ಅದ್ರೊಳಗೆ ಎಷ್ಟಿರುತ್ತೋ ಅಷ್ಟು ಸಣ್ಣ ಭೌತಿಕ ದುಃಖವೆಂಬ ಮಹಾಸಾಗರವನ್ನು ಅಷ್ಟರೊಳಗೆ ನಾವು ಇದು ದಾಟಬಹುದು, ಅಂದ್ರೆ ಅಷ್ಟು ಸಣ್ಣ ಇದ್ರೊಳಗೆ ನಾವು ದಾಟಬಹುದು ಹೇಳುವಂತದನ್ನ ಚೈತನ್ಯ ಮಹಾಪ್ರಭುಗಳು ತೋರಿಸಿದ್ದಾರೆ. ಇಷ್ಟು ನಾನು ಹೇಳ್ತೇನೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ಗೆ ಇಷ್ಟ ಆಗ್ತಾ ಇದೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನು ಯಾರಾದ್ರೂ ಹೇಳಲಿಕ್ಕೆ ಪಾಯಿಂಟ್ಸ್ ಹೇಳುದಾದ್ರೆ ಹೇಳ್ಬೋದು. ಹರೇ ಕೃಷ್ಣ. ಓಕೆ, ಮುಂದುವರಿಸಿ. ಇವತ್ ಪ್ರಭುಪಾಜಿ ನಮ್ಗೆ ಹರಿನಾಮ ಸಂಕೀರ್ತನೆ ಕೊಟ್ಟಿಲ್ಲ ಅಂದಿದ್ರೆ ನಾವೆಲ್ಲ ಇವತ್ತು ಭಗವಂತನ್ಗೆ ನಾವು ಹತ್ರನೇ ಆಗ್ತಿರ್ಲಿಲ್ಲ, ನಮ್ಗೆ ಗುರುಗಳು ಸಿಗ್ತಾ ಇರ್ಲಿಲ್ಲ, ನಿಮ್ಮಂತ ಎಲ್ಲಾ ವೈಷ್ಣವ ಭಕ್ತರು ಸಿಗ್ತಾ ಇರ್ಲಿಲ್ಲ ಮಾತಾಜಿ. ಅದಕ್ಕೆ ನಾವು ಪ್ರಭುಪಾಜಿಗೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು ಮಾತಾಜಿ. ಖಂಡಿತವಾಗಿ ನಾವೆಲ್ಲರೂ ಇಲ್ಲಿ ಒಟ್ಟು ಸೇರ್ತಿರ್ಲಿಲ್ಲ ಅಂತ ಹೇಳ್ಬೋದಲ್ಲ ಮಾತಾಜಿ. ಅವರಿದ್ದ ಕಾರಣ ನಾವೆಲ್ಲ ಇಲ್ಲಿ ಈ ಒಂದು ಒಟ್ಟಾಗಿ ಸೇರಿದೀವಿ. ಅದೇ ಮಾತಾಜಿ, ಅವರಿಗೆ ಅನಂತ ಧನ್ಯವಾದಗಳನ್ನು ಶ್ರೀಲ ಪ್ರಭುಪಾದ್ ಕಿ ಜೈ. ತುಂಬಾ ಚೆನ್ನಾಗಿ ಎಲ್ಲರೂ ತುಂಬಾ ಉತ್ತಮವಾಗಿ ಹೇಳಿದ್ರಿ. ಧನ್ಯವಾದಗಳು. ಇನ್ಯಾರಿಗಾದ್ರೂ ಹೇಳ್ಲಿಕ್ಕಿದ್ರೆ ಹೇಳ್ಬೋದು. ಹರೇ ಕೃಷ್ಣ. ಯಾಕೆಂದ್ರೆ ನಮ್ಗೆ ಮಹಾತ್ಮರ ಗುಣಗಾನ, ನಾವು ಭೌತಿಕದಲ್ಲಿ ಅನೇಕ ಮಹಾತ್ಮರನ್ನು ಗುಣಗಾನ ಮಾಡ್ತೇವೆ, ಬಟ್ ನಮ್ಗೆ ಶ್ರೀಲ ಪ್ರಭುಪಾದರ ಬಗ್ಗೆ ಎಷ್ಟು ಹೇಳಿದಷ್ಟು ನಮ್ಗೆ ನಾವು ಬೇಕಾದ್ರೆ ಈ ಹೊತ್ತಿನಿಂದ ನಾಳೆ ಬೆಳಗ್ಗೆ ತನಕ ಬೇಕಾದ್ರೆ ನಾವು ಇಷ್ಟು ಮಂದಿ ಎಷ್ಟು ಬೇಕಾದ್ರೆ ಚರ್ಚೆ ಮಾಡಿದಷ್ಟು ನಮ್ಗೆ ಸಾಕಾಗುದಿಲ್ಲ. ಅಷ್ಟು ಎಷ್ಟೋ ನಾಲೆಗಳು ಇನ್ನು ಇದಕ್ಕೆ ಇನ್ನು 10 ಮಂದಿ ಇನ್ನು 1000 ಮಂದಿ ಬಂದು ಸೇರಿದ್ರು ನಮ್ಗೆ ಅವರ ಗುಣಗಾನ ಮಾಡ್ಲಿಕ್ಕೆ ನಾವು ಅರ್ಹರೇ ಅಲ್ಲ. ಅಂದ್ರೆ ಎಷ್ಟು ಹೇಳಿದರಷ್ಟು ಅದು ಮುಗಿಯದ ಕತೆ ಅವರನ್ನು. ಯಾಕಂದ್ರೆ ಅಂತ ಒಂದು ಕೊಡುಗೆಯನ್ನು ಅವರು ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವರನ್ನೇ ನಾವು ಮಹಾತ್ಮರಂತ ಹೇಳುವುದಕ್ಕೆ ಅವರೊಂದು ದೊಡ್ಡ ಉದಾಹರಣೆಯಾಗಿ ಇದ್ದಾರೆ. ಸೊ ಇಲ್ಲಿ ನಾವು ನೋಡ್ಬೋದು ಏನಂದ್ರೆ ಅನೇಕ ರೀತಿಯಲ್ಲಿ ಅವರು ದೃಢ ಸಂಕಲ್ಪ ಅಂತ ಹೇಳಿದ್ರೆ ನಾವು ಅಷ್ಟೇ ಅನೇಕ ಇವು ಭೌತಿಕ ಲೋಕದಲ್ಲಿ ನಾವು ಇರುವಾಗ ಈಗ ಅನೇಕ ರೀತಿಯಲ್ಲಿ ಒಂದು ಶಾಲೆದು ವಿದ್ಯಾಭ್ಯಾಸ ಮಾಡುವಾಗಲಿ ಅಥವಾ ಒಂದು ಮನೆಯಲ್ಲಿರುವಾಗ ನಮ್ಮ ಹತ್ರ ಒಂದು ಉದ್ದೇಶ ಗುರಿಗಳಿರ್ತವೆ, ದೃಢ ಸಂಕಲ್ಪ ನಂಗೆ ಇದು ಮಾಡ್ಲೇಬೇಕಂತ. ಅದೇ ರೀತಿ ಪ್ರಭುಪಾದರು ಕೂಡ ಆ ದೃಢ ಸಂಕಲ್ಪ ವಜ್ರ ಸಂಕಲ್ಪವನ್ನು ಮಾಡಿದ್ರು. ಏನು ವಜ್ರ ಸಂಕಲ್ಪ ಅಂತ ಹೇಳಿದ್ರೆ ಅವರು ಮೊದಲನೇ ಬಾರಿ ಆ ಒಂದು ಗುರುವಿನ ಬಳಿಗೆ ಹೋಗ್ತಾರೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹತ್ರ. ಸೊ ಅವರು ನೋಡುವಾಗ ಈ ಒಂದು ಅಭಯಚರಣ ಆಗಿತ್ತು ಅವರ ಹೆಸರು. ಸೊ ಆ ಬಾಲಕನ ನೋಡುವಾಗ ಅವರಿಗೆ ಏನೋ ಒಂದು ತುಂಬಾ ಒಂದು ಮನಸ್ಸು ಸೆಳೆಯುವಂಥದ್ದು ಏನೋ ಈ ಬಾಲಕನ ಹತ್ರ ಇದೆ. ಮತ್ತೆ ವಿಚಾರಿಸ್ತಾರೆ, ನೀವೇನ್ ಕಲ್ತಿದ್ದೀರಾ? ಆಗ ಅವರು ಹೇಳ್ತಾರೆ, ನಾವು ಹೀಗೆ ನನ್ಗೆ ಸಂಸ್ಕೃತ ಗೊತ್ತಿದೆ, ಮತ್ತೆ ನಾನು ಕಲಿತಾ ಇದ್ದೇನೆ, ಇಂಗ್ಲಿಷ್ ಗೊತ್ತಿದೆ, ಇಂಗ್ಲಿಷ್ ಅದು ಇದು. ಆಗ ಅವರ ಗುರುಗಳು ಹೇಳ್ತಾರೆ, ಓ ಈ ಹುಡುಗನ ಹತ್ರ ಏನೋ, ಯಾಕೆಂದ್ರೆ ಅಷ್ಟು ಆ ಒಂದು ಅಟ್ರಾಕ್ಷನ್ ಆ ಬಾಲಕನ ಹತ್ರ ಇದ್ದ ಕಾರಣ ಭಕ್ತಿ ಸಿದ್ಧಾಂತ ಸರಸ್ವತಿ ಹೇಳ್ತಾರೆ, ನೀವು ಇಂಗ್ಲಿಷ್ ಬಲ್ಲವರಾಗಿದ್ದೀರಿ, ಸಂಸ್ಕೃತ ಬಲ್ಲವರಾಗಿದ್ದೀರಿ, ನೀವು ನಿಮ್ಮಂತವರು ಈ ಒಂದು ಭಗವಂತನ ಜ್ಞಾನವನ್ನು ನೀವು ವಿದೇಶಕ್ಕೆ ಹಂಚಬೇಕು, ನೀವು ಮಾಡ್ಬೇಕಂತ ಅವ್ರು ಯಾವತ್ತೂ ಹೇಳಿದ ಮಾತನ್ನು ಅದನ್ನೇ ಅವರು ದೃಢವಾಗಿ ಇಟ್ಕೊಂಡು ಆನಂತರ ಅವರ ಒಂದು ಉದ್ಯೋಗ ವ್ಯಾಪಾರವನ್ನು ಮಾಡುವಾಗ್ಲೂ ಅವರಿಗೆ ಆ ಗುರುವಿನ ಹೇಗೆ ಒಂದು ದುಂಬಿ ಒಂದು ಹತ್ತಿರ ಬಂದ್ರೆ ಗುಯ್ ಅಂತ ನಮ್ಗೆ ಶಬ್ದ ಇರಿಟೇಟ್ ಆಗುತ್ತೆ, ಹಾಗೆ ಅವರ ಗುರುಗಳ ಒಂದು ಮಾತು ಅವರಿಗೆ ಸದಾ ಒಂದು ವ್ಯಾಪಾರ ಮಾಡುವಾಗ ನನ್ನ ಗುರುಗಳು ಅವರನ್ನೇ ಒಂದು
ಫಸ್ಟ್ ಒಂದು ಅಪಿಯರೆನ್ಸ್ ಅಲ್ಲಿ ಅವರು ಇವರೇ ಗುರುಗಳು ಅಂತ ಹೇಳಿ ಅವರು ತೀರ್ಮಾನ ಮಾಡಿ, ಆ ಗುರುಗಳು ನನ್ಗೆ ಹೇಳಿದ್ದಾರೆ ಈ ತರ ಮಾಡ್ಬೇಕ, ಅದು ಯಾವತ್ತು ಅವರಿಗೆ ಒಂದು ಕಿವಿಗೆ ಅದು ವಾರ್ನಿಂಗ್ ಇದ್ದಾಗೆ ಗಂಟೆ ಬಾರಿಸ್ತಾ ಇರ್ತಿತ್ತು. ಸೊ ಅವರು ಮತ್ತೆ ಪುನಃ ಹೋದಾಗ ಅವರ ಗುರುಗಳು ಅದೇ ಮಾತನ್ನು ಪ್ರಭುಪಾದರಿಗೆ ಹೇಳುವಂಥದ್ದು. ಸೊ ಆ ಮಾತನ್ನು ಅವರು ದೃಢವಾಗಿ ಇಟ್ಟುಕೊಂಡೆ, ಆ ಒಂದು ಮಾತನ್ನು ಹಿಡಿದುಕೊಂಡವರು ಈ ಒಂದು ಪಾಶ್ಚಾತ್ಯ ದೇಶಕ್ಕೆ ನೀವೆಲ್ಲರೂ ಹೇಳಿದಾಗೆ ಆ ಏನು ಒಂದು 40 ರೂಪಾಯಿ ಇಟ್ಟುಕೊಂಡು ಪಾಶ್ಚಾತ್ಯ ದೇಶಕ್ಕೆ, ಅದು ಯಾವ ಹಡಗಿನಲ್ಲಿ ಹೋಗುವಂತದ್ದು, ಜಲದೂತ ಎಂಬ ಸರಕು ಸಾಗಾಣಿಯ ಹಡಗಿನಲ್ಲಿ, ಮನುಷ್ಯರು ಹೋಗುವ ಹಡಗಲ್ಲ. ಅಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸ್ತಾರೆ. ಆ ಒಂದು ಹೃದಯಾಘಾತ ಆಗಿರುವುದು ನಮ್ಗೆ ಎಲ್ಲರಿಗೆ ನಾವು ಕೇಳಿದೀವಿ ಲೀಲಾಮೃತದಲ್ಲಿ. ಮತ್ತೆ ಅಲ್ಲಿ ಹೋಗಿ ಅವರು ಯಾವ ಸ್ಥಳದಲ್ಲಿ ಇರ್ತಾರೆ, ಎಂತ ಒಂದು ನರಕ ಯಾತನೆಯ ಸ್ಥಳದಲ್ಲಿ ಇರ್ತಾರೆ. ಅಲ್ಲಿ ಇರುವಂತವರು ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದೀವಿ, ಈ ನರಾಧಮರು ಯಾವ ರೀತಿ ಇರ್ತಾರೆ ಅಂತ. ಅಂತ ಒಂದು ನರಾಧಮರು ಇರುವಂತ ಪ್ಲೇಸ್ ಅಂತ ಹೇಳ್ಬೋದು ಆ ಅಮೆರಿಕದಲ್ಲಿ. ಇವರೆಲ್ಲಿ ಇಳ್ದು ಬಿಟ್ಟಿದಾರ ಅಲ್ಲಿ ಅವರು ಅಲ್ಲಿ ನಿಂತುಕೊಂಡು ಹೇಳ್ತಾರೆ, ಅಯ್ಯೋ ಕೃಷ್ಣ, ನನ್ನನ್ನು ಈ ಜಾಗಕ್ಕೆ ತಂದಾಕಿದ್ಯಾ, ನೀನು ನನ್ನನ್ನು ಕುಣಿಸು, ನಾನು ಕುಡಿತೇನೆ ಅಷ್ಟೇ, ಬೇರೆ ಇನ್ನೇನು ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಆ ಒಂದು ಅಲ್ಲಿಯ ಒಂದು ಜನರು ಯಾವ ರೀತಿ ಅಂತ ಹೇಳಿದ್ರೆ, ಅವರ ಹತ್ರ 4 ನಿಯಂತ್ರಕ ತತ್ವಗಳೇ ಅವರು ಪಾಲಿಸದವರೇ ಇರುವಂತದ್ದು. ಅವರು ಹೇಗಿದ್ದಾರೆ ಸ್ಥಿತಿ, ಅವರು ಯಾವ ರೀತಿ ಇದ್ದಾರೆ, ಅವರ ಪ್ರಜ್ಞೆ ಹೇಗಿದೆ ಅಂತ ಅವರಿಗೆ ಕೇಳಿದ್ರೆ ಅವರಿಗೆ ಗೊತ್ತೇ ಇರುವುದಿಲ್ಲ. ಆ ರೀತಿಯ ಜನರಿಗೆ ಈ ಒಂದು ಪ್ರಭುಪಾದರು ಇಂಥ ಒಂದು ಭಗವಂತನ ಪವಿತ್ರವಾದ ಈ ಒಂದು ಶುದ್ಧವಾದ ವಾಣಿಯನ್ನು ಚೈತನ್ಯ ಪ್ರಭುಗಳ ಈ ಒಂದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಈ ಒಂದು ಭಗವಂತನ ಈ ಒಂದು ನಾಮಸ್ಮರಣೆ ಕಲಿಗದ್ದು ನಾಮವನ್ನು ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಮಹಾತ್ಮರೇ ಅಂತ ಹೇಳಿರ್ಬೋದು. ಸಾಮಾನ್ಯ ಅನೇಕ ಮಂದಿ ಇರ್ತಾರೆ. ಅದಕ್ಕಿಂತ ಮೊದಲು ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಅವರ ಶಿಷ್ಯರನ್ನು ಕಳಿಸ್ತಾರೆ. ಅನೇಕ ಮಂದಿ ಸನ್ಯಾಸಿಗಳೆಲ್ಲ ಇದ್ದಾರೆ ಅವರಿಗೆ ಶಿಷ್ಯರು. ಸೊ ಅವರನ್ನು ಹೇಳ್ತಾರೆ, ನೀವು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ನೀವು ಪ್ರಚಾರ ಮಾಡ್ಬೇಕಂತ. ಅವರು ಹೋಗ್ತಾರೆ ಸನ್ಯಾಸಿಗಳು ಪಾಶ್ಚಾತ್ಯ, ಆದ್ರೆ ಅವರು ತಿರುಗಿ ಏನು ಸಫಲರಾಗಿರುವುದಿಲ್ಲ. ಪ್ರಭುಪಾದರ ಅವರು ವಾಪಸ್ ಬದಲಾಗಿ ಅವರು ಅಲ್ಲಿ ಹೋದಾಗ ಹೇಗೆ ಸನ್ಯಾಸಿಗಳ ಡ್ರೆಸ್ ಹಾಕಿಕೊಂಡು ಹೋಗ್ತಾರೆ, ಅವ್ರು ಬರುವಾಗ ಬೇರೆನೆ ಡ್ರೆಸ್ ಆ ಪಾಶ್ಚಾತ್ಯದನ್ನ ಅನುಕರಣೆ ಮಾಡ್ಕೊಂಡು ಬರ್ತಾರೆ. ಬಟ್ ನಮ್ಮ ಪ್ರಭುಪಾದರು ಆ ತರ ಅಲ್ಲ. ಅವರಲ್ಲಿ ಏನು ನನ್ನ ಗುರುಗಳು ನಂಗೆ ತಿಳಿಸಿದ್ದಾರೆ ಅದನ್ನು ಸಂಕಲ್ಪ ವಜ್ರ ಸಂಕಲ್ಪ ಮಾಡಿಕೊಂಡು ಎಲ್ಲರನ್ನು, ಅದು ಎಷ್ಟು ಮಂದಿ ಅವರ ಜೊತೆ ಸಂಪರ್ಕದಲ್ಲಿದ್ರು ಅವರನ್ನೆಲ್ಲರನ್ನು ಭಕ್ತರನ್ನಾಗಿ ಮಾಡಿದ್ರು. ಇವತ್ತು ನಮ್ಮ ಒಂದು GBC ಈ ಮಾಯಾಪುರ ಅಂತ ಏನಿದೆ ಅಲ್ಲಿ ಅನೇಕ ಅವರ ಭಕ್ತರು ತುಂಬಾ ಅತ್ಯುತ್ತಮ ಉತ್ತಮ ಸ್ತರದಲ್ಲಿದ್ದಾರೆ. ಅವರ ಒಂದೇ ಉದ್ದೇಶ ನನ್ನ ಒಟ್ಟಿಗೆ ಇರುವ ಈ ಶಿಷ್ಯರೆಲ್ಲ ನನಗಿಂತ ಸಹ ಜಾಸ್ತಿ ಪ್ರಚಾರ ಮಾಡ್ಬೇಕು ಅಂತ ಹೇಳಿ ತುಂಬಾ ಒಂದು ಉನ್ನತವಾದ ಒಂದು ಆಶೆಯನ್ನು ಇಟ್ಕೊಂಡಿದ್ರು. ಅದೇ ರೀತಿ ಅವರೆಲ್ಲರನ್ನು ಭಕ್ತರನ್ನಾಗಿ ಮಾಡಿದ್ರು. ಇದು ಸಾಮಾನ್ಯ ಜನರಿಗೆ, ನನ್ನಂತಹ ಸಾಮಾನ್ಯ ಜನರಿಗೆ ಇದು ಸಾಧ್ಯವೇ ಇಲ್ಲ ಅಂತ ಹೇಳಿ ನಾನು ಹೇಳ್ಬೋದು. ಯಾಕೆಂದ್ರೆ ಇದು ಪ್ರಭುಪಾದರು ಬಿಟ್ರೆ, ಯಾಕೆಂದ್ರೆ ಇವರು ಈಗ ತಿಳಿಸಿದಾಗೆ ನೀವೆಲ್ಲ ಅವರು ದೈವಿ ಪ್ರಕೃತಿಯ ಆಶ್ರಯದಲ್ಲಿ ಇರುವುದರಿಂದ ಇದೆಲ್ಲ ಸಾಧ್ಯವಾಯ್ತು. ಮತ್ತೆ ಅವರದ್ದು ಯಾವ ರೀತಿ ಅಂತ ಅವರ ಸಂಘ ಮಾತ್ರದಿಂದಲೇ ಈಗ ಅವರದ್ದು ಯಾವ ರೀತಿ ಅಂತ ಹೇಳಿದ್ರೆ, ಅವರು ಎದುರು ನಿಂತ್ರೆ ಸಾಕು ಅಷ್ಟು ಒಂದು ಪವರ್ ವೈಬ್ರೇಷನ್ ಏನಂತ ಹೇಳಿದ್ರೆ ನಾವು ಹೇಳ್ಬೇಕು, ಅದೊಂದು ಪ್ರಭೆ ಅಂತ ಹೇಳಿ ಹೇಳ್ಬೋದು. ಆ ಪ್ರಭೆಯಿಂದಲೇ ಅನೇಕ ಮಂದಿ ಭಕ್ತರಾಗ್ತಿದ್ರು ಅಂತ ಹೇಳಿ. ಈಗ ನಾವು ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಹೋಗುವಾಗ್ಲೂ ಅಷ್ಟೇ, ಈ ನಾವು ಪ್ರಭುಪಾದರ ಬುಕ್ ಅನ್ನು ಈ ಒಂದು ಯಾವುದೇ ಬುಕ್ ಕೈಯಲ್ಲಿ ಹಿಡ್ಕೊಳ್ತೇವೆ, ಭಗವದ್ಗೀತೆ ನಾವೇನು ಮಾತಾಡಿರುವುದಿಲ್ಲ, ಬಟ್ ಅಲ್ಲಿ ಪ್ರಭುಪಾದರು ಸ್ಥಿರವಾಗಿರ್ತಾರೆ. ನಾವು ಎಷ್ಟು ಒಂದೊಂದ್ಸಲ ನಾವು ಏನು ಮಾತಾಡದೇನೆ ಎದುರಿನ ಪಾರ್ಟಿ ಆ ಬುಕ್ಕಿನ ವೈಬ್ರೇಷನ್ ಇಂದಲೇ ಅವರ ಬುಕ್ ಅನ್ನು ಖರೀದಿ ಮಾಡುದು ನಾವು ನಮ್ಗೆ ಇಲ್ಲಿ ಎಲ್ಲರಿಗೊಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಆ ರೀತಿಯ ಅನುಭವವನ್ನು ನಾವು ಪಡೆದಿರ್ತೇವೆ. ಯಾಕೆಂದ್ರೆ ಅವರು ಪ್ರಭುಪಾದರು ಹೇಳ್ತಾರೆ, ನಾನಿಲ್ಲದಿದ್ರು ನನ್ನ ಈ ಒಂದು ವಾಣಿಯಲ್ಲಿ, ನನ್ನ ಈ ಪುಸ್ತಕದಲ್ಲಿ ನಾನು ಯಾವತ್ತೂ ಇರ್ತೇನೆ ಅಂತೇಳಿ. ಅದೇ ಇದು. ಈಗ ನಾವು ಪ್ರತಿಯೊಬ್ಬರು ಈ ಬುಕ್ ಅನ್ನು ಹಿಡ್ಕೊಳ್ತೇವೆ ಅಂತ ಹೇಳಿದ್ರೆ ಅದು ನಾವು ಪ್ರಭುಪಾದರ ಸಂಘ ಮಾಡ್ಕೊಂಡಿದ್ದೇವೆ. ನಾವು ಎಣಿಸ್ಲಿಕ್ಕಿಲ್ಲ ಪ್ರಭುಪಾದರು ಇಲ್ಲ ನನ್ನ ಜೊತೆಯಲ್ಲಿ ಎದುರಲ್ಲಿ ಇಲ್ಲ ಅಂತೇಳಿ, ಬಟ್ ನಾವು ಪ್ರಭುಪಾದರ ಸಂಘದಲ್ಲಿದ್ದೇವೆ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬೋದು. ಅದೇ ರೀತಿ ಅವರು ಹೇಳ್ತಾರೆ ಸತತ ಕೀರ್ತಯಂತೋಮ, ಇದರಲ್ಲಿ ಹೇಳ್ತಾರೆ 14ನೇ ಶ್ಲೋಕದಲ್ಲಿ ಸತತ ಕೀರ್ತನೆ ಅಂದ್ರೆ ಅವರು ಸತತವಾಗಿ, ಮಾತಾಜಿ ಹೇಳಿದ್ರು ಎಷ್ಟು ಸತತವಾಗಿ ಕೀರ್ತನೆ ಮಾಡ್ತಿದ್ರು ಅವರು. ನಾವು ಆಚಾರ್ಯರಿಂದ ಕೇಳಿರ್ತೇವೆ, ಪ್ರಭುಪಾದರು ಒಂದು ಸರಾಗವಾಗಿ 3 ಗಂಟೆ ಒಂದು ಕೀರ್ತನೆಯನ್ನು ಮಾಡುವಂತದ್ದು. ಅವರು ಕೀರ್ತನೆಯನ್ನು
ಕಂಟಿನ್ಯೂಸ್ ಮಾಡ್ತಾ ಅವರಲ್ಲಿಯೇ ಸ್ತಬ್ಧರಾಗ್ತಾರೆ. ಕಡೆಗೆ ಅವರ ಜೊತೆಗಿರುವ ಶಿಷ್ಯರು ಪ್ರಭುಪಾದರನ್ನು ಎಚ್ಚರಿಸುವಂತದ್ದು. ಪ್ರಭುಪಾದರು ಯಾವುದೋ ಒಂದು ಭಗವಂತನ ಒಂದು ಧಾಮದಲ್ಲಿದ್ದಾಗ ಆ ಒಂದು ಗುಂಗಿನಲ್ಲಿ ಇರ್ತಾರೆ. ಅಂದ್ರೆ ಅವರು ಇನ್ನೂ ಭಗವಂತನ ಆ ಒಂದು ಲೀಲೆಯಲ್ಲಿ ಅವರು ಸದಾ ಒಂದು ಆನಂದವಾಗಿರ್ತಾರೆ ಆ ಕೀರ್ತನೆಯಲ್ಲಿ. ಅಂತ ಸತತ ಕೀರ್ತನೆ. ನಮಗೆ ಇಲ್ಲಿ ಒಂದು 5 ನಿಮಿಷ ನಾವು ಅಥವಾ ಒಂದು 10 ನಿಮಿಷ ನಾವು ಮನೆಯಲ್ಲಿ ಕೀರ್ತನೆ ಮಾಡುವಾಗ ಅಯ್ಯೋ ನಮ್ಗೆ ಏನೇನೋ ಆಲೋಚನೆ ಬರ್ತದೆ, ಅದು ಮಾಡೋಣ ಇದು ಮಾಡೋಣ. ಬಟ್ ಪ್ರಭುಪಾದರ ಹಾಗೆಲ್ಲ ಅಂತ ಕೀರ್ತನೆ ಆ ರೀತಿ. ಅಂದ್ರೆ ಇವರ ಪ್ರತಿಯೊಂದು ಏನೆಲ್ಲ ಪ್ರಭುಪಾದರು ಈ ಒಂದು ಮಹಾತ್ಮರಲ್ಲಿರುವಂತ ಗುಣಗಳೆಲ್ಲ ಪ್ರಭುಪಾದರ ಇತ್ತು. ಆ ಎಲ್ಲ ಗುಣಗಳನ್ನು ಅವರು ಪ್ರಭುಪಾದರು ಎಲ್ಲವನ್ನ ಅಳವಡಿಸಿಕೊಂಡಿದ್ರು. ಅದೇ ರೀತಿ ಅವರ ಶಿಷ್ಯರನ್ನು ಕೂಡ ಅದೇ ರೀತಿ ಆ ಒಂದು ಲೆವೆಲಿಗೆ ತಂದು ಇವತ್ತು ನಾವು ಅನೇಕ ಮಂದಿ ಪ್ರಭುಪಾದರ ಶಿಷ್ಯರನ್ನು ನೋಡ್ತೀವಿ. ಅವರೆಲ್ಲ ಆಚಾರ್ಯರ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಎಲ್ಲರೂ ಆ ಒಂದು ಮಹಾತ್ಮರ ಸ್ಥಾನದಲ್ಲಿದ್ದಾರೆ ಅಂತ ನಾವು ಇಲ್ಲಿ ನಾವು ತಿಳಿಬಹುದು. ಆದ ಕಾರಣ ಪ್ರಭುಪಾದರು ಇಲ್ಲಿ ಹೇಗೆ ಭಗವಂತ ಹೇಳ್ತಾರೆ ಮಹಾತ್ಮರ ಗುಣಗಳನ್ನು, ಅದೆಲ್ಲವೂ ನಾವು ಪ್ರಭುಪಾದರ ಹತ್ರ ಕಾಣ್ತೇವೆ. ಹಾಗೆ ಅಲ್ಲಿ ಪ್ರಭುಪಾದರು ಈಗ ಶ್ರೇಷ್ಠ ವ್ಯಕ್ತಿ, ಪ್ರಭುಪಾದರೊಬ್ಬರು ಶ್ರೇಷ್ಠ ವ್ಯಕ್ತಿ. ಅಲ್ಲಿ ಅವರು ಹೇಳ್ತಾರೆ ಹೇಗೆ ಶ್ರೇಷ್ಠರಾದವರು ಒಂದು ನಡ್ಕೊಂಡು ಹೋಗ್ತಾರೆ, ಆಗ ಅವರನ್ನು ಅನುಸರಿಸಿ ಕಿರಿಯವರು ಅನುಸರಿಸ್ತಾರೆ ಅಂತ. ಈಗ ನಾವೆಲ್ಲ ಕಿರಿಯವರು, ನಾವು ಪ್ರಭುಪಾದರದು ಅಷ್ಟು ಉನ್ನತ ಸ್ಥಾನದಲ್ಲಿ ಎಲ್ಲವನ್ನು ಪಾಲಿಸಲಿಕ್ಕಾಗದಿದ್ರು ಅಟ್ಲೀಸ್ಟ್ ಕೆಲವೊಂದು ಅಂಶಗಳನ್ನು ಅವರು ಹೇಳ್ತಾರೆ. ಬೆಳಿಗ್ಗೆ ನಮ್ಗೆ ಮೊದಲು ಈ ಒಂದು ಭಕ್ತಿಯ ಸ್ತರಕ್ಕೆ ಬರುವ ಮೊದಲು ನಮ್ಗೆ ಅಭ್ಯಾಸ ಇಲ್ಲ 3 ಗಂಟೆಗೆ ಹೇಳುವಂತದ್ದು. ಆದ್ರೆ ಈಗ 4:15 ಗಂಟೆಗೆ ಮಂಗಳಾರತಿ ಅಟೆಂಡ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು 3 ಗಂಟೆಗೆ ಎದ್ದು ಎಲ್ಲ ಸ್ನಾನ ಶುಚಿಯಲ್ಲಿದ್ದುಕೊಂಡು ಕರೆಕ್ಟ್ ಎಲ್ಲ ನಾವು ಭಗವಂತನ ಪೂಜೆಗೆ ತಯಾರಿ ಮಾಡ್ತೇವೆ. ಇದೆಲ್ಲ ನಾವು ಮೊದಲು ಮಾಡಿದ್ದೇ ಇಲ್ಲ. ಯಾಕೆಂದ್ರೆ ಪ್ರಭುಪಾದರಿಂದ ಇದೆಲ್ಲ ನಾವು ಏನು ಇವತ್ತು ಈ ಒಂದು ಕ್ಲಾಸ್ ಅಲ್ಲಿ ಇರ್ತೇವೆ ಅಂತ ಹೇಳಿದ್ರೆ, ಈ ಒಂದು ಕ್ಲಾಸಿಗೆ ಬರ್ಬೇಕಾದ್ರೆ ಇದಕ್ಕೆ ಭಕ್ತಿ ಶಾಸ್ತ್ರಿಗೆ ಅರ್ಹತೆಗಳಿವೆ. ಸುಮ್ಮನೆ ಎಲ್ಲರಿಗೆ ಒಂದು 18 ದಿನದ ಕೋರ್ಸ್ ಮಾಡಿ ನಾವು ಭಕ್ತಿ ಶಾಸ್ತ್ರಿ ತರಗತಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಈ ರೀತಿಯ ತರಗತಿಯನ್ನು ಕೇಳ್ಬೇಕಾದ್ರೆ ಆ ಒಂದು ವ್ಯಕ್ತಿ ಆ ಒಂದು ಭಕ್ತ ಅಷ್ಟು ಪರಿಶುದ್ಧರಾದ್ರೆ ಮಾತ್ರ ಸಾಧ್ಯ. ಅದು ನಮ್ಗೆ ಯಾರು ಹೇಳಿಕೊಟ್ರು? ಇದೇ ಪ್ರಭುಪಾದರ ಒಂದು ಮಹಾತ್ಮರಾದಂತ ಲಕ್ಷ ಗುಣಗಳಿಂದ ನಮಗೂ ಕೂಡ ಬಂತು. ಸೊ ನಾವು ಪ್ರಭುಪಾದರಿಗೆ ಮಾತಾಜಿ ಹೇಳಿದಾಗೆ ಎಷ್ಟು ಕೂಡ ಪ್ರಭುಪಾದರಿಗೆ ನಾವು ಧನ್ಯವಾದ ಹೇಳಲಿಕ್ಕೆ ನಮ್ಗೆ ಸಾಧ್ಯವಿಲ್ಲ. ಅದು ಅನಂತ ಧನ್ಯವಾದ ಹೇಳಲಿಕ್ಕೆ ನಮ್ಗೆ ಅಂತ ಬಾಯಿ ಇಲ್ಲದೆ ಇರ್ಬೋದು. ಬಟ್ ನಾವು ಅವರಿಗೆ ತುಂಬಾ ಚಿರಋಣಿಯಾಗಿದ್ದೇವೆ ಅಂತೇಳಿ ನಾವು ತಿಳ್ಕೊಳ್ಬೋದು. ಸೊ ಪ್ರಭುಪಾದರ ಹತ್ರ ಈ ಒಂದು ಎಲ್ಲ ಮಹಾತ್ಮರ ಗುಣಗಳು ಇದಾವೆ ಅಂತೇಳಿ ನಾವು ತಿಳ್ಕೊಳ್ಬಹುದು. ಹರೇ ಕೃಷ್ಣ. ಮುಂದಕ್ಕೆ ಹೋಗೋಣ. ಸೊ ಇಲ್ಲಿ ಮಹಾತ್ಮರು ದೈವೀ ಪ್ರಕೃತಿ ಆಶ್ರಿತ ಅಂದ್ರೆ ಈ ಒಂದು ಭಗವಂತನ ಒಂದು ಶುದ್ಧ ಭಕ್ತರು, ಈ ಒಂದು ಮಹಾತ್ಮರು ದೈವೀ ಪ್ರಕೃತಿಯ ಆಶ್ರಯ ಅಂದ್ರೆ ಯೋಗಮಯ ಆಶ್ರಯದಲ್ಲಿ ಇರ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ ಪ್ರಭುಪಾದರಿಗೆ ಯೋಗಮಯ ಆಶ್ರಯ ಇದೆ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಅವರು ಈ ಒಂದು ಜಲದೂತದಲ್ಲಿ ಹೋಗುವಾಗ ಅಂತ ಮಹಾಸಾಗರದಲ್ಲಿ ಅದನ್ನು ನೋಡುವಾಗ ಅದರಲ್ಲಿ ಇದ್ದವರು ಈ ಒಂದು ಹಡಗಿನ ಮುಖ್ಯಸ್ಥರು ಹೇಳ್ತಾರೆ ಅಂತೆ. ಅನಂತರ ಇಳ್ದ ನಂತರ ಅವರ ಹತ್ರ ಎಷ್ಟೋ ಬಾರಿ ಹೋದಾಗ ಅವರು ಆ ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಹೋಗುವಂಥದ್ದು ಅಂತ ಮಹಾಸಾಗರದಲ್ಲಿ. ಬಟ್ ಪ್ರಭುಪಾದರು ಆ ಒಂದು ಹಡಗಿನಲ್ಲಿ ಇರುವಾಗ ಆ ಒಂದು ಸಾಗರವನ್ನು ಅವರು ಮಹಾಸಾಗರವನ್ನು ಯಾವ ರೀತಿ ದಾಟಿದಾರೆ ಅಂತ ಅವರಿಗೆ ಗೊತ್ತೇ ಆಗಿಲ್ಲಂತೆ. ಆ ರೀತಿ ಅಂದ್ರೆ ಇದರಲ್ಲಿ ನೋಡ್ಬೋದು ನಾವು ಏನ್ ತಿಳ್ಕೊಳ್ಬಹುದು ಅಂತ, ಪ್ರಭುಪಾದರಿಗೆ ಯೋಗಮಯ ಇದು ಆ ಒಂದು ದೈವಿ ಪ್ರಕೃತಿ ಆಶ್ರಯ ಇದೆ, ಯೋಗಮಯ ಆಶ್ರಯದಲ್ಲಿ ಅವರು ಇದ್ರು ಅಂತ ಹೇಳಿ ತಿಳ್ಕೊಳ್ಬಹುದು. ಇಲ್ಲದ್ರೆ ಪ್ರಭುಪಾದರಲ್ಲದಿದ್ರೆ ಆ ಮಹಾಸಾಗರದಲ್ಲಿ ದಾಟಬೇಕಾದ್ರೆ ತುಂಬಾ ಭಯ ಪಡ್ತಿದ್ರು. ಆದ್ರೆ ಪ್ರಭುಪಾದರು ಇದ್ದ ಕಾರಣ ಅದು ಅಷ್ಟು ಸುಲಲಿತವಾಗಿ ಅವರು ಈ ಒಂದು ಹಡಗನ್ನು ಆ ಒಂದು ಅಮೆರಿಕ ದೇಶಕ್ಕೆ ತಲುಪಲಿಕ್ಕೆ ಆಯ್ತಾ ಅಂತಲೇ ನಾವು ಈ ಒಂದು ಲೀಲಾಮೃತದಲ್ಲಿ ಸಹ ಅನೇಕ ಬಾರಿ ಕೇಳಿರ್ತೇವೆ. ಸೊ ಇದರಿಂದ ನಾವು ಏನು ತಿಳ್ಕೊಳ್ಳೋದು, ಇಂಥ ಒಂದು ಅಂದ್ರೆ ಆ ಒಂದು ಹಡಗಿನ ಓನರ್ ಯಾರಿದ್ದಾರೆ, ಆ ಹಡಗಿನ ಮುಖ್ಯಸ್ಥ, ಅವನಿಗೆ ಆಶ್ಚರ್ಯ ಅಂತ ಇದೇನು ಇವತ್ತು ಈ ಒಂದು ಹಡಗು ಇಷ್ಟು ಸುಲಲಿತವಾಗಿ ಚಲಿಸ್ತಾ ಇದೆ ಅಲ್ವಾ ಅಂತೇಳಿ. ಆಗ ನಾವು ತಿಳ್ಕೊಂಡು ಭಗವಂತ ಅಂದ್ರೆ ಭಗವಂತನ ಆ ಒಂದು ಶಕ್ತಿ, ಯೋಗಮಯ ಶಕ್ತಿ ಪ್ರಭುಪಾದರ ಜೊತೆ ಇದೆ ಅಂತೇಳಿ ನಾವು ತಿಳ್ಕೊಳ್ಬಹುದು. ಹಾಗೆ ಭಜಂತ ಅನನ್ಯ ಮನಸ್ಸು ಸದಾ ಕಾಲ ಭಗವಂತನ ನೆನಪು. ಅವರಿಗೆ ಐಹಿಕ ಇಚ್ಛೆಗಳಿಲ್ಲ. ಇಂಥ ಮಹಾತ್ಮರಿಗೆ ಐಹಿಕ ಇಚ್ಛೆಗಳು ಯಾವುದೂ ಇರುವುದಿಲ್ಲ. ಮತ್ತೆ ಅವರು ಪ್ರಭುಪಾದರಿಗೆ ಸಹ ಅಷ್ಟೇ, ಅವರು ವ್ಯಾಪಾರ ಮಾಡ್ತಿದ್ರು. ಬಟ್ ವ್ಯಾಪಾರದಲ್ಲಿ ಅವರಿಗೆ ಅನೇಕ ಸಲ ನಷ್ಟ ಆಯ್ತು. ಎಷ್ಟು ಸಲ ಪ್ರಯತ್ನ ಮಾಡಿದ್ರು ಅವರಿಗೆ ಅನೇಕ ಸಲ ನಷ್ಟ ಆಯ್ತು. ಭಕ್ತಿಯ ಅವರಿಗೆ ಆಸೆ ಇತ್ತು, ನಾನು ವ್ಯಾಪಾರ ಮಾಡಿ ಅದರಲ್ಲಿ ಗಳಿಸಿದ ಹಣದಲ್ಲಿ ನಾನು ಅವರ ಗುರುಗಳು ಹೇಳಿದಾಗೆ ಈ
ಗ್ರಂಥಗಳ ಬಗ್ಗೆ ಬರೆಯುವಂತದ್ದು, ಅವರು ಪ್ರಪಾದರು ಆ ಗ್ರಂಥಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಇದು ಮಾರಾಟ ಮಾಡ್ಬೇಕು. ಇದೆಲ್ಲ ತುಂಬಾ ಅವರ ಗುರುಗಳಿಗೆ ಹೇಳಿದ್ರು, ನನ್ನ ವ್ಯಾಪಾರದಲ್ಲಿ ಬಂದ ಹಣದಿಂದ ನಾನು ಮಾಡ್ತೇನೆ ಅಂತ. ಇಲ್ಲ, ಸಾಧ್ಯವಾಗಿಲ್ಲ. ಅವರ ವ್ಯಾಪಾರ ಎಲ್ಲ ನಷ್ಟ ಆಯ್ತು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಒಂದು ಅವರ ಮನೆಯಲ್ಲಿ ಕೂಡ ಅವರ ಮನೆಯ ಸದಸ್ಯರು ಅವರಿಗೆ ಸಪೋರ್ಟ್ ಇರ್ಲಿಲ್ಲ, ಬೆಂಬಲವೇ ಕೊಡ್ತಿರ್ಲಿಲ್ಲ. ಅಂದ್ರೆ ಆ ತರ ಒಂದು ಪರಿಸ್ಥಿತಿಯಲ್ಲಿ ಕೂಡ ಅವರು ಏನ್ ಮಾಡಿದ್ರು, ಭಗವಂತನ ಒಂದು ಪ್ರಚಾರ, ಈ ಒಂದು ಭಗವಂತನ ಒಂದು ಪ್ರಚಾರ ಮಾಡ್ಲಿಕ್ಕೆ ಹೇಗೆ ತೆಗೆದುಕೊಂಡ್ರು ಅಂತ ಹೇಳಿದ್ರೆ, ಅವರು ಸನ್ಯಾಸಾಶ್ರಮ ತೆಗೆದುಕೊಂಡು ಅಲ್ಲಿ ಭಗವಂತನ ಭಕ್ತಿ ಸೇವೆ ಮಾಡಿ ಪೂರ್ಣವಾಗಿ ಭಕ್ತಿ ಸೇವೆ ಮಾಡ್ತಾ ಇರ್ತಾರೆ. ಸೊ ಅಂತ ಮನಸ್ಸು ಯಾರಿಗಿರುವಂತದ್ದು? ಮಹಾತ್ಮರಿಗೆ ಇರುವಂತದ್ದು. ಮತ್ತೆ ಜ್ಞಾತ್ವಾ ಭೂತಾದಿಂ ಅವ್ಯಯಂ, ಅಂದ್ರೆ ಭಗವಂತನೇ ಎಲ್ಲದಕ್ಕೂ ಮೂಲ. ನಾವು ನೋಡ್ತೀವಿ ಈ ಒಂದು ಪ್ರಭುಪಾದರು ಅಗಾಧ ಜ್ಞಾನದ ಭಂಡಾರ ಇರುವಂತದ್ದು. ಇಲ್ಲ, ಅಷ್ಟಕ್ಕೊಂದು ಆ ಒಂದು ಚೈತನ್ಯ ಈ ಒಂದು ಯಾರು ಷಡ್ಗೋಸ್ವಾಮಿಗಳು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಆ ಎಲ್ಲಾ ಗ್ರಂಥಗಳು ಎಲ್ಲ ಇರುವಂತದ್ದು ಆ ಒಂದು ಅವರು ಬರೆದ ಲಿಪಿಯಲ್ಲಿ ಇದ್ದು, ಅದನ್ನು ಆ ಸಂಸ್ಕೃತದಲ್ಲಿ ಇರುವಂತದ್ದನ್ನು ಅವರು ಇಂಗ್ಲಿಷಿಗೆ ಅವರು ಕನ್ವರ್ಟ್ ಮಾಡಿದ್ರು. ಮತ್ತೆ ಈ ಒಂದು ಭಗವದ್ಗೀತೆ ಆಗ್ಲಿ, ಚೈತನ್ಯ ಚರಿತಾಮೃತ, ಪ್ರತಿಯೊಂದು ಗ್ರಂಥಗಳನ್ನು, ಭಾಗವತಂ ಎಲ್ಲವನ್ನು ಅವರ ಇದರಲ್ಲಿ ನಾವು ಕಾಣ್ಬೋದು. ಅವರ ಅಗಾಧ ಜ್ಞಾನ, ಈ ಜ್ಞಾನ ಅಂತ ಒಂದು, ನಾವು ಭೌತಿಕದಲ್ಲಿ ಅನೇಕ ಮಂದಿ ಜ್ಞಾನಿಗಳು ಇದ್ದಾರೆ, ಬಟ್ ಪ್ರಭುಪಾದರಂತ ಜ್ಞಾನ ಇದು ಅಂತ ಮಹಾತ್ಮರಿಗೆ ಇರುವಂತ ಜ್ಞಾನ ಇಲ್ಲದಿದ್ರೆ ಇದು ಸಾಧ್ಯ ಆಗ್ತಿರ್ಲಿಲ್ಲ ಅಂತೇಳಿ ನಾವು ನೋಡ್ಬೋದು. ಅವರು ಆ ದಿನ ಆ ಒಂದು ಅಂತ ಗ್ರಂಥಗಳನ್ನ ಅವರ ಅಗಾಧ ಜ್ಞಾನದಿಂದ ಮಾಡಿದ ಅನುವಾದದಿಂದ ನಮಗೆ ಇವತ್ತು ಈ ಒಂದು ಪುಸ್ತಕವನ್ನು ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ನಮ್ಗೆ ಆಯ್ತು. ಇದರಿಂದ ನಾವು ಕಲಿಯುವಂತ ಇದು. ಇಲ್ಲದ್ರೆ ನಾವು ಇದಿನವರೆಗೆ ನಾವು ಭಗವದ್ಗೀತೆ ಏನಂತೇಳಿ ನಮ್ಗೆ ತಿಳಿಯದ ಒಂದು ಪರಿಸ್ಥಿತಿ ಬರ್ತಿತ್ತು. ಅದಕ್ಕೆಲ್ಲರೂ ಈ ಮಹಾತ್ಮರಾದ ಪ್ರಭುಪಾದರೇ ಕಾರಣ ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಸತತಂ ಕೀರ್ತಯಂತಮ, ನಾವು ನೋಡಿದ್ವಿ ಎಂತ ಪ್ರಭುಪಾದರು ಸತತವಾಗಿ ಕೀರ್ತನೆಯನ್ನು ಮಾಡುವಂತದ್ದು. ಅವರಿಗೆ ಕೀರ್ತನೆ ಒಂದರಲ್ಲಿಯೇ ಅವರು ಆ ಒಂದು ಅಮೆರಿಕ ದೇಶದಲ್ಲಿ ಆ ಒಂದು ಪಾರ್ಕಿನಲ್ಲಿ ಕೀರ್ತನೆ ಮಾಡಿದರಿಂದಲೇ ಅವರು ಆ ಒಂದು ಹಿಪ್ಪಿಗಳು, ಏನು ನರಾಧಮರ ಅಂತ ಹೇಳ್ತೀವಿ ನಾವು, ಆ ನಿಯಂತ್ರಕ ತತ್ವ ಪಾಲಿಸುವುದಿಲ್ಲ ಅಂತ ಜನರು ಕೀರ್ತನೆಯಿಂದಾಗಿ ಅವರು ಆಕರ್ಷಣೆ ಮಾಡಿಕೊಂಡು ಅವರು ಭಕ್ತರನ್ನಾಗಿ ಮಾಡಿದ್ರು. ಅಂತ ಒಂದು ಶುದ್ಧ ಭಕ್ತರು, ಅಷ್ಟು ಒಂದು ಅವರ ಒಂದು ಕೀರ್ತನೆಗೆ ಅಷ್ಟು ಒಂದು ವೈಬ್ರೇಷನ್ ಇತ್ತ ಅಂತೇಳಿ ನಾವು ತಿಳ್ಕೊಳ್ಬಹುದು. ಮತ್ತೆ ಇನ್ನು ಹೇಳ್ಬೇಕಾದ್ರೆ ಯತಂತಶ್ಚ ದೃಢವ್ರತ, ವಜ್ರ ಸಂಕಲ್ಪ. ಏನು ಅವರ ಗುರುಗಳು ಯಾವುದನ್ನು ಹೇಳಿದ್ರು ಅದನ್ನೇ ಮಾಡುವಂತ. ಅವರ ಗುರುಗಳು ಹೇಳಿದ್ರು, ನೀವು ಚೈತನ್ಯ ಪ್ರಭುವಿನ ಈ ಒಂದು ಹರೇ ಕೃಷ್ಣ ಮಂತ್ರವನ್ನು ನೀವು ಇಡೀ ಎಲ್ಲ ಈ ಜಗತ್ತಿನ ಮೂಲೆಗೂ ಕೊಡ್ಬೇಕಂತೇಳಿ ಅದನ್ನು ತಲೆಯಲ್ಲಿ ಇಟ್ಕೊಳ್ಳುವಂಥದ್ದು. ಮತ್ತೆ ಎಲ್ಲಾ ಈ ಒಂದು ಗ್ರಂಥಗಳನ್ನು, ಭಗವದ್ಗೀತೆಯ ಜ್ಞಾನ, ಭಾಗವತದ ಜ್ಞಾನ ಎಲ್ಲವನ್ನು ಆ ಒಂದು ಹೊರದೇಶದವರಿಗೆ ಕೊಡುವಂಥದ್ದು. ಚೈತನ್ಯ ಪ್ರಭುಗಳು ಅವರ ಎಲ್ಲಾ ಒಂದು ಈ ಹರೇ ಕೃಷ್ಣ ಮಂತ್ರವನ್ನು ಭಾರತದಾದ್ಯಂತ ಕೊಟ್ಟರು. ಅವರಿಗೆ ಗೊತ್ತಿದೆ ಚೈತನ್ಯ ಪ್ರಭುಗಳಿಗೆ, ಈ ಮುಂದೆ ಒಬ್ರು ಬರ್ತಾರೆ, ನನ್ನ ಈ ಒಂದು ಹರೇ ಕೃಷ್ಣ ಮಂತ್ರವನ್ನು ಪ್ರಪಂಚದಾದ್ಯಂತ ಪ್ರಚಾರ ಮಾಡ್ಲಿಕ್ಕೆ ಒಬ್ರು ಬರ್ತಾರೆ. ಇಲ್ಲದ್ರೆ ಚೈತನ್ಯ ಪ್ರಭುಗಳಿಗೆ ಅದೊಂದು ಏನು ಕಷ್ಟದ ಕೆಲಸ. ಅವರು ಸ್ವತಃ ಭಗವಂತನೇ. ಸೊ ಅವರಿಗೆ ಹೇಗೆ ಸಹ ಅದನ್ನು ಹರಡಿಸ್ಬೋದು. ಆದ್ರೆ ತನ್ನ ಭಕ್ತ, ಮುಂದಕ್ಕೆ ಬರುವ ಭಕ್ತನಿಗೆ ಅವರು ಪೂರ್ತಿಯಾಗಿ ಒಂದು ಕ್ರೆಡಿಟ್ ಸಿಗ್ಬೇಕಂತೇಳಿ ಅವರು ಚೈತನ್ಯ ಪ್ರಭುಗಳು ಅವರು ಇರುವಾಗಲೇ ಅವ್ರು ಹೇಳ್ತಿದ್ರು, ಒಬ್ಬ ಬರ್ತಾನೆ, ಮೇರ ಸೇನಾಧಿಪತಿ ಮೋರ್ ಆಯೇಗ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಭಕ್ತ ಒಬ್ಬ ಬರ್ತಾನೆ, ಅವನು ಇಡೀ ಪ್ರಪಂಚಕ್ಕೆ ಇದನ್ನು ಹರಡ್ತಾನೆ ಅಂತೇಳಿ. ಸೊ ಅದೇ ರೀತಿ ಅವರ ಈ ಒಂದು ದೃಢ ಸಂಕಲ್ಪ, ಅವರ ಗುರುಗಳು ಹೇಳಿದರೆ ಪ್ರತಿಯೊಂದನ್ನು ಅವರು ಚಾಚು ತಪ್ಪದೆ ಅವರ ಎಲ್ಲವನ್ನು ಅವರು ಮಾಡಿರುತ್ತಾರೆ. ಮತ್ತೆ ನಿತ್ಯಯುಕ್ತ ಉಪಾಸತೆ, ಮಾತಾಜಿ ಹೇಳಿದ್ರು, ನಿತ್ಯ ಸತತವಾಗಿ ಅವರು ಏನು ಭಕ್ತಿ ಸೇವೆಯಲ್ಲಿ ಯಾವ ರೀತಿ ತೊಡಗಬೇಕು, ಯಾವ ರೀತಿ ಹೇಗೆ ಅಂತೇಳಿ ಅವರ ಬಾಲ್ಯದಲ್ಲಿ ಅವರು ಅವರ ಕುಟುಂಬವೇ ಅವರು ಭಕ್ತಿ ಪಥದಲ್ಲಿ ಇರುವಂತದ್ದು. ತಂದೆಯವರು ಯಾವ ರೀತಿ ನಿತ್ಯ ತಂದೆ ಎಷ್ಟು ರಾತ್ರಿ 12 ಗಂಟೆ ಆದ್ರೂ ಭಗವಂತನ ಬಗ್ಗೆ ಅವರು ಆ ಒಂದು ವ್ಯಾಪಾರದಿಂದ ಬರುವಂತದ್ದು, ಮನೆಯಲ್ಲಿ ಅವರು ಭಗವಂತನ ಒಂದು ಪೂಜೆ ಮಾಡದೆ, ಭಗವಂತನ ಒಂದು ಅವರಿಗೆ ಭಗವಂತನ ಸ್ಮರಣೆ ಮಾಡದೆ ಆ ನಡುರಾತ್ರಿಯಲ್ಲಿಯೂ ಪೂಜೆ ಮಾಡಿ ಮಲಗುವಂಥದ್ದು. ಆಗ ಪ್ರಭುಪಾದರು ಎದ್ದು ನೋಡ್ತಾರೆ, ಹಾಗಾದ್ರೆ ನಾನು ಕೂಡ ಇದೇ ರೀತಿ ಇರ್ಬೇಕು. ಭಗವಂತನ ಅಂದ್ರೆ ಭಗವಂತನ ಬಗ್ಗೆ ಪ್ರಭುಪಾದರ ತಂದೆಯವರು ಯಾವ ರೀತಿ ಕಲಿಸಿಕೊಟ್ಟಿದ್ದಾರೆ, ಅವರ ಗುರುಗಳು ಯಾವ ರೀತಿ ಕಲಿಸಿಕೊಟ್ಟಿದ್ದಾರೆ, ಅದನ್ನು ನಿತ್ಯವಾಗಿ ಅವರು ಭಗವಂತನನ್ನು ಉಪಾಸನೆ ಮಾಡ್ತಾ ಇದ್ರು ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಅವರು ಆ ರೀತಿ ಮಾಡಿದ ಕಾರಣ ಇವತ್ತು ನಮ್ಗೆ ಮಂಗಳಾರತಿ ಮಾಡೋದು ಹೇಗೆ ಅಂತೇಳಿ ಗೊತ್ತಿಲ್ಲ, ಭಗವಂತನ ನೈವೇದ್ಯ ಮಾಡೋದು ಹೇಗೆ ಅಂತೇಳಿ ಗೊತ್ತಿಲ್ಲ, ನಮ್ಗೆ ಭಗವಂತನ ಪ್ರಸಾದ ತಿನ್ಬೇಕಂತೇಳಿ ಗೊತ್ತಿರಲಿಲ್ಲ. ಇಷ್ಟೆಲ್ಲವನ್ನು ನಮ್ಗೆ ಕೊಟ್ಟಿರುವಂತದ್ದು ಅದು ಪ್ರಭುಪಾದರೇ
ಅಂತೇಳಿ ನಾವಿಲ್ಲಿ ಅವರ ಒಂದು ಕರುಣೆಯಿಂದ ನಮ್ಗೆ ಸಿಕ್ಕಿರುತ್ತದೆ ಅಂತೇಳಿ ಇಂಥ ಮಹಾತ್ಮರು ನಮ್ಗೆ ಸಿಕ್ಕಿರುವಂತದ್ದು ನಮ್ಗೆ ತುಂಬಾ ಒಂದು ದೊಡ್ಡ ಒಂದು ಆಸ್ತಿ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಮುಂದಕ್ಕೆ ಹೋಗೋಣ. ಮಹಾತ್ಮ ಈ ಅಧ್ಯಾಯದ 2ನೇ ಶ್ಲೋಕದಲ್ಲಿ ವರ್ಣಿಸಿದಂತೆ ಈ ಭಕ್ತಿ ಸೇವೆಯು ಮಾತ್ರವಲ್ಲ ಅದನ್ನು ಸಂತೋಷವಾದ ಮನಸ್ಥಿತಿಯಲ್ಲಿ ನಡೆಸಬಹುದು. ಇದಕ್ಕಾಗಿ ಯಾವುದೇ ಕಠಿಣವಾದ ಪ್ರಾಯಶ್ಚಿತ್ತವನ್ನಾಗಲಿ ವ್ರತವನ್ನಾಗಿ ನಡೆಸಬೇಕಾಗಿಲ್ಲ. ಇದು ನಾವು ನೋಡಿದ್ವಿ 2ನೇ ಶ್ಲೋಕದಲ್ಲಿ ಸುಸುಕಮಲ್ಲಿ ಹೇಳ್ತಾರೆ ಭಗವಂತ ಭಕ್ತಿ ಸೇವೆಯನ್ನು ಸುಲಭವಾಗಿ ಮತ್ತು ಸರಳವಾಗಿ ಮತ್ತು ತುಂಬಾ ಏನು ತ್ರಾಸವಿಲ್ಲದೆ ನಾವು ಮಾಡ್ಬೋದಂತೇಳಿ, ಅಂದ್ರೆ ಅದನ್ನು ಸಂತೋಷದಿಂದ ಅನುಷ್ಠಾನ ಮಾಡಬಹುದು ಅಂತ ಹೇಳ್ತಾರೆ. ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಇದನ್ನು ಭಕ್ತಿ ಸೇವೆ ಈ ಒಂದು ಭಗವಂತನ ನಾಮ ಅಥವಾ ಭಗವಂತನ ನಾಮ ರೂಪ ಲೀಲೆ ಗುಣಗಳನ್ನು ಕೇಳುವಂಥದ್ದು, ಒಂದು ಶ್ರವಣ ಮಾಡುವಂಥದ್ದು, ಇನ್ನೊಂದು ಬಾಯಲ್ಲಿ ನಾಮ ಹೇಳುವಂಥದ್ದು. ಇದು ಯಾವ ಒಬ್ಬ ಪಾಪಿ ತುಂಬಾ ಒಂದು ಪಾಪಿಗೂ ಆಗುತ್ತೆ, ಅಥವಾ ತುಂಬಾ ಏನು ಅವಿದ್ಯಾವಂತ ತುಂಬಾ ಏನೂ ಗೊತ್ತಿಲ್ಲ ವಿದ್ಯೆ ಅವರಿಗೂ ಆಗುತ್ತೆ. ಅಥವಾ ಕೆಲವರು ಅನಿಸ್ತಾರೆ, ಇಲ್ಲ ನಾವು ಈಗ ಕೆಲವರಿಗೆ ಹೇಳ್ತೇವೆ ನೀವು ಭಗವಂತನ ಇದು ನಾಮ ಇಲ್ಲ ನಾವು ತುಂಬಾ ಪಾಪಿಷ್ಟರ ಅಂತ ಹೇಳ್ತಾರೆ. ಇಲ್ಲ ಭಗವಂತ ಇಲ್ಲಿ ಹೇಳ್ತಾನೆ ಯಾವ ಒಂದು ಪಾಪಿಷ್ಟನಿಗೂ ಈ ನಾಮ ಹೇಳ್ಬೋದು. ಅಥವಾ ಯಾವುದೇ ಒಬ್ಬ ಎಲ್ಲಿಯಾದ್ರೂ ಒಂದು ಭಗವದ್ಗೀತೆಯ ಪ್ರವಚನ ಆಗುತ್ತೆ, ಒಂದು ಕ್ಲಾಸ್ ತರಗತಿ ಆಗುತ್ತೆ ಅಂತ ಹೇಳಿ ಯಾವುದೇ ಒಂದು ವ್ಯಕ್ತಿಗೆ ಅದಕ್ಕೆ ಮೇಲು ಕೀಳು ಅಥವಾ ಸ್ತ್ರೀಯರು ಅಥವಾ ನಾನು ಪಾಪ ಮಾಡಿದ್ದೇನೆ ಪ್ರಾಯಶ್ಚಿತ್ತ ಮಾಡಿದ ನಂತರವೇ ನಾನು ಈ ಭಗವದ್ಗೀತೆ ಕೇಳ್ತೇನೆ, ಇಲ್ಲ ಯಾವತ್ತು ಭಗವಂತ ಹೇಳಿಲ್ಲ. ಇದು ಸುಲಭವಾಗಿ ಸರಳವಾಗಿ ಸುಸುಖವಾಗಿ ಸಂತೋಷದಿಂದ ಇದು ಕೇಳುವಂತಂತ ಹೇಳಿ ಇಲ್ಲಿ ನಾವು ತಿಳ್ಕೊಳ್ಬಹುದು. ಅಂತ ಒಂದು ಭಕ್ತಿಯ ಒಂದು ಪಥ ಈ ಒಂದು ಭಕ್ತಿ ಭಗವಂತನ ಕೃಷ್ಣ ಪ್ರಜ್ಞೆಯ ಈ ಭಕ್ತಿ ಅಂತ ಹೇಳಿದ್ರೆ ಆ ರೀತಿ ಅಂತೇಳಿ ನಾವು ಇಲ್ಲಿ ತಿಳ್ಕೊಳ್ಬಹುದು. ಇದಕ್ಕೇನು ದೊಡ್ಡ ವ್ರತ ಅಥವಾ ದೊಡ್ಡ ಏಕಾದಶಿ ಮಾಡಿಯೇ ಇದು ಮಾಡ್ಬೇಕಂತೇಳಿ ಏನಿಲ್ಲ, ಅಥವಾ ಬೇರೆ ಬೇರೆ ವ್ರತಗಳು ನಾವು ನೋಡ್ತೇವೆ ಭೌತಿಕದಲ್ಲಿ, ಅಂಥದ್ದೇನಿಲ್ಲ. ಯಾವ ವ್ರತಗಳಿಲ್ಲ, ಯಾವುದು ತಪಸ್ಸು ಮಾಡ್ಬೇಕಂತೇಳಿಲ್ಲ, ಯಾವ ನಿಯಮಗಳು ಇದಕ್ಕೆ ಬೇಕಾಗಿಲ್ಲ. ಈ ಒಂದು ಭಕ್ತಿ ಮಾಡ್ಲಿಕ್ಕೆ ಎಷ್ಟು ಆರಾಮದಾಯಕವಾಗಿ ನೇರವಾಗಿ ನಾವು ಭಗವಂತನ ಭಕ್ತಿ ಸೇವೆ ಮಾಡ್ಬೋದಂತೇಳಿ ಇಲ್ಲಿ ನಾವು ತಿಳ್ಕೊಳ್ಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾವ ವರ್ಗದ ಜನರಿಗೂ ಈ ಒಂದು ಮಹಾಮಂತ್ರವನ್ನು ಹಾಡ್ಬೋದು. ಭಗವಂತನ ನಾಮ ರೂಪ ಲೀಲೆಗಳನ್ನು ಯಾವ ವ್ಯಕ್ತಿಯಾದ್ರೂ ಅದನ್ನು ಕೇಳ್ಬೋದು. ಅಟ್ಲೀಸ್ಟ್ ಮಂತ್ರ ಎಲ್ಲ ಹೇಳಲಿಕ್ಕೆ ಆಗದಿದ್ರು ಕೇಳ್ಬೋದು, ಯಾರಿಗೂ ಕೇಳ್ಬೋದು. ನಮ್ಮ ಇಸ್ಕಾನ್ ಈ ಒಂದು ಫೀಲ್ಡ್ ಅಲ್ಲಿ ಅನೇಕ ಮಂದಿ ಅವಿದ್ಯಾವಂತರಿದ್ದಾರೆ, ಅನೇಕ ಮಂದಿ ಮಹಿಳೆಯರಿದ್ದಾರೆ. ಅವರು ಕೇಳಿಯೇ ಹರಿನಾಮ ಜಪ ಮಾಡಿಕೊಂಡೆ ಎಷ್ಟೆಷ್ಟು ಸಾಮಾನ್ಯವಾಗಿ ಎಲ್ಲರೂ ಈ ಏಕಾದಶಿ ದಿನ 100ಕ್ಕೆ ಮಿಕ್ಕಿದ್ದ ಅನೇಕ ಮಹಿಳೆಯರು ಜಪ ಮಾಡ್ತಾರೆ. ಸೊ ಅವರಿಗೆ ಏನು ವಿದ್ಯೆ ಇಲ್ಲ, ಆದ್ರೆ ಅವರಿಗೆ ಒಂದು ಗೊತ್ತು, ನಾವು ಇದೊಂದು ಜಪ ಒಂದು ಮಾಡ್ತೇವೆ, ಮಿಕ್ಕಿದ್ದೇನು ನಮ್ಮ ಹತ್ರ ಪ್ರಶ್ನೆ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ, ಆದ್ರೆ ಭಗವಂತನದ ಬಗ್ಗೆ ನಾವು ಭಾಗವತಂ ಕೇಳ್ತೇವೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಸುಲಭವಾದದ್ದು, ಎಷ್ಟು ಸುಸುಕಮ್ ಇದು ಅಂತೇಳಿ ನಾವು ಇದರಿಂದ ಹೇಳ್ಬೋದು. ಆದ್ರೆ ಇದು ಏನಂತ ಹೇಳಿದ್ರೆ ನಾವು ಇದನ್ನ ಈ ಭಗವಂತನ ನಾಮವನ್ನು ಅಪರಾಧರಹಿತ ಮಾಡಿದ್ರೆ ಆ ಒಂದು ಎಲ್ಲ ನಮ್ಮ ಭೌತಿಕದ ಎಲ್ಲ ಕೊಳಕುಗಳ ಅದು ತೊಡೆದು ಹಾಕ್ತದೆ ಅಂತೇಳಿ ನಮ್ಗೆ ಆಚಾರ್ಯರು ಹೇಳ್ತಾರೆ. ಅದಕ್ಕೆ ನಾವು ಅದಕ್ಕೆ ಆ ಒಂದು ನಾಮ ಯಾವ ರೀತಿಯ ತಪಸ್ಸು ಬೇಕಂದ್ರೆ ನಾವು ಅಪರಾಧರಹಿತ ನಾಮವನ್ನು ಹೇಳಿದ್ರೆ, ಇಂತಹ ತಪಸ್ಸನ್ನು ಮಾಡಿದ್ರೆ ನಾವು ಆದಷ್ಟು ಬೇಗ ನಾವು ಈ ಒಂದು ಭೌತಿಕ ಒಂದು ಲೋಕದಿಂದ ಈ ಎಲ್ಲ ಬಂಧನಗಳಿಂದ ನಾವು ಮುಂದಕ್ಕೆ ಹೋಗ್ಬೋದು ಅಂತೇಳಿ, ಭಗವಂತನ ಧಾಮಕ್ಕೆ ಸೇರ್ಬೋದು ಅಥವಾ ಭಗವಂತನ ಭಕ್ತಿ ಸೇವೆ ಮಾಡ್ಬೋದು ಅಂತೇಳಿ ನಾವಿದ್ರಲ್ಲಿ ತಿಳಿಬಹುದು. ಸೊ ವ್ಯಕ್ತಿಯು ಒಬ್ಬ ತಜ್ಞ ಗುರುವಿನ ಮಾರ್ಗದರ್ಶನದಲ್ಲಿ ಈ ಭಕ್ತಿ ಸೇವೆಯಲ್ಲಿ ಬಾಳಬಹುದು. ಗೃಹಸ್ಥನಾಗಿ, ಸನ್ಯಾಸಿಯಾಗಿ, ಬ್ರಹ್ಮಚಾರಿಯಾಗಿ ಯಾವುದೇ ಸ್ಥಿತಿಯಲ್ಲಾದರೂ ಮತ್ತು ಜಗತ್ತಿನಲ್ಲಿ ಎಲ್ಲಾದರೂ ದೇವೋತ್ತಮ ಪರಮಪುರುಷನ ಈ ಭಕ್ತಿ ಸೇವೆಯನ್ನು ಮಾಡಬಹುದು ಮತ್ತು ಹೀಗೆ ವಾಸ್ತವವಾಗಿ ಮಹಾತ್ಮನಾಗಬಹುದು. ನೋಡಿ ಇಲ್ಲಿ ಪ್ರಭುಪಾದ ಇವರು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಗೆ ಈ ಒಂದು ಮಹಾತ್ಮರ ಲೆವೆಲಿಗೆ ಬರ್ಬೇಕಾದ್ರೆ ನಮ್ಗೇನು ಒಬ್ಬ ಗುರುವಿನ ಒಂದು ಆಶ್ರಯ ಬೇಕು. ತಜ್ಞ ಗುರು, ಪರಂಪರೆಯಿಂದ ಬಂದ ಗುರುವಿನ ಮಾರ್ಗದರ್ಶನ ಬೇಕು. ಯಾಕೆಂದ್ರೆ ಪರಂಪರೆಯಿಂದ ಬಂದ ಗುರು ಭಗವಂತನನ್ನು ಕಂಡಿದ್ದಾರೆ. ಭಗವಂತನನ್ನು ಕಾಣದಂದ್ರೆ ಈ ಶಾಸ್ತ್ರದ ಮುಖಾಂತರವೇ ಅವರು ಎಲ್ಲವನ್ನು ಕಂಡಿದ್ದಾರೆ. ಆ ಗುರುವಿನ ಮಾರ್ಗದರ್ಶನದಲ್ಲಿ ಯಾರು ಕೂಡ ಗೃಹಸ್ಥನಾಗೂ ಆಗ್ಬೋದು, ಸನ್ಯಾಸಿಯಾಗಿ, ಬ್ರಹ್ಮಚಾರಿ, ಯಾವ ಸ್ಥಿತಿಯಲ್ಲಿ ಇದ್ರು ಅವನು ಆ ಭಗವಂತನ ಆ ಒಂದು ಶಾಸ್ತ್ರೋತ್ತವಾಗಿ ಗುರುವಿನ ಆಶ್ರಯದಲ್ಲಿ ಬಂದು ಅವರು ಈ ಒಂದು ಮಹಾತ್ಮನ ಲೆವೆಲ್ಗೆ ಬರ್ಬೋದು ಅಂತೇಳಿ ಹೇಳ್ತಾರೆ. ಈಗ ಶ್ರೀಲ ಪ್ರಭುಪಾದರು ಅಷ್ಟೇ, ಈ ಒಂದು ಅವರು ಕೂಡ ಈಗ ನಾವೇಗೆ ಗೃಹಸ್ಥರಾಗಿದ್ದೇವೆ ಅವರು ಕೂಡ ಗೃಹಸ್ಥರೇ. ಅವರೇನು ಮೊದಲಿಂದಲೇ ಸನ್ಯಾಸಿಯಾಗಿರ್ಲಿಲ್ಲ ಅಥವಾ ಸನ್ಯಾಸಾಶ್ರಮ ತೆಗೆದುಕೊಳ್ಳಿಲ್ಲ, ಅವರು ಗೃಹಸ್ಥರಾಗಿಯೇ ಮತ್ತೆ ಅವರು ಇದೆಲ್ಲ ಮಾಡಿದ. ಆದ ಕಾರಣ ನಾವು ತಿಳ್ಕೊಳ್ಬೇಕೇನಂದ್ರೆ, ಗೃಹಸ್ಥರಾಗಿಯೂ ಈ ಒಂದು ಭಕ್ತಿ ಸೇವೆಯನ್ನು ಮಾಡಿಕೊಂಡು ನಾವು ಮಹಾತ್ಮರ ಲೆವೆಲಿಗೆ ಬರ್ಬೋದಂತೇಳಿ ಈ ಒಂದು ಇದರಿಂದ ನಾವು ತಿಳ್ಕೊಳ್ಬಹುದು. ಸೊ ಅನ್ಯ 3 ಬೇರೆ ಆರಾಧಕರು.
ಆದ್ದರಿಂದ ಅನ್ಯ ಬೇರೆ ಆರಾಧಕರನ್ನು ಇಲ್ಲಿ ವಿವರಿಸಲಾಗುತ್ತಿದೆ. ಇತರರು ಸಂಪೂರ್ಣ ಸತ್ಯವನ್ನು 3 ವಿಭಿನ್ನ ರೀತಿಯಲ್ಲಿ ಪೂಜಿಸುತ್ತಾರೆ. ಇಲ್ಲಿ ಅಂತ ಹೇಳಿದ್ರೆ 3 ರೀತಿಯ ಆರಾಧಕರು ಅಂತ ಹೇಳಿದ್ರೆ ಈ ಒಂದು ಬೇರೆ ಬೇರೆ ರೀತಿಯಲ್ಲಿ ಅವರು ಭಗವಂತನನ್ನು ಯಾವ ರೀತಿ ಬೇರೆ ಬೇರೆಯವರು ಭಗವಂತನನ್ನು ಯಾವ ರೀತಿ ಆರಾಧನೆ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅನ್ಯ ಈಗ ಮೂರು ಬೇರೆ ಯಾ- ಆರಾಧಕರು. ಈಗ ಯಾರು ನೇರವಾಗಿ ಭಗವಂತನನ್ನು, ಭಗವಂತನ ವ್ಯಕ್ತಿತ್ವವನ್ನು, ಶ್ರೀಕೃಷ್ಣನನ್ನು ಪೂಜಿಸುತ್ತಾರೋ ಅವರನ್ನು ಮಹಾತ್ಮರೆಂದು ವರ್ಣಿಸಲಾಗಿದೆ. ಮತ್ತು ಇತರ ಹಲವು ರೂಪಗಳ ಆರಾಧಕರು ಇದ್ದಾರೆ. ಅವರು ಕಡಿಮೆ ಮುಂದುವರಿದ ಕಾರಣದಿಂದ ಅವರು ಪರಮ ಪುರುಷನನ್ನು ನೇರವಾಗಿ ಗ್ರಹಿಸಲು ಸಾಧ್ಯವಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇಲ್ಲಿ ಹೇಳ್ತಾರೆ ಯಾರು ಭಗವಂತನನ್ನು ನೇರವಾಗಿ ಭಗವಂತನನ್ನು ಪೂಜಿಸ್ತಾರೋ ಅಂತ ಹೇಳಿದ್ರೆ ಅವನ ವ್ಯಕ್ತಿತ್ವ. ಅದು ಯಾರು ನೇರವಾಗಿ ಭಗವಂತನನ್ನು ಪೂಜಿಸ್ತಾರೆ ಅಂತ ಹೇಳಿದ್ರೆ ಯಾರಿಗೆ ಭಗವಂತನ ಮೇಲೆ ಭಗವಂತನಿಗೆ ಶರಣಾಗಿಕೊಂಡು ಭಗವಂತನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡಿರ್ತಾರೆ ಸಂಪೂರ್ಣವಾಗಿ, ಅವರು ಭಗವಂತನಿಗೆ ಶರಣಾಗ್ತಾರೆ. ಅಂತವರು ನೇರವಾಗಿ ಪೂಜಿಸ್ತಾರೆ, ಅವರು ಮಹಾತ್ಮರಂತ ನಾವೀಗೆ ತಿಳ್ಕೊಂಡಿವಿ. ಇಲ್ಲಿ ಇತರ ಆರಾಧಕರು ಕೂಡ ಇದ್ದಾರೆ, ಇತರ ಹಲವು ರೂಪಗಳ ಆರಾಧಕರು ಕೂಡ ಇದ್ದಾರೆ. ಅವರು ಕಡಿಮೆ ಮುಂದುವರಿದ ಕಾರಣ ಅಂದ್ರೆ ಅವರಿಗೆ ಅಲ್ಪ ಬುದ್ಧಿಯವರು. ಅವರು ಯಾವ ರೀತಿ ಒಂದು ಇದರಲ್ಲಿ ಭಗವಂತನನ್ನು ಅಂದ್ರೆ ಭಗವಂತನವರಿಗೆ ಪೂರ್ತಿ ವಿಶ್ವಾಸ ಇರುವುದಿಲ್ಲ, ಭಗವಂತನ ಮೇಲೆ ಪೂರ್ತಿ ಒಂದು ಶರಣಾಗತರಾಗಿರುವುದಿಲ್ಲ. ಅವರು ಯಾವ ರೀತಿ ಭಗವಂತನನ್ನು ಗ್ರಹಿಸ್ತಾರೆ ಅಂತೇಳಿ ಅವರು ಭಗವಂತ ದೇವೋತ್ತಮ ಪರಮಪುರುಷ ಅಂತೇಳಿ ಗ್ರಹಿಸುವುದಿಲ್ಲ. ಅವರು ಯಾರಂತೇಳಿ ನಾವು ಮುಂದಕ್ಕೆ ನೋಡೋಣ. ಏಕತ್ವೇನ ಮೋನಿಷ್ಠ, ಏಕತೆಯಲ್ಲಿ ತಾನು ಭಗವಂತನಲ್ಲಿ ಒಂದು ಎಂದು ಪೂಜಿಸುವವರು. ಏಕತ್ವೇನ ಅಂದ್ರೆ ಏಕತೆಯಲ್ಲಿ ಕೆಲವರು ಇದ್ದಾರೆ. ಈ ಒಂದು ನನಗೆ ಈ ಒಂದು ನಾನು ಈ ಭೌತಿಕ ಲೋಕದಲ್ಲಿ ಇದ್ದೇನೆ, ತುಂಬಾ ದುಃಖ ಇಲ್ಲಿ ನಂಗೆ, ಸಾಕಾಗಿ ಹೋಯ್ತು ನಂಗೆ, ಬೇಡ ನಾನು ಭಗವಂತನೊಟ್ಟಿಗೆ ಒಂದಾಗ್ತೇನೆ ಅಂತೆಲ್ಲ ಹೇಳ್ತಾರೆ ಕೆಲವರು. ಅಂದ್ರೆ ಭಗವಂತನ ಈ ಒಂದು ಸಾಯುಜ್ಯ ಮುಕ್ತಿ, ಆ ಬ್ರಹ್ಮನಿದ್ರಲ್ಲಿ ಅವರು ಸಾಯುಜ್ಯ ಮುಕ್ತಿಯನ್ನು ಪಡೀಲಿಕ್ಕೆ ನೋಡ್ತಾರೆ. ನಾನು ಭಗವಂತನೊಟ್ಟಿಗೆ ಒಂದಾಗ್ತೇನೆ ಅಂದ್ರೆ ಅವರಿಗೆ ಸಾಕಾಯ್ತು, ಇದು ಭೌತಿಕ ಲೋಕದಲ್ಲಿ ನಂಗೆ ಯಾವುದು ನೆಮ್ಮದಿ ಸಿಗುದಿಲ್ಲ, ನಾನು ಅಲ್ಲಿ ಒಂದಾಗ್ತೇನೆ ಅಂತೆಲ್ಲ ಹೇಳುವಂಥದ್ದು, ಆ ರೀತಿಯಲ್ಲಿ ತಿಳಿಸುವಂಥದ್ದು ಅವರ ರೀತಿ. ಅಂದ್ರೆ ಆ ಆಲೋಚನೆಯಲ್ಲಿ ಇರುವಂಥದ್ದು ಅವರಿಗೆ ಏಕತ್ವೇನ ಮೋನಿಷ್ಠ. ಅಂದ್ರೆ ಅದ್ವೈತವಾದಿಗಳು ಈ ಒಂದು ನಾನು ಭಗವಂತನಡೆ ಒಂದು ಅಂತೇಳಿ ಆ ರೀತಿ ಆರಾಧಿಸುವಂತವ್ರು, ಅದಕ್ಕೆ ಏಕತ್ವೇನ ಮೋನಿಷ್ಠ ಅಂತೇಳಿ ಹೇಳ್ತಾರೆ. ವಿಶ್ವತಃ ಮುಖಂ, ವಿಶ್ವರೂಪವನ್ನು ಪೂಜಿಸುವವರು. ಈ ಒಂದು ನಾವು ಮಹಾಭಾರತ ಯುದ್ಧದಲ್ಲಿ ನೋಡ್ತೇವೆ, ಅಲ್ಲಿ ಅರ್ಜುನ ಈ ಒಂದು ಯುದ್ಧ ಅರ್ಜುನನಿಗೆ ಯುದ್ಧ ಪ್ರಾರಂಭವಾಗುವುದನ್ನು ಭಗವಂತ ಒಂದು ವಿಶ್ವರೂಪವನ್ನು ತೋರಿಸುವಂಥದ್ದು. ಕೆಲವರು ಈ ಒಂದು ಭಗವಂತನ ಈ ಒಂದು ವಿಶ್ವರೂಪವನ್ನು ನೋಡಿಕೊಂಡು ಆರಾಧನೆ ಮಾಡುವವರಿದ್ದಾರೆ. ಅಂದ್ರೆ ಅವರು ಭಗವಂತನ ಒಂದು ಸಣ್ಣ ರೂಪದಲ್ಲಿ ಅಥವಾ ದೊಡ್ಡ ರೂಪದಲ್ಲಿ ಎಲ್ಲೆಲ್ಲೂ ಭಗವಂತ ಎಲ್ಲ ಕಡೆ ಸಣ್ಣದ್ರಲ್ಲಿ ಇದ್ದಾನೆ, ದೊಡ್ಡದ ಒಂದು ಗಾತ್ರದಲ್ಲಿ ದೊಡ್ಡದ ಒಂದು ಇದ್ರಲ್ಲಿ ಇರುತ್ತಾನೆ, ಎಲ್ಲ ಕಡೆ ವ್ಯಾಪಿಸ್ತಾನೆ. ಅಣು ರೇಣು ತೃಣ ಕಾಷ್ಟ ಎಲ್ಲದರಲ್ಲಿ ಇರ್ತಾನೆ ಭಗವಂತ. ಅದೇ ರೀತಿ ಅವರು ಏನ್ ಮಾಡ್ತಾರೆ, ಆ ವಿಶ್ವರೂಪವನ್ನು ನೋಡಿ ಅದನ್ನು ಪೂಜಿಸುವವರು ಕೂಡ ಇದ್ದಾರೆ. ಆ ರೂಪದಲ್ಲಿ ಭಗವಂತನ ಆರಾಧನೆ ಮಾಡುವವರು ಅಂತೇಳಿ ಇಲ್ಲಿ ಹೇಳ್ತಾರೆ, ಎರಡನೇ ಪ್ರಕಾರದವರು. ಸೊ ಮೂರನೇ ಪ್ರಕಾರದವರು ಪ್ರತಕ್ತೇನ ಬಹುದಾ, ಅವರು ಕಲ್ಪಿಸಿಕೊಂಡ ರೂಪಗಳು ದೇವತಾ ಪೂಜೆ ಮಾಡುವವರು. ಸೊ ಇವರು ಯಾವ ರೀತಿ ಅಂತ ಹೇಳಿದ್ರೆ ಅವರು ದೇವತೆಗಳನ್ನು ಕೂಡ ದೇವರಂತ ಹೇಳುವಂಥದ್ದು. ಸಾಮಾನ್ಯವಾಗಿ ನಾವು ಕೂಡ ಈ ಒಂದು ಭಕ್ತಿ ಪಥಕ್ಕೆ ಬರುವ ಮೊದಲು ಇದೇ ಸ್ಥಿತಿಯಲ್ಲಿ ಇದ್ದೆವು. ಯಾಕಂದ್ರೆ ಯಾವುದು ದೇವತೆ ರಸ್ತೆಯಲ್ಲಿ ಒಂದು ದೇವಸ್ಥಾನ ಕಂಡ್ರೆ ಅಲ್ಲಿ ಎಲ್ಲ ದೇವರು ಒಂದೇ, ಎಲ್ಲರೂ ಒಂದೇ ಅಂತೇಳಿ. ಆದ್ರೆ ಈ ಸ್ತರಕ್ಕೆ ಬಂದ ನಂತರ ಗೊತ್ತಾಯ್ತು ಎಲ್ಲ ದೇವರು, ನಾವು ಎಲ್ಲರನ್ನು ದೇವರಂತ ಹೇಳ್ಬಾರ್ದಂತೇಳಿ. ಸೊ ಈ ದೇವತೆಗಳು ಅವರು ಇಂತ ಒಂದು ಪ್ರತಕ್ತೇನ ಬಹುದಾ ಅಂತ ಹೇಳಿದ್ರೆ ಅವರು ಈ ಕಲ್ಪನೆ ಮಾಡಿಕೊಂಡು ಆರಾಧನೆ ಮಾಡುವಂಥದ್ದು. ಅವರಿಗೆ ದೇವತೆಗಳು ಯಾರು, ದೇವರು ಯಾರು, ಭಗವಂತ ದೇವೋತ್ತಮ ಪುರುಷ ಯಾರಂತ ಅವ್ರಿಗೆ ಗೊತ್ತೇ ಇಲ್ಲ. ಅವರು ವ್ಯತ್ಯಾಸವೇ ಮಾಡ್ಕೊಳ್ಳಲ್ಲ. ವ್ಯತ್ಯಾಸ ತಿಳಿದೇನೆ ಅವರ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವಂಥದ್ದು, ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು. ಸೊ ಅವರು ಅವರು ಅನಿಸ್ತಾರೆ, ನಾನು ದೇವತೆಗಳನ್ನು ಆರಾಧನೆ ಮಾಡ್ತೇನೆ, ಸೊ ನಾನು ಹೀಗೆ ಆರಾಧನೆ ಮಾಡಿದ್ರೆ ಅದು ಭಗವಂತನನ್ನು ಆರಾಧನೆ ಮಾಡಿದ ಹಾಗೆ ಅಂತೇಳಿ ಆ ರೀತಿ ಕಲ್ಪನೆ ಮಾಡಿಕೊಂಡು ಅವರು ಆರಾಧನೆ ಮಾಡುವಂಥದ್ದು. ಇದಕ್ಕೆ ಈ ಒಂದು ಪ್ರತಕ್ತೇನ ಬಹುದಾ ಅಂತಲ್ಲಿ ಹೇಳುವಂಥದ್ದು. ಸೊ ಓದ್ತೀರಾ ನೆಕ್ಸ್ಟ್? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನ್ಯ ಎಂದರೆ ಇತರರು. ಅವರು ಪರಮಾತ್ಮನನ್ನು ಬೇರೆ ಹಲವು ರೂಪಗಳಲ್ಲಿ ಆರಾಧಿಸಿದರೂ ಕೂಡ ಅವರಿಗೆ ಅಷ್ಟೊಂದು ಪ್ರಾಮುಖ್ಯತೆ ನೀಡಿಲ್ಲ. ಏಕೆಂದರೆ ಅಂತಹ ಆರಾಧನೆ ಕೇವಲ ದೇವರನ್ನು ಮೆಚ್ಚಿಸುವ ವಿಭಿನ್ನ ವಿಧಾನಗಳು. ಆದರೂ ಸಹ ಅಂತವರನ್ನು ಆರಾಧಕರ ಸಾಲಿನಲ್ಲಿ ಪರಿಗಣಿಸಲಾಗುತ್ತದೆ. ಏಕೆಂದರೆ ಪ್ರಾಣಿಗಳಂತೆ ಸರಳವಾಗಿ ತಿನ್ನುವ, ಮಲಗುವ,
ಸಂರಕ್ಷಿಸುವ ಮತ್ತು ಸಂಭೋಗ ಮಾಡುವಕ್ಕಿಂತ ಉತ್ತಮರು ಎಂದು ಹೇಳಲಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಭಗವಂತ ಹೇಳುವಂತದ್ದು ಈಗ ನಾವು ಈ ಮೇಲಿನ ಮೂವರು ನಾವು ಅವರು ಇದು ಭಕ್ತರು, ಆದ್ರೆ ಅವರು ಅನನ್ಯ ಭಕ್ತರಲ್ಲ. ಅಂದ್ರೆ ಆ ಒಂದು ಅನನ್ಯ ಭಕ್ತರಿಗಿಂತ ಕೆಳಗಿನ ಪೊಸಿಷನ್ ಅಲ್ಲಿ ಇದ್ದಾರೆ. ಅಷ್ಟು ಅನನ್ಯ ಭಕ್ತರಾಗಿ ಉತ್ತಮರಲ್ಲ ಅವರು. ಆದ್ರೂ ಅವರು ಏನ್ ಮಾಡ್ತಾರೆ, ಅವರು ಈ ಒಂದು ಯಾರಿಗಿಂತ ಮೇಲಂತ ತಿಳ್ಕೊಳ್ಬಹುದು. ಇಲ್ಲಿ ಯಾರು ಈ ಒಂದು ಪ್ರಾಣಿಗಳ ರೂಪದಲ್ಲಿ ವ್ಯವಹರಿಸ್ತಾರೆ, ಈ ಒಂದು ಹರನಿದ್ರ ಭಯಮೈಥುನ, ಅವರಿಗಿಂತ ಇವರು ಉತ್ತಮರಂತೆಲ್ಲಿ ಹೇಳ್ತಾರೆ. ಯಾಕೆಂದ್ರೆ ಅವರಿಗೆ ಅಟ್ಲೀಸ್ಟ್ ಒಂದು ದೇವತೆಗಳು ಒಂದು ಶಕ್ತಿ, ನಾವು ಕೇಳಿದ ತಕ್ಷಣ ಏನಾದ್ರೂ ಕೊಡ್ತಾರೆ, ಆ ಒಂದು ಲೆವೆಲ್ಗೆ ಆದ್ರೂ ಇದ್ದಾರೆ. ಸೊ ಅಲ್ಲಿ ಹೇಳ್ತಾರೆ ಅವರಿಗಿಂತ ಇವರು ಉತ್ತಮರು ಅಂತೆಲ್ಲ ಹೇಳುವಂಥದ್ದು. ಅವರು ಪಶುಗಳ ರೀತಿ, ಈಗ ಅನೇಕರು ಪಶುಗಳ ರೀತಿ ಇವರು ವ್ಯವಹಾರ ಮಾಡಲ್ಲ. ಈ ಒಂದು ಮೇಲಿನ ಮೂವರು, ನಾವು ಹೇಗೆ ಈಗ ಚರ್ಚೆ ಮಾಡಿದ್ರು, ಅವರು ಮೇಲಿನ ಮೂವರು ಆರಾಧಕರು ಪಶುಗಳ ರೀತಿ ವ್ಯವಹಾರ ಮಾಡಲ್ಲ. ಸೊ ಅವರಿಗೆ ಗೊತ್ತಿದೆ ನಾವು ಈ ರೀತಿ ಮಾಡಬಾರ್ದು ಅಂತ. ಆದ್ರೆ ಅವರು ದೇವೋತ್ತಮ ಪರಮಪುರುಷ ಯಾರಂತೇಳಿ ಅವರಿಗೆ ಗೊತ್ತಿಲ್ಲ. ಅಂತೂ ಇಂತ ಅವರು ಏನ್ ಮಾಡ್ತಾರೆ, ಆರಾಧನೆ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಶಕ್ತಿ, ನಾವು ಯಾವುದೋ ಒಂದು ಹೀಗೆ ಮಾಡಿದ್ರೆ ಸಾಕು ದೇವರು ಅಂತ ಹೇಳಿ ತಿಳ್ಕೊಂಡು ಅಂತೂ ಇಂಥವ್ರು ಆರಾಧನೆ ಮಾಡ್ತಾರೆ. ಅಂದ್ರೆ ಅವರಿಗೆ ಗೊತ್ತಿದೆ ಇದು ಒಂದು ದೇವತೆಗಳ ಸಹ ಒಂದು ದೊಡ್ಡ ಶಕ್ತಿ ಇದೆ ಅಂತೇಳಿ ಅವರು ಆ ರೀತಿ ತಿಳ್ಕೊಂಡು ಅವರು ಆರಾಧನೆ ಮಾಡುವಂಥದ್ದು. ವಿಶ್ವರೂಪವನ್ನಾಗ್ಲಿ ಅಥವಾ ಈ ಒಂದು ಭಗವಂತನಲ್ಲಿ ಒಂದಾಗುವಂತದ್ದಾಗ್ಲಿ ಅಥವಾ ದೇವತೆಗಳನ್ನು ಆರಾಧನೆ ಮಾಡುವಂತದ್ದಾಗ್ಲಿ, ಹಾಗೆ ನಮ್ಮನ್ನೆಲ್ಲ ಒಂದು ಶಕ್ತಿ, ಯಾವುದೋ ಒಂದು ಶಕ್ತಿ ಕಾಯ್ತಾ ಉಂಟು. ಅಟ್ಲೀಸ್ಟ್ ಅವರಿಗೆ ಅಷ್ಟಾದ್ರೂ ಗೊತ್ತುಂಟು ಅಂತೇಳಿ ಇಲ್ಲಿ ಹೇಳ್ತಾರೆ. ಆದ್ರೆ ಅವರು ಈ ಒಂದು ಈ ನಾಸ್ತಿಕರು ಭಗವಂತನೇ ಇಲ್ಲ ಅಂತ ಹೇಳುವಂತವ್ರು. ಸೊ ನಾನೇ ಅಲ್ಲ, ದೇವರೇ ಇಲ್ಲ, ನಾನೇ ಅಲ್ಲ, ಇಲ್ಲಿ ಇರುವಂತದ್ದೆಲ್ಲ ನನ್ನಿಂದಲೇ ಅಲ್ಲ ಅಂತೇಳಿ ಆ ರೀತಿ ತಿಳಿಕೊಳ್ಳುವಂತವ್ರು. ಅಂತವರಿಗೆ ಹೋಲಿಕೆ ಮಾಡಿದ್ರೆ ದೇವತೆಗಳನ್ನ ಆರಾಧನೆ ಮಾಡುವವರು ಎಷ್ಟೋ ವಾಸಿ ಅಂತೇಳಿ ಹೇಳುವಂತದ್ದೇ. ನಿರಾಕಾರವಾದಿಗಳಾಗ್ಲಿ ಅಥವಾ ವಿಶ್ವರೂಪ ಆರಾಧನೆ ಮಾಡುವವರಾಗ್ಲಿ ಅಥವಾ ಈ ಒಂದು ದೇವತೆಗಳ ಆರಾಧನೆ ಮಾಡುವರು, ಇವರು ಆ ಕೆಳಮಟ್ಟಿನ ಸ್ತರವರಿಗಿಂತ, ಈ ಪ್ರಾಣಿಗಳಾಗಿ ವ್ಯವಹಾರ ಮಾಡುವವರಿಗಿಂತ ಇವರು ಉತ್ತಮರು. ಆದ್ರೆ ಅನನ್ಯ ಭಕ್ತಿ ಯಾರಿದ್ದಾರೆ, ಸದಾ ಭಗವಂತನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಇರ್ತಾರೆ, ಅವರಿಗಿಂತ ಅವರ ಲೆವೆಲ್ ಅಲ್ಲಿ ಇವರು ಇಲ್ಲ ಅಂತೇಳಿ ಇಲ್ಲಿ ನಾವು ತಿಳ್ಕೊಳ್ಬಹುದು. ದೇವತಾರಾಧನೆ ಭಗವದ್ಗೀತೆಯಲ್ಲಿ ಚರ್ಚಿಸಲಾಗಿದೆ. ಮನುಷ್ಯರು ಮತ್ತು ದೇವತೆಗಳ ನಡುವಿನ ಸಹಕಾರ ಸಮೃದ್ಧಿ ಎಲ್ಲರಿಗೂ ಆಳ್ವಿಕೆ ಮಾಡುತ್ತದೆ. ಇದು 3ನೇ ಕರ್ಮಯೋಗದಲ್ಲಿ ಒಂದು ಕಡೆ ಬರ್ತದೆ. 3ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಏನ ಹೇಳ್ತಾರೆ ಅಂದ್ರೆ, ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತಹುವ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತಃ. ಅಂದ್ರೆ ಯಜ್ಞಗಳಿಂದ ಸಂತುಷ್ಟರಾದ ದೇವತೆಗಳು ನಮ್ಮನ್ನು ಸಂತೋಷಪಡಿಸ್ತಾರೆ. ಇದರಲ್ಲಿ ಹೇಳುವಂತದ್ದು ಯಜ್ಞದಿಂದ ಯಾರು ನಾವು ಯಜ್ಞದಿಂದ ದೇವತೆಗಳಿಗೆ ಸಂತುಷ್ಟ ಆಗ್ತದೆ, ಆಗ ಅವರು ನಮ್ಮನ್ನು ಸಂತೋಷಪಡಿಸ್ತಾರೆ. ಮತ್ತೆ ಹೀಗೆ ಮನುಷ್ಯನ ಮತ್ತು ದೇವತೆಗಳ ಪರಸ್ಪರ ಸಹಕಾರದಿಂದ ಎಲ್ಲರಿಗೂ ಸಮೃದ್ಧಿ ಉಂಟಾಗುತ್ತೆ ಅಂತೇಳಿ ಈ ಶ್ಲೋಕದಲ್ಲಿ ಹೇಳುವಂತದ್ದು. ದೇವತೆಗಳು ಏನಂತ ಹೇಳಿದ್ರೆ, ಈ ಭೌತಿಕದಲ್ಲಿ ಈ ಎಲ್ಲಾ ಜೀವಿಗಳನ್ನು ಒಂದು ಆಡಳಿತ ನಡೆಸಲಿಕ್ಕೆ ಭಗವಂತ ಒಂದು ಅವರಿಗೆ ಜವಾಬ್ದಾರಿ ಕೊಟ್ಟಿರುವಂತದ್ದು. ಹೇಗೆ ಈಗ ದೇವತೆಗಳು ನಮ್ಗೀಗ ಒಂದು ಬದುಕಲಿಕ್ಕೆ, ಒಂದು ನಮ್ಮ ಜೀವನ ಸಾಗಿಸ್ಲಿಕ್ಕೆ ಅಥವಾ ನಮ್ಮ ದೇಹವನ್ನು ಬೆಳೆಸಲು ಈ ಒಂದು ಭೌತಿಕದಲ್ಲಿ ನಮ್ಗೆ ಗಾಳಿ, ನೀರು, ಬೆಳಕು, ಅಗ್ನಿ ಇದರದ ಅವಶ್ಯಕತೆ ಇದ್ದೇ ಇದೆ. ಸೊ ಇಲ್ಲಿ ಇದು ಎಲ್ಲಿಂದ ಬರುವಂತದ್ದು? ದೇವತೆಗಳಿಂದ ಬರುವಂತದ್ದು. ಇದು ನಮ್ಗೆ ದೇವತೆಗಳಿಂದಲೇ ಸಿಗುವಂತದ್ದು. ಸೊ ಈ ದೇವತೆಗಳು ಯಾರಂತ ಹೇಳಿದ್ರೆ, ಭಗವಂತನ ಶರೀರದ ವಿವಿಧ ಭಾಗಗಳಲ್ಲಿ ಅಸಂಖ್ಯಾತ ದೇವತೆಗಳು ಅವರ ಸಹಾಯಕ್ಕಾಗಿ ಇರುವಂತದ್ದು ಭಗವಂತನಿಗೆ. ನಾವು ನೋಡಿದ್ದೇವೆ ಹಿಂದಿನ ಅಧ್ಯಾಯಗಳಲ್ಲೆಲ್ಲ, ಅದು ಬೇರೆ ಬೇರೆ ಅವಯವಗಳು ಭಗವಂತನ, ಅದೇ ದೇವತೆಗಳು. ಆಗ ಆ ದೇವತೆಗಳು ಸಂತೋಷ ಸುಖದಲ್ಲಿ ಇರ್ಬೇಕಂತ ಹೇಳಿದ್ರೆ ಮನುಷ್ಯನು ಯಜ್ಞವನ್ನು ಮಾಡ್ಬೇಕು. ಯಜ್ಞವನ್ನು ಯಾವ ರೀತಿ ಅಂದ್ರೆ, ಮನುಷ್ಯನ ಈಗ ಕಲಿಯುಗಕ್ಕೆ ನಮ್ಗೆ ಜಪಯಜ್ಞ ಅಂತೆಲ್ಲ ಹೇಳಿದ್ದಾರೆ. ಸೊ ಈ ಯಜ್ಞ ಕೆಲವು ಸಲ ಅವರು ನಿರ್ದಿಷ್ಟ ದೇವತೆಗಳಿಗೆ ಆ ಯಜ್ಞವನ್ನು ಮಾಡಿದ್ರೆ ಅವರಿಗೆ ಸಂತೋಷ ಆಗುತ್ತೆ. ಈ ಸಂತೋಷದಿಂದ ಅವರು ಏನ್ ಮಾಡ್ತಾರೆ, ನಿಜವಾಗಿ ಒಂದು ಯಜ್ಞದಿಂದ ದೇವತೆಗಳು ಸಂತೋಷ ಆಗ್ತಾರೆ. ಅದು ನಾವು ಹಿಂದಿನ ಅಧ್ಯಾಯಗಳಲ್ಲಿ ಅನೇಕ ಇದರಲ್ಲಿ ಕೇಳಿದ್ದೇವೆ. ಈ ಯಜ್ಞ ಯಾರಿಗೆ ಇಷ್ಟ? ಭಗವಂತ ವಿಷ್ಣುವಿಗೆ ಇಷ್ಟ. ವಿಷ್ಣುವಿಗೆ ಪ್ರೀತಿ ಆದ್ರೆ ಅದು ಯಜ್ಞ ಸಕ್ಸಸ್ ಆದ್ರೆ, ವಿಷ್ಣುವಿಗೆ ಪ್ರೀತಿ ಆದ್ರೆ ಆ ವಿಷ್ಣುವಿನ ದೇಹದಲ್ಲಿ ಬೇರೆ ಬೇರೆ ಅವಯವಗಳಲ್ಲಿ ದೇವತೆಗಳಿದ್ದಾರೆ, ಅವರು ಸಂತೋಷ ಪಡ್ತಾರೆ ಅಂತೇಳಿ ನಾವು ತಿಳ್ಕೊಳ್ಬೇಕು. ಭೋಕ್ತಾರಂ ಯಜ್ಞ ತಪಸ್ಸಾಂ, ಯಾವುದು ಭಗವಂತ ಯಜ್ಞಪತಿ ಯಾರು? ಭಗವಂತ ವಿಷ್ಣು, ಭಗವಾನ್ ವಿಷ್ಣು. ಸೊ ಅವನಿಗೆ ತೃಪ್ತಿ ಆದ್ರೆ ದೇವತೆಗಳಿಗೆ ತೃಪ್ತಿ ಆದಂತೆ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬೇಕು.
ಯಾಕಂದ್ರೆ ಯಜ್ಞದ ಮುಖ್ಯ ಗುರಿ ಏನು? ಭಗವಂತನನ್ನು ವಿಷ್ಣುವನ್ನು ತೃಪ್ತಿಪಡಿಸುವಂಥದ್ದು. ಯಜ್ಞ ಪರಿಪೂರ್ಣ ಆಯ್ತಾ, ಭಗವಂತನ ವಿವಿಧ ಶರೀರದಲ್ಲಿ ಬೇರೆ ಬೇರೆ ಅಸಂಖ್ಯಾತ ದೇವತೆಗಳಿರ್ತವೆ, ಆ ಎಲ್ಲ ದೇವತೆಗಳೇ ಸಂತೃಪ್ತಿಯಾದಾಗೆ ಅಂತೇಳಿ ನಾವು ತಿಳ್ಕೊಳ್ಬೇಕು. ಸೊ ನೈಸರ್ಗಿಕ ನಮ್ಗೇನು ನೈಸರ್ಗಿಕ ಸಂಪನ್ಮೂಲ ಏನು, ನಮ್ಗೆ ಆಹಾರ, ಬೆಳೆ ಅಥವಾ ಗಾಳಿ ಅಥವಾ ಈ ಒಂದು ಮಳೆ ಎಲ್ಲವನ್ನು ಕೊಡುವಂಥದ್ದು ಇದೇ ದೇವತೆಗಳು. ಸೊ ನಾವು ಇಲ್ಲಿ ನಾವು ಬೇರೆಯಾಗಿ ನಾವು ದೇವತೆಗಳನ್ನು ಆರಾಧಿಸುವ ಅಗತ್ಯವಿಲ್ಲ. ನಾವು ಭಗವಂತನಿಗೆ ನಾವು ಏನು ಭಕ್ತಿ ಸೇವೆ ಸಲ್ಲಿಸ್ತೇವೆ, ಏನು ಭಗವಂತನಿಗೆ ಯಜ್ಞ, ಜಪಯಜ್ಞ ಅಥವಾ ಯಾವುದೇ ಒಂದು ಯಜ್ಞ ಭಗವಂತ ವಿಷ್ಣುವಿಗೋಸ್ಕರ ನಾವು ಅವನ ತೃಪ್ತಿಗೋಸ್ಕರ ಮಾಡ್ತೇವೆ, ಆಗ ದೇವತೆಗಳು ಕೂಡ ಸಂತೋಷದಲ್ಲಿ ಇರ್ತಾರೆ ಅಂತೇಳಿ ಈ ಒಂದು ಶ್ಲೋಕದಲ್ಲಿ ಹೇಳುವಂಥದ್ದು. ಅದನ್ನೇ ಇಲ್ಲಿ ಚರ್ಚಿಸಲಾಗಿದೆ. ಅಂದ್ರೆ ಇಲ್ಲಿ ಯಾವ ರೀತಿ ಅಂದ್ರೆ ಮನುಷ್ಯರು ಮತ್ತು ದೇವತೆಗಳ ನಡುವಿನ ಸಹಕಾರದಿಂದ ನಮ್ಗೆ ಸಮೃದ್ಧಿ ಆಗುತ್ತೆ ಅಂತೇಳಿ ಇಲ್ಲಿ ತಿಳಿಯುವಂಥದ್ದು. ಮತ್ತೆ ಏಳನೇ ಅಧ್ಯಾಯದ 23 ಶ್ಲೋಕದಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ, ಸ್ವಲ್ಪ ಬುದ್ಧಿವಂತಿಕೆಯ ಮನುಷ್ಯರು ದೇವತೆಗಳನ್ನು ಪೂಜಿಸ್ತಾರೆ. ಅಲ್ಪ ಬುದ್ಧಿವಂತರು ನಾವು ನೋಡಿದ್ವಿ, ಅವರೇನ್ ಮಾಡ್ತಾರೆ, ಅಲ್ಪ ಬುದ್ಧಿವಂತರು, ಅವರಿಗೆ ತಕ್ಷಣದ ಬಯಕೆ ಉಂಟಾಗುದು, ಇಚ್ಛೆಗಳು ಉಂಟಾಗುದು, ಅದನ್ನು ಈ ಒಂದು ದೇವತೆಗಳಲ್ಲಿ ಕೇಳುವಂಥದ್ದು. ಯಾಕೆಂದ್ರೆ ದೇವತೆಗಳು, ಇಲ್ಲಿ ನಾವು ತಿಳ್ಕೊಳ್ಬೇಕು, ದೇವತೆಗಳು ಕೊಡುವಂತಹ ಒಂದು ಈ ಎಲ್ಲ ಏನು ಫಲಗಳಿರ್ತವೆ, ನಮ್ಗೆ ವರಗಳನ್ನು ಕೊಡ್ತಾರೆ, ಅದೆಲ್ಲವೂ ಶಾಶ್ವತವಾದದ್ದು ಅಲ್ಲ ಅಂತೇಳಿ ನಾವು ವರ ಕೇಳ್ತೇವೆ, ಅವರು ಅದನ್ನು ಕೊಡ್ತಾರೆ, ಆದ್ರೆ ಅದು ಶಾಶ್ವತವಾದದ್ದಲ್ಲ. ಆದ್ರೆ ಅಲ್ಪಮತಿಯರು ಅದನ್ನು ತಿಳ್ಕೊಳ್ಳಲ್ಲ. ಯಾರು ಬುದ್ಧಿವಂತರಿರ್ತಾರೆ ಅವರು ಭಗವಂತನ ಬಳಿ ಈ ಒಂದು ಎಲ್ಲ ಭಗವಂತನ ಪೂಜೆ ಮಾಡ್ತಾರೆ, ಅವರಿಂದ ವರಗಳನ್ನು ಕೇಳ್ತಾರೆ. ಭಗವಂತನಿಗೆ ಗೊತ್ತಿದೆ ಯಾವುದು ಕೊಡ್ಬೇಕು, ಯಾವುದು ಶಾಶ್ವತ, ಯಾವುದು ಈ ವ್ಯಕ್ತಿಗೆ ಯಾವುದನ್ನು ಅವನು ಏನಾದರೂ ಅವನು ಸಂಬಂಧಪಟ್ಟದ್ದು ಅಸಂಬದ್ಧವಾದದ್ದು ಕೇಳಿದ್ರೆ ಭಗವಂತ ಖಂಡಿತ ಕೊಡಲ್ಲ. ಯಾಕಂದ್ರೆ ಅವನು ಆಲೋಚನೆ ಮಾಡಿ ಕೊಡುವಂಥದ್ದು ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬೇಕು. ಯಾಕೆಂದ್ರೆ ಈ ಒಂದು ಭಗವಂತ ಆಲೋಚನೆ ಮಾಡ್ತಾನೆ, ಇವರು ನನ್ನ ಭಕ್ತರು ಯಾವತ್ತು ತಪ್ಪು ದಾರಿಯಲ್ಲಿ ಹೋಗ್ಬಾರ್ದು, ಆ ರೀತಿಯ ವರಗಳನ್ನು ಕೊಟ್ರೆ ಇವರು ಕೇಳುವ ವರಗಳು ನನ್ನ ಹತ್ರ ಅದು ತಪ್ಪು ದಾರಿಯಲ್ಲಿ ಕೊಂಡೋಗುತ್ತಾ ಅಥವಾ ಒಳ್ಳೆಯ ರೀತಿಗೆ ಉಪಯೋಗಿಸ್ತಾರೆ ಅಂತ ಭಗವಂತನಿಗೆ ಗೊತ್ತಿದೆ. ಯಾಕೆಂದ್ರೆ ಆ ಒಂದು ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿ ನೆಲೆಸಿರ್ತಾರೆ ಅಂತೇಳಿ ನಾವಿಲ್ಲಿ ತಿಳ್ಕೊಂಡು. ಆದ್ರೆ ಈ ಒಂದು ಭಗವಂತನ ಈ ಅಲ್ಪ ಬುದ್ಧಿಯವರು ಭಗವಂತನ ಈ ಬಗ್ಗೆ ತಿಳಿದಿಲ್ಲ, ಅವರು ದೇವತೆಗಳನ್ನು ಪೂಜಿಸುವಂತದ್ದು ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬೇಕು. ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ದೇವತಾರಾಧನೆಯನ್ನು ತೆರೆಗೊಳಿಸಲಾಗಿದೆ. 9.22-25. ಈ ದೇವತೆಗಳನ್ನು ಪರಮಾತ್ಮನ ಅಧಿಕೃತ ಕಾರ್ಯಕರ್ತರು ಎಂದು ಜನರು ತಿಳಿದಿದ್ದರೆ ದೇವತೆಗಳ ಆರಾಧನೆಯನ್ನು ಸ್ವೀಕರಿಸಬಹುದು. ಅದಕ್ಕೆ ಪರಮಾತ್ಮನ ಸಮ್ಮತಿಯೂ ಇದೆ. ಆದರೆ ಭಗವಂತನನ್ನು ಒಪ್ಪಿಕೊಳ್ಳದ ಮೂರ್ಖರು, ಎಲ್ಲರೂ ನಿರ್ದಿಷ್ಟ ವಿಧದ ದೇವತೆಗಳು ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳುವವರು ಅಸಂಬದ್ಧರಾಗಿದ್ದಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಧನ್ಯವಾದಗಳು. ನಾವು ಈವಾಗ್ಲೇ ಚರ್ಚೆ ಮಾಡಿದ್ದೇವೆ ಹೇಗೆ ಅಂತ ಹೇಳಿದ್ರೆ ಈ ಒಂದು ಅದು 3ನೇ ವರ್ಗದ ಒಬ್ಬರು ಆರಾಧಕರು ಅಂದ್ರೆ ಪ್ರತಕ್ತೇನ ಬಹುದ, ಅವ್ರು ಏನ್ ತಿಳ್ಕೊಳ್ತಾರೆ, ನಾವು ಈ ದೇವತೆಗಳನ್ನು ನಾವು ದೇವತೆಗಳನ್ನು ಇವರಿಗೆ ಪೂಜಿಸಿದ್ರೆ ಅದು ದೇವರಿಗೆ ತಲುಪ್ತದೆ, ಅದು ಭಗವಂತನಿಗೆ ತಲುಪ್ತದೆ ಅಂತೇಳಿ. ಆದ್ರೆ ಅದು ಖಂಡಿತ ಇಲ್ಲ. ಅದು ಅಂತವರು ಮಾತ್ರ ಅದನ್ನು ತಿಳ್ಕೊಳ್ಳೋದು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಅವರು ಏನ್ ಮಾಡ್ತಾರೆ, ಎಲ್ಲಾ ದೇವತೆಗಳನ್ನು ದೇವರಂತ ಹೇಳುವಂತದ್ದು. ಅಂದ್ರೆ ಆದ್ರೆ ಅವರಿಗೆ ಗೊತ್ತಿಲ್ಲ. ಈಗ ಅಲ್ಪಮತಿಗಳು ಹಾಗೆ ದೇವತೆಗಳ ಹತ್ರ ವರ ಕೇಳ್ತಾರೆ, ಆದ್ರೆ ಭಗವಂತನ ಸಮ್ಮತಿ ಪಡೆದು ಯಾವಾಗ ಈ ಒಂದು ಭಗವಂತನ ಸಮ್ಮತಿ ಪಡೆದು ದೇವತೆಗಳು ವರ ಕೊಡ್ತಾರ, ಅದು ಶಾಶ್ವತವಾಗಿರ್ತದೆ. ಮತ್ತೆ ಯಾರಿಗೆ ಇದು ಭಗವಂತ ಮತ್ತು ದೇವತೆಗಳ ವ್ಯತ್ಯಾಸ ತಿಳಿದಿಲ್ಲ, ಅವರು ಮಾತ್ರ ಯಾರು ದೇವತೆಗಳನ್ನು ಆರಾಧಿಸುವಂತದ್ದು. ದೇವೋತ್ತಮ. ಯಾಕೆಂದ್ರೆ ನಾವು ನೋಡ್ತೇವೆ, ಈ ದೇವತೆಗಳು ಕೂಡ ಭಗವಂತನ ವಿಭಿನ್ನ ಅಂಶಗಳು. ಹೇಗೆ ನಾವು ಈ ಜೀವಿಗಳು ಭಗವಂತನ ವಿಭಿನ್ನ ಅಂಶ, ಹಾಗೆ ದೇವತೆಗಳು ಸಹ ಭಗವಂತನ ವಿಭಿನ್ನ ಅಂಶ. ಆದ್ರೆ ಈ ದೇವತೆಗಳ ಸ್ತರಕ್ಕೆ ಹೇಳ್ಬೇಕಾದ್ರೆ ಒಬ್ಬ ವ್ಯಕ್ತಿ ಅವನು ತುಂಬಾ ಪುಣ್ಯ ಕಾರ್ಯಗಳನ್ನು ಮಾಡಿರ್ಬೇಕು. ಆ ಯಥೇಚ್ಛ ಪುಣ್ಯ ಕಾರ್ಯಗಳನ್ನು ಮಾಡಿದ ನಂತರ ಆ ಒಂದು ಉನ್ನತ ಲೋಕಕ್ಕೆ ಹೋಗಿ ಅವರೇ ದೇವತೆಗಳು ಆಗುವಂಥದ್ದು. ಈಗ ದೇವತೆಗಳು ಆಗ್ಬೇಕಾದ್ರೆ ಯಾರು ಬೇಕಾದ್ರೂ ಆಗ್ಬೋದು, ಆದ್ರೆ ಅಂತ ಪುಣ್ಯವಾದ ಕೆಲಸಗಳನ್ನು ಅಂದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಅವರು ಖಂಡಿತ ದೇವತೆ ಆಗ್ಬಹುದು. ಸೊ ಆ ಒಂದು ಉನ್ನತ ಅಲ್ಲಿ ದೇವತೆಗಳಿಗೂ ಕೂಡ ಭಗವಂತನೇ ಉನ್ನತವಾದ ಜವಾಬ್ದಾರಿಗಳನ್ನು ಕೊಡ್ತಾನೆ, ಭೌತಿಕ ಲೋಕದ್ದು. ಆವಾಗ ಅಂತ ಶಕ್ತಿಯನ್ನು ಕೂಡ ದೇವತೆಗಳಿಗೆ ಭಗವಂತನೇ ಕೊಡುವಂತದ್ದು. ಆದ್ರೆ ಜೀವಿಗಳು ಏನ್ ಮಾಡುದು, ತಾವು ಯಾವುದೇ ದೇವತೆಗಳ ಪೂಜೆ ಮಾಡಿದ್ರು ನಾವು ಭಗವಂತನನ್ನು ಪೂಜೆ ಮಾಡಿಸಿದಾಗೆ, ದೇವರನ್ನು ಪೂಜೆ ಮಾಡಿದಾಗೆ ಅಂತೇಳಿ ಇಲ್ಲಿ ತಪ್ಪಾಗಿ ಅರ್ಥೈಸಿಕೊಳ್ತಾರೆ ಅಂತೇಳಿ
ಅರ್ಥೈಸಿಕೊಳ್ತಾರೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವರು ಅಸಂಬದ್ಧರು, ಅವರು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಅಂತೇಳಿ ಇಲ್ಲಿ ಹೇಳುವಂಥದ್ದು. ಪರಮಾತ್ಮನ ಅಧಿಕೃತ ಕಾರ್ಯಕರ್ತರು ಎಂದು ಜನರು ತಿಳಿದಿದ್ರೆ ದೇವತಾರಾಧನೆಯನ್ನು ಸ್ವೀಕರಿಸಬಹುದು. ಆದರೆ ಅದಕ್ಕೆ ಪರಮಾತ್ಮನ ಸಮ್ಮತಿ ಇದೆ. ಯಾವಾಗ ಭಗವಂತನ ಸಮ್ಮತಿ ಪಡ್ಕೊಂಡು ಅವರು ಇದು ಮಾಡ್ತಾರ, ಆರಾಧಿಸ್ತಾರ, ಅದಕ್ಕೆ ಭಗವಂತನ ಸಮ್ಮತಿ ಇದೆ. ಆದರೆ ಭಗವಂತನನ್ನು ಒಪ್ಪಿಕೊಳ್ಳದ ಮೂರ್ಖರು ಎಲ್ಲರೂ ನಿರ್ದಿಷ್ಟ ವಿಧದ ದೇವತೆಗಳು ಎಂದು ತಪ್ಪಾಗಿ ಅರ್ಥೈಸಿಕೊಳ್ತಾರೆ. ಅಂದ್ರೆ ಎಲ್ಲ ನಾವು ಪೂಜೆ ಮಾಡುವ ದೇವತೆಗಳು ಭಗವಂತ ಅಂತೇಳಿ ತಪ್ಪಾಗಿ ಅರ್ಥೈಸಿಕೊಳ್ತಾರೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಅವರು ಅಸಂಬದ್ಧರಾಗಿದ್ದಾರೆ ಅಂತೇಳಿ ಇಲ್ಲಿ ಹೇಳುವಂತದ್ದು. ಓದಿ ಮಾತಾಜಿ. ಅವರು ಪರಮಾತ್ಮನ ವಿರುದ್ಧ ಅನೇಕ ಸ್ಪರ್ಧೆಗಳನ್ನು ನಿಲ್ಲಿಸುತ್ತಾರೆ. ಅದು ಅವಿಧಿಪೂರ್ವಕಂ, ಅದು ಅಕ್ರಮ. ಪರಮಾತ್ಮನಿಗೆ ಯಾರೂ ಪ್ರತಿಸ್ಪರ್ಧೆಯಾಗಲಾರರು. ಪರಮಾತ್ಮನನ್ನು ಅಸಮ ಊರ್ಧ್ವ ಎಂದು ಕರೆಯಲಾಗುತ್ತದೆ. ಪರಮಾತ್ಮನಿಗಿಂತ ಯಾರೂ ದೊಡ್ಡವರಲ್ಲ ಮತ್ತು ಯಾರೂ ಸಮಾನರಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮರ ವಿರುದ್ಧ ಅನೇಕ ಸ್ಪರ್ಧಿಗಳನ್ನು ನಿಲ್ಲಿಸುತ್ತಿದ್ದಾರೆ. ಅದು ಅವಿಧಿಪೂರ್ವಕಂ ಅಂತ ಹೇಳ್ತಾರೆ. ನೋಡಿ, ಶಾಸ್ತ್ರಕ್ಕೆ ವಿರುದ್ಧವಾದದಂದ್ರೆ ಅವಿಧಿಪೂರ್ವಕವಾದ, ಅವರು ವಿಧಿಪೂರ್ವಕವಾಗಿ ಮಾಡ್ತಾ ಇಲ್ಲ. ಯಾವ ರೀತಿ ಅಂತ ಹೇಳಿ, ಈಗ ನಾವು ಈ ಒಂದು 10 ಅಪರಾಧಗಳನ್ನು ಡೈಲಿ ನಾವು ದಿನಾಲು ನಾವು ಓದ್ತೀವಿ. 10 ಅಪರಾಧಗಳನ್ನು ಅದರಲ್ಲಿನೂ ಬರ್ತದೆ. ಯಾರು ಬ್ರಹ್ಮ ಶಿವ ಅಂತವರನ್ನು ಪೂಜಿಸ್ತಾರೆ, ಅನೇಕ ಮಂದಿ ಏನ್ ತಿಳ್ಕೊಳ್ಳೋದು, ಅಲ್ಲಿ ನಾಮಾಪರಾಧದಲ್ಲಿ ಆ ಅಪರಾಧದಲ್ಲಿ ಅದೂ ಒಂದು ಅಪರಾಧವೇ. ಬ್ರಹ್ಮ ಶಿವ ಭಗವಂತನನ್ನ ಸಮಾನ ಅಂತ ಹೇಳುವಂಥದ್ದು ಇಲ್ಲ, ಅದು ಅಪರಾಧ. ಇಲ್ಲಿ ನಾವು ತಿಳ್ಕೊಳ್ಬೇಕು ಏನಂತ ಹೇಳಿದ್ರೆ, ಬ್ರಹ್ಮ ಮತ್ತು ಶಿವ ಅವರು ಕೂಡ ಭೌತಿಕ ಲೋಕದಲ್ಲಿ ಇರುವಂತ ಭೌತಿಕ ಜೀವಿಗಳು. ಅಂದ್ರೆ ಅವರು ಏನಂತ ಹೇಳಿದ್ರೆ, ಅವರು ಬ್ರಹ್ಮ ಭೌತಿಕದಲ್ಲಿರುವ ಎಲ್ಲಾ ಜೀವಿಗಳಿಂದ ಉನ್ನತ ಜೀವಿ. ಶಿವ ಅತ್ಲೆಗೆ ಈ ಒಂದು ವಿಷ್ಣು ತತ್ವವನ್ನು ಅಲ್ಲ, ತಟಸ್ಥ ಜೀವಿ, ಈ ಒಂದು ಅವನು ವಿಷ್ಣು ತತ್ವಕ್ಕೂ ಸೇರಲ್ಲ, ಈ ಒಂದು ತಟಸ್ಥ ನಮ್ಮಂತ ಜೀವಿಗೆ ಇದಕ್ಕೆ ಸೇರಲ್ಲ, ಅವನು ನಡುವಲ್ಲಿ ಇರ್ತಾನೆ. ಸೊ ಅಲ್ಲಿ ಏನಾಗುತ್ತೆ ಅಂತ, ಅವರು ಬ್ರಹ್ಮಶಿವ ಇಬ್ರು ಕೂಡ ಅವರು ಭೌತಿಕ ಲೋಕಕ್ಕೆ ಈ ಒಂದು ಭಗವಂತನ ಸಮ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಅವಿಧಿ ಪೂರ್ವಕ ಅಂದ್ರೆ ಇವರ ನಡುವೆ, ಈ ದೇವತೆಗಳ ನಡುವೆ ಭಗವಂತನನ್ನು ಸ್ಪರ್ಧಿಯಾಗಿ ಇಡುವಂಥದ್ದು. ಅಂದ್ರೆ ಆ ರೀತಿ ಅವರು ಭಗವಂತನಾಗಿ ಅಂತೇಳಿ ಪೂಜಿಸುವಂಥದ್ದು. ನಾವು ಈ ದೇವತೆಗಳನ್ನು ಪೂಜಿಸಿದ ಭಗವಂತನನ್ನು ಪೂಜಿಸಿದಾಗೆ, ಕೃಷ್ಣನನ್ನು ಪೂಜಿಸಿದಾಗೆ ಅಂತ ತಿಳ್ಕೊಳ್ಳೋದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತನ ಅನೇಕ ಅವರ ಎದುರಲ್ಲಿ ಭಗವಂತನನ್ನು ಸ್ಪರ್ಧಿಯಾಗಿ ಇರುವಂತದ್ದು ಅಂತ ಹೇಳಿಕೊಂಡು, ಮತ್ತೆ ಅವರ ಪ್ರತಿಸ್ಪರ್ಧಿ ಅಂತೇಳಿ ಅದು ಅವಿಧಿ ಪೂರ್ವಕಂ ಅಂತ ಹೇಳುವಂಥದ್ದು. ಇಲ್ಲಿ ನಾವು ಅನೇಕ ಕಡೆ ನಾವು ತಿಳ್ಕೊಂಡಿದ್ದೇವೆ ಈ ಮೊದಲು, ಭಗವಂತನಿಗೆ ಸಮನಾದವರು ಯಾರು ಇಲ್ಲ, ಮತ್ತೆ ಭಗವಂತನಿಗಿಂತ ಮೇಲ್ಪಟ್ಟವರು ಯಾರು ಇಲ್ಲ, ಭಗವಂತನೇ ಎಲ್ಲರಿಗಿಂತ ದೊಡ್ಡದು ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಸೊ ನಾವಿಲ್ಲಿ ತಿಳ್ಕೊಳ್ಬೇಕೇನಂತ ಹೇಳಿದ್ರೆ, ದೇವತೆಗಳು ಭಗವಂತನಿಗೆ ಸಮಾನರು ಅಲ್ಲ, ದೇವತೆಗಳು ಭಗವಂತನಿಂದ ಮೇಲೂ ಅಲ್ಲ. ಭಗವಂತನೇ ಎಲ್ಲರಿಗಿಂತ ಮೇಲು, ಮತ್ತೆ ಭಗವಂತನೇ ದೊಡ್ಡ, ಭಗವಂತನೇ ಸಮಾನರು ಅಂತೇಳಿ ಭಗವಂತ ಯಾರಿಗೂ ಸಮಾನರಲ್ಲ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬೇಕು. ಭಗವಂತನಿಗೆ ಮೇಲೂ ಇಲ್ಲ, ಭಗವಂತನಿಗೆ ಸಮಾನರಾದವರು ಕೂಡ ಯಾರು ಇಲ್ಲ ಅಂತೇಳಿ ನಾವು ತಿಳ್ಕೊಳ್ಬೇಕು. ಭಗವಂತನೇ ಆದಿ ಮೂಲ ಅಂತ್ಯಕ್ಕೆ ಕಾರಣ, ಭಗವಂತನೇ ಸರ್ವ ಕಾರಣಂ ಅಂತೇಳಿ ನಾವು ತಿಳ್ಕೊಳ್ಬೇಕು. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ, ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾನೆ. ಇಲ್ಲಿ ಏನಂತೇಳಿ, ಈ ಒಂದು ದೇವತೆಗಳು ಭಗವಂತನ ವಿಭಿನ್ನಾಂಶಗಳು ನಮ್ಗೆ ಗೊತ್ತಿದೆ. ಇರುವೆಯಿಂದ ಸಣ್ಣ ಒಂದು ಇರುವೆಯಿಂದ ಒಂದು ಉನ್ನತ ಲೋಕದ ಬ್ರಹ್ಮನವರೆಗೂ ಎಲ್ಲರೂ ಭೌತಿಕ ಈ ಭಗವಂತನ ಎಲ್ಲರೂ ಜೀವಾತ್ಮಗಳು, ಅವರು ಭಗವಂತನ ವಿಭಿನ್ನಾಂಶಗಳು. ಸೊ ಇಲ್ಲಿ ಏನಂತ ಹೇಳಿದ್ರೆ, ಈ ಒಂದು ಪುಣ್ಯ ಸಂಪಾದನೆಯಿಂದ ಈ ಒಂದು ಅನೇಕ ಈ ಭೌತಿಕದಲ್ಲಿ ಇರುವ ಜೀವಿಗಳು ಪುಣ್ಯ ಸಂಪಾದನೆಯಿಂದ ಅವರು ಊರ್ಧ್ವ ಲೋಕಕ್ಕೆ ಹೋಗಿ ಅಲ್ಲಿ ದೇವತೆಗಳು ಆಗುವಂಥದ್ದು. ಪುಣ್ಯ ಕಾಲಿ ಆ ದೇವತೆಗಳು ಕೂಡ ಅವರದ್ದು ಪುಣ್ಯ ಎಷ್ಟಿದೆ ಅಷ್ಟರವರೆಗೆ ಅವರು ಆ ಒಂದು ಲೋಕದಲ್ಲಿ ಇರ್ತಾರೆ, ಅವರ ಊರ್ಧ್ವ ಲೋಕದಲ್ಲಿ, ಅವರ ಒಂದು ಸ್ವರ್ಗ ಲೋಕದಲ್ಲಿ ಅಥವಾ ಇನ್ನೇನು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಇರ್ತಾರೆ. ಅಲ್ಲಿ ಪುಣ್ಯ ಕ್ಷಯಿಸಿತೋ ಮತ್ತೆ ಅವರು ಈ ಭೌತಿಕ ಲೋಕಕ್ಕೆ ಬರುವಂತದ್ದು, ಮತ್ತೆ ಪುನಃ ಇಲ್ಲಿ ಪುಣ್ಯ ಸಾಧಿಸಿಕೊಂಡು ಪುಣ್ಯ ಸಂಪಾದನೆ ಮಾಡಿ ಮತ್ತೆ ಪುನಃ ಊರ್ಧ್ವ ಲೋಕಕ್ಕೆ ಹೋಗುವಂಥದ್ದು. ಇದು ಒಂಥರ ಯಾವ ರೀತಿ ಇಲ್ಲಿ ಹೇಳ್ತಾರೆ, ಅದಕ್ಕೆ ಸಾದೃಶ್ಯ ತಿರುಗು ಚಕ್ರ ಅಂತರ ಪ್ರಕಾರ. ಅಂದ್ರೆ ಭೌತಿಕ ಲೋಕದಲ್ಲಿ ಇದ್ದುಕೊಂಡು ಪುಣ್ಯ ಸಂಪಾದನೆ ಮಾಡುವಂಥದ್ದು, ಊರ್ಧ್ವ ಲೋಕಕ್ಕೆ ಹೋಗುವಂಥದ್ದು, ಅಲ್ಲಿ ಆ ಒಂದು ಎಷ್ಟು ಪುಣ್ಯ ಇರುತ್ತೆ ಅಷ್ಟು ತನಕ ಅಲ್ಲಿ ಜೀವಿಸುವಂಥದ್ದು, ಮತ್ತೆ ವಾಪಸ್ ಅದು ಪುಣ್ಯ ಕ್ಷಯಿಸಿದ ಕೂಡಲೇ ಮತ್ತೆ ಭೌತಿಕ ಲೋಕಕ್ಕೆ ಬರುವಂಥದ್ದು. ಇದಕ್ಕೆ ತಿರುಗು ಚಕ್ರ ಅಂತೇಳಿ ಇಲ್ಲಿ ಒಂದು ಸಾದೃಶ್ಯ ಕೊಡ್ತಾರೆ. ಹಾಗೆ ಯಜಂತ್ಯ ಅವಿಧಿ ಪೂರ್ವಕಂ, ತಪ್ಪು ದಾರಿಯಲ್ಲಿ ಪೂಜೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ.
ಇದು ಯಾವ ರೀತಿ ಅಂತ ಹೇಳಿದ್ರೆ ಈಗ ಈಗ ಇದರಲ್ಲಿ ಸಾದೃಶ್ಯ ಕೊಡ್ತಾರೆ, ಅಂದ್ರೆ ಭಗವಂತನ ತಪ್ಪುತ್ತಾರೆ. ನಾವು ಹಿಂದೆ ನೋಡಿದ್ವಿ. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಭಗವಂತನನ್ನು ಒಂದು ಪೂಜೆ ಮಾಡುವಂತದ್ದು 3 ರೀತಿಯಲ್ಲಿ ಅವರು ಆ ಭಗವಂತನನ್ನು ದೇವತೆಗಳು ಮತ್ತೆ ದೇವತೆಗಳನ್ನು ಪೂಜಿಸಿದ್ರೆ ಭಗವಂತನನ್ನು ಪೂಜಿಸಿದಾಗೆ, ದೇವರನ್ನು ಪೂಜಿಸಿದಾಗೆ ಅಂತೇಳಿ ಆ ರೀತಿಯ ತಪ್ಪು ದಾರಿಯಲ್ಲಿ ಅವರು ಪೂಜೆ ಮಾಡುವಂತದ್ದು. ಅದಕ್ಕೆ ಸಾದೃಶ್ಯ ಕೊಡ್ತಾರೆ, ಬೇರಿಗೆ ನೀರು ಹಾಕುವುದು ಅಂತ ಹೇಳ್ಕೊಂಡು. ಯಾವ ರೀತಿ ಅಂತ ಹೇಳಿದ್ರೆ, ಈಗ ನಾವು ಬೇರಿಗೆ ನೀರು ಹಾಕಿದ್ರೆ ಮಾತ್ರ ಅದು ರೆಂಬೆ ಕೊಂಬೆ ಎಲೆಗಳಿಗೆ ಎಲ್ಲ ಪೋಷಣೆ ಕೊಡುತ್ತೆ. ಆದ್ರೆ ನಾವು ಖಾಲಿ ಎಲೆಗೆ ಹಾಕಿದ್ರೆ ಪೋಷಣೆ ಕೊಡ್ತಾ? ಅದಕ್ಕೆ ಇಲ್ಲಿ ಒಂದು ಉದಾಹರಣೆ ಕೊಡ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ, ದುರ್ವಾಸ ಮಹರ್ಷಿಗಳು ಬರ್ತಾರೆ. ಇವರು ಯಾರು ಯುಧಿಷ್ಠಿರಾದಿಗಳೆಲ್ಲ ಹರೇ ಕೃಷ್ಣ ಪಾಂಡವರು ಪಾಂಡವರು ಹೌದು ಹೌದು. ಆವಾಗ ಕಾಡಿಗೆ ಬರ್ತಾರೆ. ಆಗ 10,000 ಪ್ಲಸ್ ಶಿಷ್ಯರನ್ನು ಕರ್ಕೊಂಡು ಬರ್ತಾರೆ. ಅವ್ರು ಯಾಕೆ? ಇವರನ್ನು ಪರೀಕ್ಷೆ ಮಾಡ್ಲಿಕ್ಕೆ ಅಂತೇಳಿ ಅವರ ಒಂದು ಆಲೋಚನೆ ಇರ್ತದೆ. ಯಾಕಂದ್ರೆ ದುರ್ವಾಸ ಮುನಿಗಳು ಬಹಳ ಕೋಪಿಷ್ಠರು. ಸೊ ಅವರು ಬಂದಾಗ ಬರ್ತಾರೆ ಯುಧಿಷ್ಠಿರ ಮಹಾರಾಜರ ಹತ್ರ, ನಾವು ಇವಾಗ ಬರ್ತೇವೆ ನಾವು ಪ್ರಸಾದಕ್ಕೆ ಅಂತ ಹೇಳ್ಕೊಂಡು, ಬಟ್ ನಾವು ಸ್ನಾನಾದಿಗಳನ್ನು ಮುಗಿಸಿ ಬರ್ತೇವೆ ಅಂತ ಹೇಳಿ ಅವ್ರು ಹೋಗ್ತಾರೆ. ಹೋಗಿ ಅಂದ್ರೆ ಪರೀಕ್ಷೆ ಮಾಡ್ಲಿಕ್ಕೆ ಬರುವಂತದ್ದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿ ಯುಧಿಷ್ಠಿರ ಮಹಾರಾಜಿಗೆ ಗೊತ್ತಿದೆ. ಆ ಹೊತ್ತಿಗೆ ಎಲ್ಲವನ್ನು ಊಟ ಫಿನಿಶ್ ಆಗಿರ್ತದೆ. ದ್ರೌಪದಿ ಎಲ್ಲ ಆ ಒಂದು ಅಕ್ಷಯ ಪಾತ್ರ ತೊಳೆದಿರ್ತಾರೆ. ಆದ್ರೂ ಭಗವಂತನ ಒಂದು ಕರುಣೆಯಿಂದ ಆ ಒಂದು ಸಣ್ಣದೊಂದು ತುಣುಕಿಂದಾಗಿ ಭಗವಂತ ಅದನ್ನು ಸೇವಿಸ್ತಾರೆ. ಆದ್ರಿಂದ ಎಲ್ಲರ ಒಂದು ಎಷ್ಟು ಮಂದಿ ಶಿಷ್ಯಂದಿರು ಅವರ ಎಲ್ಲ ಹೊಟ್ಟೆ ಒಂದು ಪೂರ್ತಿಯಾಗಿ ಅವರು ಒಂದು ಪ್ರಸಾದ ತಿಂದಾಗಲೇ ಆಗುತ್ತೆ. ಮತ್ತೆ ಅವರು ವಾಪಸ್ ಅಲ್ಲಿಂದಲೇ ಅವರು ಹೋಗುವಂತದ್ದು. ಸೊ ಇದರಿಂದ ನಾವು ಏನ್ ತಿಳ್ಕೊಳ್ಬೇಕಂತೇಳಿ, ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಯಾವಾಗ ಭಗವಂತ ಕೃಷ್ಣನಿಗೆ ನಾವು ಸಂತೃಪ್ತಿ ಮಾಡ್ತೇವ, ಆಗ ಎಲ್ಲರ ಹೊಟ್ಟೆ ತುಂಬಿದಾಗೆ ಅಂತೇಳಿ ನಾವು ತಿಳ್ಕೊಬಹುದು. ಕಣ ತಿಂದದ್ದು ಒಂದು ಸಣ್ಣ ಒಂದು ಸಾಸಿವೆ ಕಾಳಿನಷ್ಟು ಕಣ ತಿಂದದ್ದು ಭಗವಂತ, ಆದ್ರೆ ಅದು ಇಡೀ ಆ ಒಂದು ಅಷ್ಟಕ್ಕೊಂದು ಶಿಷ್ಯರದು ಒಂದು ಹೊಟ್ಟೆ ಫುಲ್ ಆಯ್ತು. ಇದರಿಂದ ನಾವು ಏನ್ ತಿಳ್ಕೊಳ್ಬಹುದು ಅಂತ ಹೇಳಿದ್ರೆ, ಯಾವಾಗ ನಾವು ಬೇರಿಗೆ ನೀರು ಹಾಕ್ತೇವೆ ಆಗ ಇಡೀ ಮರವೇ ಅದು ಪೋಷಣೆಯಿಂದ ಇರುತ್ತೆ ಅಂತೇಳಿ ನಾವು ತಿಳ್ಕೊಳ್ಬಹುದು. ಅಂದ್ರೆ ಈ ಒಂದು ಭೌತಿಕ ಲೋಕದಲ್ಲಿಯೂ ಅಷ್ಟೇ, ನಾವು ಯಾವಾಗ ಭಗವಂತ ವಿಷ್ಣುವನ್ನ ನಾವು ಭಗವಾನ್ ಕೃಷ್ಣನನ್ನು ನಾವು ಆರಾಧಿಸ್ತೇವೋ, ಆಗ ಈ ಒಂದು ಭೌತಿಕ ಲೋಕದ ಪ್ರತಿಯೊಂದು ಎಲ್ಲವೂ ಪ್ರಾಣಿ ಪಕ್ಷಿ ಜಲಚರಗಳು ಎಲ್ಲವೂ ಸಂತೋಷದಲ್ಲಿರ್ತಾರೆ. ಅಂದ್ರೆ ಎಲ್ಲರಿಗೂ ಅಂತಂತ ದೇವತೆಗಳಿರ್ತವೆ. ಭಗವಂತನನ್ನು ಪೂಜಿಸಿದ ಕಾರಣ ಎಲ್ಲವೂ ಆ ಭಗವಂತನ ಅವಯವದಲ್ಲಿರುವ ಪ್ರತಿಯೊಂದು ದೇವತೆಗಳಿಗೂ ಸಂತೋಷ ಆಗಿ ಎಲ್ಲವನ್ನು ಈ ಭೌತಿಕ ಲೋಕವನ್ನು ಸಂತೋಷದಲ್ಲಿ ಇಡುವಂತದ್ದು ಅಂತೇಳಿ ನಾವು ತಿಳ್ಕೊಳ್ಬೇಕು. ಹೊಟ್ಟೆಗೆ ಆಹಾರವನ್ನು ಕೊಡುವುದು ಅದೇ ರೀತಿ ಮುಂದುವರಿದು ಈ ಒಂದು ನಾವೀಗ ಆಹಾರವನ್ನು ಈ ಪ್ರಸಾದವನ್ನು ಬಾಯಿಯ ಮುಖಾಂತರ ಸೇವಿಸ್ತೇವೆ. ಹಾಗೆ ಹೊಟ್ಟೆ ಸೇರಿದ ನಂತರ ಏನಾಗುತ್ತೆ ಎಲ್ಲ ಅಂಗಾಂಗಗಳಿಗೆ ಕೊಡುವಂತದ್ದು. ಆವಾಗ ನಾವು ಬೆಳಿತೇವೆ, ನಾವು ತುಂಬಾ ಸುಂದರವಾಗಿ ಕಾಣ್ತೇವೆ, ನಮ್ಗೆ ಶಕ್ತಿ ಬರುವಂತದ್ದು ಎಲ್ಲವೂ ಆಗುತ್ತೆ. ಅದೇ ನಾವು ಒಂದು ಪ್ರಸಾದ ನಾವು ದೇವರಿಗೆ ಆಫರ್ ಮಾಡಿದ ಪ್ರಸಾದವನ್ನು ಕೈ ಕಾಲಿಗೆ ನಾವು ತಗೋ ಪ್ರಸಾದ ಅಂತ ಹೇಳಿದ್ರೆ ಆಗುತ್ತಾ? ಇಲ್ಲ, ನಮ್ಮ ದೇಹ ಪೋಷಣೆ ನಮ್ಮ ಒಂದು ದೇಹದ ಅಭಿವೃದ್ಧಿ ಆಗುದಿಲ್ಲ, ನಾವು ದೇಹಕ್ಕೆ ಪೋಷಣೆಯೂ ಸಿಗುವಂತದಿಲ್ಲ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬೇಕು. ಅದೇ ರೀತಿ ಈ ಒಂದು ದೇವತೆ ಆರಾಧನೆ ಮಾಡಿದ್ರೆ ಅದು ಅವಿಧಿ ಪೂರ್ವಕಂ ಅಂತ ಹೇಳಿದ್ರೆ, ಭಗವಂತನ ಆರಾಧನೆ ನೇರವಾಗಿ ಮಾಡಿದ್ರೆ ಎಲ್ಲ ದೇವತೆಗಳು ಸಂತೃಪ್ತರಾಗುತ್ತಾರೆ. ಅವರೇನ್ ಮಾಡ್ತಾರೆ? ಆಗ ಭಗವಂತನಿಗೆ ಸಂತೃಪ್ತ ಆಯ್ತು, ಭಗವಂತನಿಗೆ ತೃಪ್ತಿ ಆಯ್ತಾ, ದೇವತೆಗಳು ಸಂತೃಪ್ತರಾದರು, ಸೇವತೆಗಳು ಸಂತೃಪ್ತರಾದ್ರ ನಮಗೆ ಅಗತ್ಯವಾದದನ್ನು ಎಲ್ಲವನ್ನು ಈ ಒಂದು ಭೌತಿಕ ಲೋಕದಲ್ಲಿ ಕೊಡ್ತಾರೆ ಅಂತೇಳಿ ನಾವು ತಿಳ್ಕೊಳ್ಬಹುದು. ಹಾಗೆ ಅಧಿಕಾರಿಗಳು ಮತ್ತು ನಿರ್ದೇಶಕರಿಗೆ ಸ್ವಲ್ಪ ಲಂಚ ಕೊಡುವುದು ಕಾನೂನು ವಿರುದ್ಧ. ಇದು ಹೇಳ್ತಾರೆ ನೋಡಿ, ಅವಿಧಿ ಪೂರ್ವಕಂ. ಈಗ ಒಂದು ಯಾವಾಗ ನಾವು ಶಾಸ್ತ್ರೋಕ್ತವಾಗಿ ನಾವು ಭಗವಂತನ ಪೂಜೆ ಮಾಡ್ತೇವೆ, ಈಗ ಶಾಸ್ತ್ರದಲ್ಲಿ ಇಲ್ಲ ದೇವತೆಗಳನ್ನು ಪೂಜೆ ಮಾಡಿದ್ರೆ ನಾವು ಭಗವಂತನಿಗೆ ಸಂತೃಪ್ತಿ ಆಗುತ್ತೆ ಅಂತ ಇಲ್ಲ. ಅದೇ ರೀತಿ ಇಲ್ಲಿ ಹೇಳುವಂತದ್ದು ಯಾವ ರೀತಿ ಅಂತ ಹೇಳಿದ್ರೆ, ಯಾವಾಗ ನಾವು ಭಗವಂತನನ್ನು ಸಂತೃಪ್ತಿ ಮಾಡ್ತೇವೆ ಆಗಲೇ ದೇವತೆಗಳಿಗೆ ಸಂತೃಪ್ತಿ ಆಗದೆ ಎಲ್ಲವೂ ಸರಿ ಸುಲಲಿತವಾಗಿ ನಡೀತದೆ. ಯಾವಾಗ ಅದಕ್ಕೆ ಉದಾಹರಣೆ ಕೊಡ್ತಾರೆ, ಅಧಿಕಾರಿಗಳು ಮತ್ತು ನಿರ್ದೇಶಕರು. ಈ ಅಧಿಕಾರಿಗಳು ಮತ್ತು ನಿರ್ದೇಶಕರನ್ನು ನೇಮಕ ಮಾಡಿರ್ತಾರೆ, ಆದ್ರೆ ಕಾನೂನು ಮಾಡಿರ್ತಾರೆ ಯಾರು? ಯಾರು ಒಂದು ಸರ್ಕಾರದ ಕಾನೂನು ಇರ್ತದೆ. ಆದ್ರೆ ಅಧಿಕಾರಿಗಳು ಮತ್ತು ನಿರ್ದೇಶಕರು ನನ್ನ ಪಾಡಿಗೆ ನಾನು ಕಾನೂನನ್ನು ರಚಿಸಿ ನಾನು ಲಂಚ ತೆಗೆದುಕೊಳ್ತೇನಂದ್ರೆ ಇಲ್ಲ, ಅದು ಅವಿಧಿ ಪೂರ್ವಕ. ಕಾನೂನಲ್ಲಿ ಸರ್ಕಾರ ರಚನೆ ಮಾಡಿದ ಕಾನೂನಲ್ಲಿ ಎಲ್ಲಿ ಕೂಡ ಇಲ್ಲ ನೀವು ಲಂಚ ತೆಗೆದುಕೊಂಡ್ರೆ ಮಾತ್ರ ನಿಮ್ಮ ಕೆಲಸ ಸುಸೂತ್ರವಾಗಿ ನಡೀತದೆ ಅಂತೇಳಿ. ಆದ್ರೆ ಯಾವಾಗ ಈ ಒಂದು ಅಧಿಕಾರಿಗಳು ಮತ್ತು ನಿರ್ದೇಶಕರು ಅಥವಾ ಯಾವುದೇ ಒಂದು ಮಂತ್ರಿಗಳು ಲಂಚ ತೆಗೆದುಕೊಳ್ತಾರ, ಅದು ಕಾನೂನು ವಿರುದ್ಧ ಅಂತೇಳಿ ಹೇಳುವಂತ. ಅದೇ ರೀತಿ ಯಾವಾಗ ಒಂದು ಭಗವಂತನ ಒಂದು
ಒಂದು ಭಗವಂತನ ಭಕ್ತಿ ಸೇವೆ, ಭಗವಂತನಿಗೆ ನಾವು ಸುಪ್ರೀತಿಗೊಳಿಸ್ತೇವೆ, ಅದು ಭಗವಂತ ಒಂದು ಮೇನ್ ಕಾನೂನು ಇದ್ದಾಗೆ. ಶಾಸ್ತ್ರೋಕ್ತವಾಗಿ ಯಾವಾಗ ನಾವು ಭಗವಂತನನ್ನ ಆರಾಧನೆ ಮಾಡ್ತೇವೆ ಅದುವೇ ಮೇನ್. ನಾವು ದೇವತೆಗಳನ್ನು ಆರಾಧನೆ ಮಾಡುವ ಅವಶ್ಯಕತೆ ಇಲ್ಲ ಅಂತೇಳಿ ತಿಳ್ಕೊಳ್ಳೋದು. ಯಾವುದು ದೇವತೆಗಳಿಗೆ ಆರಾಧನೆ ಮಾಡಿದ್ರೆ ನಮ್ಗೆ ಈ ಒಂದು ಈ ಅವಿಧಿ ಪೂರ್ವಕ ಅಂತೇಳಿ ಇಲ್ಲಿ ಹೇಳುವಂಥದ್ದು, ಅಂದ್ರೆ ತಪ್ಪು ದಾರಿಯಲ್ಲಿ ನಾವು ಪೂಜೆ ಮಾಡುವಂತದ್ದು ಅಂತೇಳಿ ಇಲ್ಲಿ ತಿಳಿಸ್ತಾರೆ. ಓದ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಹಾ, ಓದಿ. ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತ ಭೂತಾನಿ ಯಾಂತಿ ಭೂತಜ್ಞ ಯಾಂತಿ ಮಧ್ಯಾಜಿನೋಪಿ ಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತೆ 9ನೇ ಅಧ್ಯಾಯದ 25ನೇ ಶ್ಲೋಕ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇಲ್ಲಿ ಹೇಳ್ತಾರೆ ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ನೋಡಿ, ಪಿತೃದೇವತೆಗಳನ್ನು ಪೂಜಿಸಿದ್ರೆ ಎಲ್ಲಿ ಹೋಗ್ತೇವೆ ನಾವು? ಪಿತೃಗಳ ಬಳಿಗೆ ಹೋಗ್ತೇವೆ ಅಂತ ಹೇಳ್ತಾರೆ. ಭೂತಗಳನ್ನು ಪೂಜಿಸಿದ್ರೆ ಭೂತಗಳ ಮಧ್ಯೆ. ಆದ್ರೆ ಇದನ್ನೆಲ್ಲ ಯಾರು ಪೂಜಿಸ್ತಾರೆ? ಯಾರು ಈ ಒಂದು ಅಜ್ಞಾನದಿಂದ ಯಾಕೆ ಇವರನ್ನೆಲ್ಲ ಪೂಜಿಸ್ತಾರೆ? ಅವರಿಗೆ ಅಂತ ಮನುಷ್ಯರಿಗೆ ಅಜ್ಞಾನವಿದೆ, ಅವರಿಗೆ ಗೊತ್ತಿಲ್ಲ ದೇವೋತ್ತಮ ಪರಮ ಪುರುಷ ಮೂಲ ಎಲ್ಲ ಸರ್ವ ಕಾರಣ ಅಂತ ಗೊತ್ತಿಲ್ಲ ಅವರಿಗೆ. ಅದಕ್ಕೆ ಅವರು ಈ ದೇವತೆಗಳನ್ನು ಪೂಜಿಸ್ತಾರೆ. ಅದಕ್ಕೆ ಇಂಥ ದೇವತೆಗಳನ್ನು ಪೂಜಿಸಿದ್ರೆ ನಮ್ಗೆ ಖಂಡಿತವಾಗಿ ಭೌತಿಕದಿಂದ ಮುಕ್ತಿ ಸಿಗುವಂತದ್ದೇ ಇಲ್ಲ. ಭಗವಂತ ಹೇಳ್ತಾನೆ, ಯಾರು ನನ್ನನ್ನು ಪೂಜಿಸ್ತಾರೋ ಅವ್ರು ನನ್ನೊಡನೆ ಬರ್ತಾರೆ. ನನ್ನೊಡನೆ ಬರುದಂತ ಹೇಳಿದ್ರೆ ಭಗವಂತ ಹೇಳ್ತಾನೆ ಈ ಭೌತಿಕ ಲೋಕದ ಬಂಧನದಿಂದ ಬಿಡುಗಡೆ ಆಗುವುದು ಅಂತ ಹೇಳಿ, ನನ್ನೊಡನೆ ಅಂತೇಳಿ ಭೌತಿಕ ಲೋಕದಿಂದ ನಾವು ಬಿಡುಗಡೆ ಹೊಂದುವಂಥದ್ದು. ಯಾವಾಗ ನಾವು ಈ ದೇವತೆಗಳನ್ನು ಪೂಜಿಸ್ತೇವೋ ಆಗ ನಾವು ಎಂದಿಗೂ ಭೌತಿಕ ಲೋಕದಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಓದ್ತೀರಾ? ಕೃಷ್ಣನು ಹೇಳುತ್ತಾನೆ, ಹೇಳಿ ಕೃಷ್ಣನು ಹೇಳುತ್ತಾನೆ, ಯಾಂತಿ ದೇವ ರಥ ದೇವನ್, ಎಲ್ಲರೂ ದೇವರ ಬಳಿಗೆ ಹೋಗುತ್ತಾರೆ ಎಂದು ನೀವು ಅಸಂಬದ್ಧವಾಗಿ ಹೇಗೆ ಹೇಳುತ್ತೀರಿ? ಇದು ಅಸಂಬದ್ಧ. ನೀವು ಶಿವನ ಬಳಿಗೆ ಹೋಗಬಹುದು, ನೀವು ಇಂದ್ರನ ಬಳಿಗೆ ಹೋಗಬಹುದು, ಅಲ್ಲಿ ಹಲವಾರು ಗ್ರಹಗಳಿವೆ ಮತ್ತು ನೀವು ಅಲ್ಲಿಗೆ ಹೋಗುತ್ತೀರಿ ಮತ್ತು ಇದು ಸಮಂಜಸವಾಗಿದೆ. ಮತ್ತು ನಾನು ಯಾವುದೇ ಟಿಕೆಟ್ ಖರೀದಿಸಿದರೂ ನಾನು ದೆಹಲಿಗೆ ಹೋಗುತ್ತೇನೆ ಎಂದು ನೀವು ಹೇಗೆ ಹೇಳುತ್ತೀರಿ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇಲ್ಲಿ ಏನು ನಾವು ನೋಡ್ಬೋದು ಅಂತ ಹೇಳಿದ್ರೆ, ಈಗ ಯಾವುದೇ ಒಂದು ದೇವರನ್ನು ಪೂಜಿಸ್ತೇವೆ. ಈಗ ನಾವು ಶಿವನನ್ನು ಪೂಜಿಸ್ತೇವೆ, ಕೆಲವರು ಶಿವನನ್ನು ಪೂಜಿಸ್ತಾರೆ. ಅವರ ಈಗ ನಮ್ಮ ಮನುಷ್ಯರಲ್ಲಿ ಸಾಮಾನ್ಯವಾಗಿ ಈಗ ಭೌತಿಕದಲ್ಲಿ ಹೆಚ್ಚಾಗಿ ಎಲ್ಲರೂ ಶಿವನನ್ನು ಪೂಜಿಸ್ತಾರೆ. ಶಿವನನ್ನು ಪೂಜಿಸುವಾಗ ನಾವು ಅಷ್ಟೇ ಮೊದಲು ಅದೇ ರೀತಿ ಮಾಡಿದ್ದು ಇವಾಗ ನಮ್ಗೆ ಗೊತ್ತಾಗಿದೆ. ಬಟ್ ಶಿವನನ್ನು ಪೂಜಿಸಿದ್ರೆ ನಮ್ಮ ಒಂದು ಆಲೋಚನೆ ಯಾವ ರೀತಿ, ನಾನು ಶಿವನನ್ನು ಚೆನ್ನಾಗಿ ಒಳ್ಳೆ ಆರಾಧನೆ ಮಾಡ್ತೇನೆ, ಪೂಜೆ ಮಾಡ್ತೇನೆ, ಸೊ ಶಿವನನ್ನು ಪೂಜಿಸಿದ್ರು ಸಹ ಪರವಾಗಿಲ್ಲಲ್ಲ, ನಾನು ಕೃಷ್ಣನ ಬಳಿ ಹೋಗ್ಬೋದು ಅಂತೇಳಿ ಆ ಒಂದು ಆಲೋಚನೆ ಇರುತ್ತೆ. ಅದಕ್ಕೆ ಇಲ್ಲಿ ಹೇಳುವಂಥದ್ದು, ಇಲ್ಲಿ ಉದಾಹರಣೆ ಕೊಡ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ, ನಾವು ಈಗ ಯಾವುದೋ ಒಂದು ಮುಂಬೈಗೆ ಒಂದು ಟಿಕೆಟ್ ಖರೀದಿ ಮಾಡಿದ್ದೇವೆ ಅಂತ ಹೇಳಿದ್ರೆ, ಆ ಮುಂಬೈ ಟಿಕೆಟ್ ಖರೀದಿ ಮಾಡಿದ್ರೆ ಮತ್ತೆ ನಾವು ದೆಹಲಿಗೆ ನಮಗೆ ಹೋಗ್ಬೇಕಾದದ್ದು ದೆಹಲಿಗೆ. ಬಟ್ ನಾವು ಮುಂಬೈ ಟಿಕೆಟ್ ಖರೀದಿ ಮಾಡಿದ್ರೆ ನಾವೇನು ದೆಹಲಿಗೆ ಹೋಗ್ಲಿಕ್ಕೆ ಆಗುತ್ತಾ? ಇಲ್ಲ, ಸಾಧ್ಯವಿಲ್ಲ. ದೆಹಲಿಗೆ ಹೋಗ್ಬೇಕಾದ್ರೆ ನಾವು ದೆಹಲಿಯ ಟಿಕೆಟ್, ದೆಹಲಿ ಅಂತ ಹೇಳಿದ್ರೆ ಭಗವಂತ ಶ್ರೀಕೃಷ್ಣ. ಸೊ ಕೃಷ್ಣನ ಪರಂಧಾಮಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಈ ಒಂದು ಭೌತಿಕದ ಒಂದು ಶಿವನನ್ನು ಪೂಜೆ ಮಾಡಿದ್ರೆ ಆಗುತ್ತಾ? ಇಲ್ಲ. ಅದಕ್ಕೆ ಇಲ್ಲಿ ಹೇಳುವಂಥದ್ದು, ನಾವು ಯಾವುದು ಟಿಕೆಟ್ ಖರೀದಿಸ್ತೇವೋ ಆಗ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋದ್ರೆ ಅಲ್ಲಿಗೆನೆ ಹೋಗ್ಬೇಕು ಏನೋ, ಅಲ್ಲಿದ್ದೇ ಟಿಕೆಟ್ ಖರೀದಿ ಮಾಡ್ಬೇಕು. ಬದಲಾಗಿ ನಾನು ಅಲ್ಲಿಗೆ ಹೋಗ್ತೇನೆ, ನಾನು ಮುಂಬೈದು ಟಿಕೆಟ್ ಖರೀದಿ ಮಾಡುದಲ್ಲ, ಎಲ್ಲಿಗೆ ಹೋಗ್ಬೇಕು ಅಲ್ಲಿದ್ದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಆಚಾರ್ಯರು ಅಸಂಬದ್ಧ, ಇದು ಅಸಂಬದ್ಧ ಅಂತೇಳಿ. ಬೇರೆ ಈಗ ಇಂದ್ರನನ್ನು ಪೂಜಿಸ್ತಾರೆ, ಯಾವುದೇ ಒಂದು ದೇವತೆಯನ್ನು ಪೂಜಿಸಿದ್ರು ಪರವಾಗಿಲ್ಲ, ನಾನು ಪೂಜಿಸಿದ್ರೆ ಆಯ್ತು, ನಾನು ಅವರ ಬಳಿಗೆ ಹೋಗ್ತೇನೆ ಅಂತೇಳಿ, ಇದು ಅಸಂಬದ್ಧ ಅಂತೇಳಿ ಇಲ್ಲಿ ತಿಳಿಸುವಂತದ್ದು. ಅಂದ್ರೆ ನಾವು ಯಾವುದೇ ಪೂಜೆ ಮಾಡಿದ್ರೆ ಭಗವಂತನ ಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಇಲ್ಲ, ಸಾಧ್ಯ ಇಲ್ಲ. ಯಾವ್ಯಾವ್ದು ದೇವತೆಗಳನ್ನು ಪೂಜೆ ಮಾಡಿದ್ರೆ ನಾವು ಆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಇಲ್ಲಿ ನಾವು ಯಾರು ಈ ಆಲೋಚನೆ ಮಾಡ್ತಾರೆ, ನಾವು ಯಾವುದೇ ದೇವತೆಯನ್ನು ಪೂಜಿಸ್ತೇವೆ, ಭಗವಂತನ ಧಾಮಕ್ಕೆ ಹೋಗ್ತೇವೆ ಅಂತ, ಅದು ಅಜ್ಞಾನ ಅಂತೇಳಿ ಇಲ್ಲಿ ಹೇಳುವಂಥದ್ದು. ಓದಿ ಮಾತ್ರ. ಆದ್ದರಿಂದ ಅವರು ಮೂಢರು, ದುಷ್ಟರು. ಅವರಿಗೆ ಭಗವಂತ ಯಾರು, ದೇವತೆ ಎಂದರೆ ಏನು, ಭಗವಾನ್ ಶಿವ ಎಂದ್ರೆ ಏನು, ಭಗವಾನ್ ವಿಷ್ಣು ಅಂದ್ರೆ ಬ್ರಹ್ಮ ಯಾರು ಎಂದು ತಿಳಿದಿಲ್ಲ. ಅವರಿಗೆ ತಿಳಿದಿಲ್ಲ.
ಒಬ್ಬ ಮಗಿಲೆ ಓಹೆ ಓಹೆ ಊಹೆ ಎಲ್ಲರೂ ನನ್ನ ಗಂಡ ಎಂದು ಹೇಳಿದರೆ ಅವಳು ವೇಶ್ಯ ಅಷ್ಟೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಹೇಳ್ತಾರೆ, ಆದ್ದರಿಂದ ಅವರು ಮೂರ್ಖರಂತ ಹೇಳ್ತಾರೆ. ನೋಡಿ, ಒಂದು ದೇವತೆಯನ್ನು ಪೂಜಿಸಿ ನಾನು ಭಗವಂತನ ಬಳಿಗೆ ಭಗವದ್ಧಾಮಕ್ಕೆ ಹೋಗ್ತೇನೆ ಅಂತೇಳಿ ಅವರು ಮೂರ್ಖರಂತ ಇಲ್ಲಿ ಹೇಳ್ತಾರೆ. ಮತ್ತೆ ಇಲ್ಲಿ ಹೇಳ್ತಾರೆ ಆಚಾರ್ಯರು, ಅವರು ಮೂಢರು, ದುಷ್ಟರಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಗೊತ್ತಿಲ್ಲ ಅದರ ವ್ಯತ್ಯಾಸ. ಭಗವಂತ ಶಿವ ಯಾರು, ಭಗವಂತ ಶಿವ ಯಾರು, ಬ್ರಹ್ಮಾಜಿ ಯಾರು ಅಂತೇಳಿ, ಅಥವಾ ಭಗವಂತ ದೇವೋತ್ತಮ ಪರಮಪುರುಷ ಕೃಷ್ಣ ಯಾರು ಅಂತೇಳಿ ಗೊತ್ತಿಲ್ಲ. ಎಲ್ಲರೂ ಇವರನ್ನು ಪೂಜಿಸಿದ್ರು ನಾನು ಅಲ್ಲಿಗೆ ಹೋಗ್ತೇನೆ ಆ ಒಂದು ತಪ್ಪು ತಿಳುವಳಿಕೆಯಿಂದ ಇರುವಂತದ್ದು. ಅಂತವರನ್ನ ಇಲ್ಲಿ ಮೂರ್ಖರು, ಮೂಢರು, ದುಷ್ಟರು ಅಂತ ಹೇಳಿ ಹೇಳುವಂತದ್ದು. ಸೊ ಇಲ್ಲಿ ಏನು ಹೇಳ್ತಾರೆ ಅಂತ, ಹೌದು ನಮ್ಗೆ ಗೊತ್ತಿದೆ ಶಿವನು ಭಗವಂತನ ಒಂದು ಶುದ್ಧ ಭಕ್ತ. ಅವರು ಶಿವಜಿ ಭಗವಂತನದು ಶುದ್ಧ ಭಕ್ತ. ಬ್ರಹ್ಮನು ಕೂಡ ಈ ಒಂದು ಭೌತಿಕ ಲೋಕದ ಉನ್ನತ ಜೀವಿ, ಭಗವಂತನ ಶುದ್ಧ ಭಕ್ತರು. ಆದ್ರೆ ನಾವು ಇಲ್ಲಿ ತಿಳ್ಕೊಳ್ಬೇಕು ಏನಂತ ಹೇಳಿದ್ರೆ, ಬ್ರಹ್ಮನಿಗೆ ನಮ್ಗೆ ಗೊತ್ತಿದೆ ಬ್ರಹ್ಮನಲ್ಲಿ ಇರುವಂತದ್ದು ಜೀವಾತ್ಮ, ಅವರು ಕೂಡ ನಮ್ಮ ಹಾಗೆ ಒಂದು ಭೌತಿಕ ಲೋಕದ ಜೀವಿ. ಸೊ ಬ್ರಹ್ಮನಲ್ಲಿ 50 ಗುಣಗಳಲ್ಲಿ ಇರುವಂತದ್ದು. ನಮ್ಮಲ್ಲಿ ನಾವು ಕೂಡ ನಮ್ಮಲ್ಲಿ ಕೂಡ ಭೌತಿಕ ಲೋಕದಲ್ಲಿ ಯಾರೆಲ್ಲ ಜೀವಾತ್ಮಗಳಲ್ಲಿ ಅವರ 50 ಗುಣ ಇರುತ್ತೆ. ಆದ್ರೆ ನಾವು ಬ್ರಹ್ಮನಷ್ಟು ಉನ್ನತ ಜೀವಿ ಅಲ್ಲ. ಸೊ ನಮ್ಮಲ್ಲಿ ಆ ಗುಣ ಅಷ್ಟು 50 ಗುಣ ಈಗ ಇರುವುದಿಲ್ಲ. ಸೊ ಬ್ರಹ್ಮನ ಹತ್ರ 50 ಗುಣ ಇರ್ತದೆ. ಹಾಗೆ ಶಿವ ಅಂತ ಹೇಳಿದ್ರೆ ಅವರು ಭಗವಂತನ ಭಕ್ತರೇ. ಆದ್ರೆ ಅವರು ಅತ್ಲೆಗೆ ಜೀವ ತತ್ವನೂ ಅಲ್ಲ, ವಿಷ್ಣು ತತ್ವನೂ ಅಲ್ಲ. ಆ ರೀತಿ ಅವರ ಹತ್ರ ಇರುವಂತದ್ದು ಬ್ರಹ್ಮನಿಗಿಂತ 5 ಗುಣ ಜಾಸ್ತಿ ಇರುತ್ತೆ. ಆದ್ರೂನು ಅವರು ಏನು ದೇವತೆಯ ಇದಕ್ಕೆ ಬರ್ತಾರೆ. ಮತ್ತೆ ಒಂದು ವಿಷ್ಣುವಿನ ಹತ್ರ ಶಿವನಿಗಿಂತ ಒಂದು 5 ಗುಣ ವಿಷ್ಣುವಿನ ಹತ್ರ ಇದೆ. ಆದ್ರೆ ಭಗವಂತ ಕೃಷ್ಣನ ಹತ್ರ ನಾವು ನೋಡಿದ್ವಿ 4 ಗುಣಗಳು ಜಾಸ್ತಿ. ರೂಪ ಮಾಧುರ್ಯ, ವೇಣು ಮಾಧುರ್ಯ, ಲೀಲಾ ಮಾಧುರ್ಯ, ಮತ್ತೆ ಭಕ್ತ ಮಾಧುರ್ಯ ಅಂದ್ರೆ ಪ್ರೇಮ ಮಾಧುರ್ಯ, ಇದು ಇರುವಂತದ್ದು. ಬಟ್ ಯಾರು ಇದರಲ್ಲಿ ನಾವು ವ್ಯತ್ಯಾಸವನ್ನು ಯಾವ ವ್ಯಕ್ತಿ ಕಂಡು ಹಿಡಿತಾನ ಅವನಿಗೆ ಗೊತ್ತಿರ್ತದೆ, ಓ ಇದು ಈ ರೀತಿ ಅಂತೇಳಿ. ಯಾರು ಈ ವ್ಯತ್ಯಾಸವನ್ನು ಕಂಡು ಹಿಡಿಯುವುದಿಲ್ವಾ ಅವರು ಮೂಢರು. ಅಂದ್ರೆ ದೇವತೆಗಳು ಕೂಡ ಬ್ರಹ್ಮನು ಒಂದೇ, ಶಿವನು ಒಂದೇ, ದೇವೋತ್ತಮ ಪರಮಪುರುಷ ಅಥವಾ ವಿಷ್ಣುನು ಒಂದೇ ಅಂತ ಯಾರು ಇದು ಮಾಡ್ತಾರೆ ಅವರು ಒಂದೇ ಅಂತ ಹೇಳುವರು ಮೂರ್ಖರು ಅಂತ ಇಲ್ಲಿ ಹೇಳ್ತಾರೆ, ದುಷ್ಟರು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ಯಾರಾದ್ರೂ ಎಲ್ಲರೂ ನನ್ನ ಗಂಡ ಅಂತ ಹೇಳಿದ್ರೆ ಅವರು ಆ ಒಂದು ಶಬ್ದವನ್ನು ಉಪಯೋಗಿಸ್ತಾರೆ. ಸೊ ಅದು ಅಲ್ಲ ಅಂತೇಳಿ ಇಲ್ಲಿ ಹೇಳುವಂತದ್ದು. ಅದಕ್ಕೆ ಇಲ್ಲಿ ಹೇಳುವಂತದ್ದು, ದೇವತೆಗಳನ್ನು ಪೂಜಿಸಿದ್ರೆ ನಾವು ಭಗವಂತನನ್ನು ಶ್ರೀಕೃಷ್ಣನನ್ನು ಪೂಜಿಸಿದಾಗೆ ಅಲ್ಲ ಅಂತೇಳಿ ನಾವು ಇಲ್ಲಿ ತಿಳ್ಕೊಳ್ಬೇಕು. ಅನನ್ಯ ಭಕ್ತಿ ಯೋಗ, ಶುದ್ಧ ಭಕ್ತಿ ಸೇವೆಯ ತತ್ವಗಳನ್ನು ವಿವರಿಸುವ ಚಿತ್ರಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. 22ನೇ ಶ್ಲೋಕದಿಂದ 34ನೇ ಶ್ಲೋಕ ನೋಟ್ ಡೌನ್ ಮಾಡಿ. 9ನೇ ಅಧ್ಯಾಯದ 22ನೇ ಶ್ಲೋಕದಿಂದ 34 ಶ್ಲೋಕದವರೆಗೆ ಶುದ್ಧ ಭಕ್ತಿ ಸೇವೆಯ ತತ್ವಗಳನ್ನು ವಿವರಿಸುವ ಚಿತ್ರ ಬರಿಬೇಕು. ಮತ್ತೆ ಸಂಸ್ಕೃತದ ಶ್ಲೋಕ ಇದ್ರೆ ಹೇಳ್ಬೋದು, ಪದಗುಚ್ಛ ಏನಾದ್ರೂ ಕೀವರ್ಡ್ಸ್ ಇದ್ರೆ ಹೇಳ್ಬೋದು ಅದರ ವಿವರಣೆ. ಮತ್ತೆ ಪ್ರಭುಪಾದರ ಭಾವಾರ್ಥದಿಂದ 1-2 ಇದು ಹೇಳಿಕೆಗಳು ಅಥವಾ ಸಾದೃಶ್ಯ ಉದಾಹರಣೆ ಯಾವುದು ಕೊಡ್ಬೋದು. ನಾನು ಬ್ರೇಕ್ಔಟ್ ರೂಮ್ ಮಾಡ್ತೀನಿ. ಅಂದ್ರೆ ಎಷ್ಟಿದೆ, ಒಂದು ಹರೇ ಕೃಷ್ಣ ಮಾತಾಜಿ. 22ರಿಂದ 34 ಅಂದ್ರೆ ಎಷ್ಟು ಶ್ಲೋಕ ಬರುತ್ತೆ ಅಂದ್ರೆ? ಮಾತಾಜಿ 22ರಿಂದ 10 ಶ್ಲೋಕ ಬರುತ್ತೆ ಅಂದ್ರೆ 5 ಶ್ಲೋಕ ಒಬ್ಬೊಬ್ರು ತಗೊಳ್ಳೋದಾ ಮಾತಾಜಿ? 12 ಶ್ಲೋಕ ಬರುತ್ತೆ. ಇಲ್ಲಿ 22, 23, 24, 25, 26, 27, 28. ಮಾತಾಜಿ ಪರವಾಗಿಲ್ಲ. ಒಬ್ಬೊಬ್ಬರು ಒಂದು 6 ಶ್ಲೋಕ ತಗೊಳ್ಳೋದು. 12. ನಾನು 3 ಶ್ಲೋಕ 6 ಬ್ರೇಕ್ಔಟ್ ರೂಮ್ ಮಾಡ್ತೀನಿ. 3 ಶ್ಲೋಕ ತೆಗೆದುಕೊಳ್ಳಿ. ಹೇಗೆ ಆಗುತ್ತಾ? ಹೀಗೆ ಮಾಡೋಣ. 1 ನಿಮಿಷ. ಇಲ್ಲಿ ಉಂಟು. ಇಲ್ಲಿ ನೋಡಿ, ನಿಮ್ಮ ಶ್ಲೋಕ ಬರ್ಕೊಳ್ಳಿ. 6 ಬ್ರೇಕ್ಔಟ್ ರೂಮ್ ಮಾಡ್ತೀನಿ ನೋಡಿ. 9.22ರಿಂದ 26 ನೋಡಿ, ಬರ್ಕೊಳ್ಳಿ. ಮೊದಲನೇ ಗುಂಪು 9.22ರಿಂದ 26. ಎರಡನೇ ಗುಂಪು 27-28. ಸುಜಾತ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ ಮಾತಾಜಿ, ನಾನು ಹೇಳಿ ಮಾತಾಜಿ. ಮೂರನೇ ಗುಂಪು 29, ನಾಲ್ಕನೇ ಗುಂಪು 30-31 ಶ್ಲೋಕ, 5ನೇ ಗುಂಪು 32-33, 6ನೇ ಗುಂಪು 34. ಏನಿಲ್ಲ, ಚಿತ್ರ ಬರೆಯುವುದು. ಮತ್ತೆ ಅದರಲ್ಲಿ ಕೀವರ್ಡ್ಸ್ ಇದ್ರೆ ಹೇಳುದು. 1-2 ಪಾಯಿಂಟ್ಸ್ ಹೇಳಿದೆ ಅಷ್ಟೇ ಸಾಕು. ಮತ್ತೆ ಸಾದೃಶ್ಯಗಳಿದ್ರೆ ಹೇಳ್ಬೋದು, ಉದಾಹರಣೆಗಳು ಇದ್ರೆ ಹೇಳ್ಬೋದು ಭಾವಾರ್ಥದಿಂದ. ತಿಳಿತಲ್ಲ ಮಾತಾಜಿ? ಇದು ಬರ್ಕೊಂಡ್ರ? ಇಲ್ಲ ಮಾತಾಜಿ. ಬರ್ಕೊಳ್ಳಿ.
ಬರ್ಕೊಂಡ್ವಿ ಮಾತಾಜಿ. ಮಾಡಿದ ಕ್ವಶನ್ ಹರೇ ಕೃಷ್ಣ, ಕೇಳಿಸ್ತಾ ಇಲ್ಲ, ಬ್ರೇಕ್ ಆಗತ್ತೆ ವಾಯ್ಸ್. ಬ್ರೇಕ್ಔಟ್ ರೂಮ್ ಮಾಡ್ತೀನಿ. ಬರ್ಕೊಂಡ್ರಲ್ಲ ಇದು ಶ್ಲೋಕದ್ದು ಗುಂಪು? ಇಲ್ಲ ಮಾತಾಜಿ, ಸ್ವಲ್ಪ ನಿಂತರೆ. ಹಾ ಬರ್ಕೊಳ್ಳಿ. ನಾನ್ ಹೇಳ್ತೀನಿ ನೋಡಿ. ಮೊದಲನೇ ಗುಂಪು 9.22 ಮತ್ತೆ 26. ಎರಡನೇ ಗುಂಪು 27, 28. ಮೂರನೇ ಗುಂಪು 29. ನಾಲ್ಕನೇ ಗುಂಪು 30, 31. ಐದನೇ ಗುಂಪು 32, 33. ಆರನೇ ಗುಂಪು 34. ಒಂದ್ ನಿಮಿಷ. ಪೆನ್ನಲ್ಲಿ ಬರ್ತೀನಿ. ಹೇಳಿ ಮಾತಾಜಿ. ಏನ್ ಹೇಳೋದು?
ಹರೇ ಕೃಷ್ಣ. ಆ ಒಬ್ಬ ಆ, ಒಬ್ಬೊಬ್ಬರೇ ಒಂದೊಂದು ಗುಂಪಿನವರು ಯಾರಾದ್ರೂ ಒಬ್ರು ತಿಳಿಸಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ ಯಾವ್ದು? ನಮ್ದು ರೂಮ್ ನಂಬರ್ 1 ಮಾತಾಜಿ. ಓಕೆ. 22 ಮತ್ತೆ 26 ಶ್ಲೋಕದ. ಹಾ ಮಾತಾಜಿ, ನಮ್ಮ ರೂಮ್ ಅಲ್ಲಿ ವರದಾ ಮಾತಾಜಿ, ಶಿವ ಪ್ರಾಣ ಮಾತಾಜಿ ಮತ್ತೆ ನಾನು ಇದ್ವಿ ಮಾತಾಜಿ. 3 ಜನ ಇದ್ವಿ ಮಾತಾಜಿ ನಾವು. ಹೇಳಿ. ಮಾತಾಜಿ ನಾನು ಅಷ್ಟು ನನಗೆ ಚಿತ್ರ ಬಂದಿಲ್ಲ. ಶ್ಲೋಕ 2:22 ಅಂದ್ರೆ ಅದರಲ್ಲಿ ತಾಳ ಒಂದು ತೋರಿಸಿದೀನಿ ಮಾತಾಜಿ ಅಷ್ಟೇನೆ. ಓಕೆ ಆಮೇಲೆ ಇದು 26 ಯಜ್ಞ ಪತ್ರ ಪುಷ್ಪ ಓಕೆ ಅಷ್ಟು ಓಕೆ ಓಕೆ. ಮಾತಾಜಿ ಶ್ಲೋಕ 22 ಹೇಳೋ ಪ್ರಕಾರ ಏನು ಅನನ್ಯ ಚಿಂತೆಯಂತೋ ಮಾಂ ಹೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಹಾಮ್ಯಹಂ. ಅಂದ್ರೆ ಭಗವಂತ ಇಲ್ಲಿ ಏನಂತ ಹೇಳ್ತಿದ್ದಾರೆ ಅಂದ್ರೆ ನಾವು ದಿನದ 24 ಗಂಟೆನೂ ಕೂಡ ನಾವು ಭಗವಂತನ ರೂಪ ನಾಮ ಗುಣ ಲೀಲೆಗಳ ಸ್ಮರಣೆಯನ್ನು ನಾವು ಮಾಡ್ತಾ ಇರಬೇಕು. ಆವಾಗ ನಮಗೆ ಭೌತಿಕ ಕಲ್ಮಶಗಳು ದೂರ ಆಗಿ ಭಗವಂತನಲ್ಲಿ ಒಂದು ಹೆಚ್ಚು ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ದೊರಕಿದಾಗ ಯಾವುದೇ ರೀತಿ ಅಡೆತಡೆಗಳಿಲ್ಲದೆ ಭಗವಂತನೇ ನಮ್ಮನ್ನ ಒಂದು ಈ ಭಕ್ತಿ ಸೇವೆಯಲ್ಲಿ ಕರ್ಕೋತಾನೆ. ಅಂದ್ರೆ ನಿನ್ನಲ್ಲಿ ಇರೋದನ್ನ ನಾನು ಕಾಪಾಡ್ತಾ ಇರ್ತೀನಿ, ಇಲ್ಲದನ್ನ ನಾನು ಕೊಡ್ತೀನಿ. ಅಂದ್ರೆ ಇಲ್ಲದನ್ನ ಕೊಡೋದನ್ನೇ ಯೋಗ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಕ್ಷೇಮ ಅಂತಂದ್ರೆ ಸಂಪೂರ್ಣ ದೈಹಿಕ ಮತ್ತೆ ಮಾನಸಿಕವಾಗಿ ನಿನ್ನ ಜೊತೆಗಿರೋರು ನಿನಗೂ ಎಲ್ಲರಿಗೂ ಕೂಡ ನಾನು ರಕ್ಷಣೆಯನ್ನು ಒದಗಿಸ್ತೀನಿ. ಈ ರೀತಿ ನಾವು ಈ ಒಂದು ಭಕ್ತರ ಸಂಘ, ಈ ಕೀರ್ತನೆ ಭಜನೆ ಇದರಲ್ಲೆಲ್ಲ ನಾವು ಹೆಚ್ಚು ನಮ್ಮನ್ನು ನಾವು ಅಂದ್ರೆ 24 ಗಂಟೆನೂ ಕೂಡ ಒಬ್ಬ ಕನಿಷ್ಠ ಅಂದ್ರೆ ಆಗತಾನೆ ಬಂದಿರೋ ಭಕ್ತನಿಗೆ ಭಕ್ತಿ ಸೇವೆಗೆ ಬಂದಿರೋ ಭಕ್ತನಿಗೆ ಬೇಕಾಗತ್ತೆ. ನಾವು ತೊಡಗಿಸ್ಕೊಂಡಾಗ ಭಗವಂತ ನಮಗೆ ಸುಲಭವಾಗಿ ಒಂದು ಭಕ್ತಿ ಮಾರ್ಗದಲ್ಲಿ ಕೊಡ್ತಾನೆ. ಮತ್ತೆ ಇದರಿಂದ ನಮಗೆ ಜೀವನದಲ್ಲಿ ಯಾವುದೇ ರೀತಿ ಸಂಕಟಗಳು ಬರೋದಿಲ್ಲ. ಅಡೆತಡೆಗಳು ಇರೋದ್ರಿಂದ ನಾವು ಸುಲಭವಾಗಿ ಭಗವದ್ಧಾಮಕ್ಕೆ ಭಗವಂತನೇ ಕರೆಸ್ಕೊತೀನಿ ಅಂತ ಹೇಳ್ತಾರೆ ಮಾತಾಜಿ. ಮತ್ತೆ ಶ್ಲೋಕ 26ರಲ್ಲಿ ಪತ್ರಂ ಪುಷ್ಪಂ ಫಲಂ ಥೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿಯ ಸುತಂ ಅಶ್ನಾಮಿ ಪ್ರಯತಾತ್ಮನಃ. ಅಂದ್ರೆ ನನಗೆ ಭಕ್ತಿ ಮತ್ತು ಪ್ರೀತಿಯಿಂದ ಏನನ್ನೇ ನೀವು ಅರ್ಪಿಸಿದ್ರೂ ಕೂಡ ನಾನು ಸ್ವೀಕರಿಸ್ತೀನಿ. ಅದೇ ನೀವು ಒಂದು ಭಕ್ತಿ ಅಥವಾ ಏನು ಪ್ರೀತಿ ಇಲ್ಲದೇನೆ ಸುಮ್ಮನೆ ಒಂದು ದರ್ಪದಿಂದ ನೀವು ಅರ್ಪಿಸಿದ್ರೆ ಅದು ಎಂಥದೇ ಆಗಿದ್ರು ಕೂಡ ನಾನು ಸ್ವೀಕರಿಸೋದಿಲ್ಲ. ಯಾಕಂದ್ರೆ ಅದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಸುಧಾಮ ಮಾತಾಜಿ. ಕೃಷ್ಣನ ಆಪ್ತ ಸ್ನೇಹಿತ ಸುಧಾಮ ಒಬ್ಬ ನಿರ್ಗತಿಕ ಬಡ ಬ್ರಾಹ್ಮಣ. ಅಂಥದ್ದು ಅವನು ಒಂದು ಹಿಡಿ ಅವಲಕ್ಕಿನ ಅರ್ಪಿಸ್ತಾ ಅದು ಅದರಲ್ಲಿ ತುಂಬಾ ಪ್ರೀತಿ ಮತ್ತು ಭಕ್ತಿ ಇತ್ತು. ಅವನು ಅನನ್ಯ ಸಖ ಭಗವಂತನ ಮತ್ತೆ ಭಕ್ತ. ಅದನ್ನ ಕೃಷ್ಣ ಸಂತೋಷದಿಂದ ಸ್ವೀಕರಿಸಿದ್ರು. ಹಾಗೆ ಅದೇ ನಾವು ಭಕ್ತಿ ಇಲ್ಲದೇನೆ ಒಂದು ಬೆಲೆ ಬಾಳು ಯಾವುದನ್ನೇ ವಸ್ತುನ ಅರ್ಪಿಸಿದ್ರು ಕೂಡ ಭಗವಂತನನ್ನು ಸ್ವೀಕರಿಸಲ್ಲ ಅಂತ ಸ್ವತಃ ಭಗವಂತನೇ ಹೇಳಿದ್ದಾರೆ. ಮತ್ತೆ ನಮ್ಮ ಇಲ್ಲಿ ನಮ್ಗೆ ಶಕ್ತಿ ಅನುಸಾರ ನೀವು ಅರ್ಪಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಈಗ ಏನನ್ನೇ ಮಾಡಿದ್ರು ಕೂಡ ಅದು ಭಗವಂತನಿಗೆ ಅರ್ಪಿಸಿ ಮಾಡಬೇಕು. ನಾವೊಂದು ಕೆಲಸ ಆಗ್ಲಿ ಅಥವಾ ಊಟ ತಿಂಡಿ ಏನೇನೇ ನಾವು ನಮ್ಮ ದಿನನಿತ್ಯ ಚಟುವಟಿಕೆನ ಪೂರ್ತಿನ ಭಗವಂತನಿಗೆ ಅರ್ಪಿಸಿ ಮಾಡಿದಾಗ ಮಾತ್ರ ನಾವು ಒಂದು ಯಾವುದೇ ರೀತಿ ಪಾಪ ಒಂದು ಅವಶೇಷದಲ್ಲಿ ಬೀಳೋದಿಲ್ಲ. ಇಲ್ಲಾಂದ್ರೆ ಅದು ಪಾಪ ಆಗತ್ತೆ. ಹಾಗೇನೆ ಇಲ್ಲಿ ಭಗವಂತ ಏನಂತ ಹೇಳಿದ್ದಾರೆ ಅಂದ್ರೆ ನಿಮ್ಗೆ ಒಂದು ನಿರ್ಗತಿಕರಿಗಾದ್ರೆ ನಿರ್ಗತಿಕರು ಕೂಡ ನನಗೆ ಅರ್ಪಿಸ್ಬೋದು. ಅದನ್ನೇ ಇಲ್ಲಿ ಒಂದು ಎಲೆ, ಒಂದು ಹಣ್ಣು ಅಥವಾ ಒಂದು ನೀರು ಇಷ್ಟಂತೂ ಅವರಿಗೆ ಅವರು ಅದನ್ನ ಅರ್ಪಿಸಿರ್ಬೋದು. ಹಾಗಂತ ಹೇಳಿ ಎಲ್ಲರೂ ಕೂಡ ನಾವು ಇದನ್ನೇ ಅನುಸರಿಸ್ಬೇಕು ಅಂತಾನೂ ಹೇಳಿಲ್ಲ ಮಾತಾಜಿ. ನಿಮ್ಗೆ ಅಂದ್ರೆ ಮನೆಯಲ್ಲೇ ಒಂದು ಸತ್ಸಂಗ ಏರ್ಪಡಿಸುವಂಥದ್ದು ಮತ್ತೆ ಸಾಕಷ್ಟು ಜನಕ್ಕೆ ಪ್ರಸಾದ ವಿನಿಯೋಗ ಮಾಡೋಷ್ಟು ಶಕ್ತಿ ಇದ್ರೆ ನೀವು ಖಂಡಿತ ಆ ರೀತಿನೂ ಮಾಡ್ಬೋದು. ಅಂಥವ್ರು ಏನು ಪತ್ರ ಪುಷ್ಪ ಈ ರೀತಿ ಒಂದು ಸೇವೆ ಮಾಡಬೇಕಾಗಿಲ್ಲ. ಮತ್ತೆ ಭಗವಂತ ಆಹಾರ ವಿಷಯದಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ ನಾನು ಶುದ್ಧ ಸಸ್ಯಾಹಾರವನ್ನು ಮಾತ್ರ ಸ್ವೀಕರಿಸ್ತೀನಿ ಅಂತ ಹೇಳಿದ್ದಾರೆ. ಮಾಂಸಾಹಾರನ ನಾನು ಸ್ವೀಕರಿಸೋದಿಲ್ಲ. ಮತ್ತೆ ವೈಷ್ಣವರು ಮಾಡಿದ್ದನ್ನ ಭಗವಂತನಿಗೆ ಅರ್ಪಿಸೋದು ಅಷ್ಟೊಂದು ಒಳ್ಳೆಯದು, ಅದು ಶ್ರೇಷ್ಠ ಅಂತ ಹೇಳಿದ್ದಾರೆ. ಮತ್ತೆ ಎಲ್ಲದನ್ನು ಭಗವಂತನಿಗೆ ಅರ್ಪಿಸ್ಬೇಕು ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಭೋಕ್ತಾರ ಮೇಘ್ನ ತಪಸ ಅಂತ ಹೇಳ್ದಂಗೆ ಎಲ್ಲದರ ಕಡೆಯ ಒಂದು ಭೋಕ್ತೃ ಫಲವನ್ನ ಸ್ವೀಕರಿಸೋ ಒಂದು ಅಧಿಕಾರ ಇರೋಂಥದ್ದು ಭಗವಂತನಿಗೆ. ಆಗ ಯಾಕಂದ್ರೆ ಭಗವಂತ ಅದನ್ನ ನಮ್ಮನ್ನ ಸಂಪೂರ್ಣ ಕರ್ಮ ಬಂಧನದಿಂದ ವಿಮುಕ್ತನನ್ನಾಗಿ ಮಾಡ್ತಾನೆ.
ಈ ರೀತಿ ಇರೋದ್ರಿಂದ ನಾವು ಮತ್ತೆ ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ನಾವು ಭಗವಂತನ ಇಂದ್ರಿಯ ತೃಪ್ತಿ ಪಡಿಸ್ಬೇಕು. ಯಾವಾಗ್ಲೂ ನಮ್ಮ ಇಂದ್ರಿಯಗಳನ್ನ ನಾವು ತೃಪ್ತಿ ಪಡಿಸಬಾರ್ದು. ಇದರಿಂದ ನಾವು ಭಗವಂತನ ಸೇವೆಯಲ್ಲಿ ಅಚಲವಾಗಿ ನಿಲ್ಲೋ ತರ ಭಗವಂತ ನಮ್ಗೆ ಕರುಣಿಸ್ತಾನೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಹರೇ ಮಾತಾಜಿ. ಇಲ್ಲಿ ಏನೇ ಮಾಡು ಏನೇ ತಪಸ್ ಮಾಡು ಏನನ್ನೇ ಮಾಡು. ಇವಾಗ ಯಾವ ಅಭಿಲಾಷ್ ಗ್ರೂಪ್ ಮಹಾರಾಜ್ ಮಾತಾಜಿ? ಹರೇ ಕೃಷ್ಣ, ಯಾವ್ದು ಗ್ರೂಪ್ ಮಾತಾಜಿ? ಓಕೆ ಓಕೆ ಗ್ರೂಪ್ ಮಾತಾಜಿ. ಓಕೆ ಓಕೆ ಹರೇ ಕೃಷ್ಣ. ನಾನು ಏನೇ ಮಾಡು ಏನೇ ತಪಸ್ ಮಾಡು ಏನೇ ಅರ್ಪಿಸು ಅಂದ್ರೆ ಇವ್ರು ಅಂಬರೀಷ್ ಮಹಾರಾಜರ ಹಂಗೆ ನವವಿಧ ಭಕ್ತಿ ಸೇವೆ ಮಾಡ್ತಾರೆ ಮಾತಾಜಿ. ಹಂಗೆ ನನಗೆ ಏನೇ ಮಾಡು ನನಗ್ ಅರ್ಪಿಸ್ಬಿಟ್ಟು ಮಾಡ್ಬಿಟ್ಟು ಅಂತ ಹೇಳ್ತಾರೆ. ತಿರ್ಗಾ ದೇಹ ಆತ್ಮ ಎರಡು ಇದ್ದು ಮಾಡಿದ್ರೆ ನನ್ನ ಮಾತಾಜಿ ಯಾವ್ದೇ ಒಂದ್ ಕೆಲ್ಸ ಆಗೋದು. ಈಗ ದೇಹ ಒಂದೇ ಮಾಡಕ್ಕಾಗಲ್ಲ, ಆತ್ಮ ಜೊತೆಗಿರ್ಬೇಕು. ಆತ್ಮ ಇರ್ಬೇಕಂದ್ರೆ ದೇಹ ಇರ್ಬೇಕು. ಹಂಗಾಗ್ಬಿಟ್ಟು ಎರಡು ಇರಿಸಿಕೊಂಡು ಕೆಲಸ ಮಾಡ್ಬೇಕು. ಏನನ್ನೇ ಮಾಡು ನನಗೋಸ್ಕರ ಮಾಡು, ಜೀವಿಸ್ಬೇಕಂದ್ರೆ ನನಗೋಸ್ಕರನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾವ್ರೆ ಮಾತಾಜಿ. ತಿರ್ಗಾ ಈ ಕರ್ಮ ಬಂಧನದಿಂದ ನಾವು ಏನೇ ಮಾಡಿದ್ರು ಕರ್ಮ ಬಂಧನದಿಂದ ಶುಭಾಶುಭ ಫಲಗಳನ್ನೇನಿದ್ರು ಕೃಷ್ಣನ್ಗೆ ಅರ್ಪಿಸ್ಬಿಟ್ಟು ನಾವೇನು ಕೃಷ್ಣನ್ಗೋಸ್ಕರ ನಾವು ಕರ್ಮ ಮಾಡ್ಬೇಕು. ಕರ್ಮ ಮಾಡ್ಲೇಬೇಕು. ಐಕ ಜಗತ್ತಿನಲ್ಲಿ ಇರ್ಬೇಕಾದ್ರೆ ನಾವು ಕರ್ಮ ಮಾಡ್ಬೇಕು. ಕರ್ಮ ಮಾಡ್ಬೇಕಾದ್ರೆ ಫಲಗಳನ್ನ ನಾವು ನಿರೀಕ್ಷಿಸಬಾರ್ದು. ಬರೀ ಈಗ ಫಲಗಳನ್ನ ಕೃಷ್ಣನ್ಗ ಬಿಟ್ಬಿಟ್ಟು ನಾವು ಏನು ನಮ್ ಕರ್ತವ್ಯ ಐತೋ ನಾವ್ ಅದನ್ನ ಮಾಡ್ಬೇಕು ಅಂತಂದೇಳಿ ಹೇಳ್ತಾರೆ ಮಾತಾಜಿ ಇಲ್ಲಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹೇಳಿ. ನಮ್ದು 6ನೇ ರೂಮ್ ಮಾತಾಜಿ. ನಾನು ಮತ್ತೆ ಉಮಾ ಮಾತಾಜಿ 2 ಜನ ಇದ್ವಿ. ನಮ್ದು 34ನೇ ಶ್ಲೋಕ ಅಲ್ಲ? ಹರೇ ಕೃಷ್ಣ ಮಾತಾಜಿ. 6ನೇ ಬ್ರೇಕ್ 34ನೇ ಶ್ಲೋಕ ಅಲ್ಲ? 34ನೇ ಶ್ಲೋಕ. ಓಕೆ, ಕಂಟಿನ್ಯೂ ಮಾಡಿ ಮಾತಾಜಿ. ಅದೇ ಇಲ್ಲಿ ಭಗವಂತ ಭಕ್ತಿ ಮಾರ್ಗದ ಒಂದು ಸಾರ ಹೇಳ್ತಾ ಇದ್ದಾನೆ ಮಾತಾಜಿ. ಅಂದ್ರೆ ಯಾರು ನಿನ್ನ ಮನಸ್ಸನ್ನು ನನ್ನಲ್ಲಿ ನೆಟ್ಟು ನನ್ನ ಭಕ್ತನಾಗಿ ನನ್ನನ್ನು ಆರಾಧಿಸಿ ನನಗೆ ನಮಸ್ಕರಿಸಿ ನನ್ನನ್ನೇ ಪರಮ ಗುರಿಯಾಗಿ ತಿಳಿದುಕೊಂಡ್ರೆ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಸೇರ್ತೀಯ ಅಂತ ಹೇಳ್ತಾನೆ. ಅಂದ್ರೆ ಈ ಶ್ಲೋಕದಲ್ಲಿ ಮನಸ್ಸನ್ನು ಸದಾ ದೇವರಲ್ಲಿ ನೆಟ್ಟಿಡ್ಬೇಕು. ಭಕ್ತಿಯಿಂದ ದೇವರಲ್ಲಿ ಪ್ರೀತಿಯನ್ನು ಬೆಳೆಸ್ಕೋಬೇಕು. ದೇವರ ಪೂಜೆ ಸೇವೆ ಅವನಾದಿಗಳನ್ನು ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಬೇಕು. ಅಂದ್ರೆ ನಮಸ್ಕಾರ ಮಾಡುವ ಮೂಲಕ ಅಹಂಕಾರವನ್ನು ನಾವು ತ್ಯಜಿಸ್ಬೇಕು. ಅಂದ್ರೆ ಈಗ ಮಾಡಿದ್ರೆ ದೇವರು ಭಕ್ತನನ್ನು ತನ್ನ ಬಳಿಗೆ ಎಳೆದುಕೊಂಡು ಹೋಗ್ತಾನೆ. ಇದು ಪರಮ ಗುರಿಯಾದ ಮೋಕ್ಷವನ್ನು ನಾವು ಸುಲಭವಾಗಿ ಪಡೆಯಬಹುದು ಅಂತ ಈ ಇದ್ರಲ್ಲಿ ಹೇಳಿದಾರೆ ಮಾತಾಜಿ. ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಒಬ್ಬ ಮಗ ಮತ್ತು ತನ್ನ ತಂದೆಯನ್ನು ಯಾವಾಗಲೂ ನೆನೆದು ಅವನ ಮಾತುಗಳನ್ನು ಯಾವಾಗ್ಲೂ ಪಾಲಿಸ್ತಾ ಇರ್ತಾನೆ. ಅಂದ್ರೆ ಗೌರವಿಸ್ತಾನೆ. ಅವನು ಹೇಳಿದ್ದನ್ನೇ ಅವನು ಸೇವಿಸ್ತಾನೆ. ಅಂತಹ ಮಗನು ಸಹಜವಾಗಿ ತಂದೆಯ ಪ್ರೀತಿಯನ್ನು ಪಡೆಯುತ್ತಾನೆ. ಹಾಗೆ ದೇವರನ್ನು ಸಹ ನೆನೆದು ಪ್ರೀತಿಸಿ ಸೇವಿಸಿ ನಮಸ್ಕರಿಸಿದ್ರೆ ಅಂದ್ರೆ ದೇವರ ಅನುಗ್ರಹ ಸುಲಭವಾಗಿ ಲಭಿಸುತ್ತೆ. ಅವನು ದೇವರ ಬಳಿಗೆ ಸೇರ್ತಾನೆ ಅನ್ನೋ ಒಂದು ಉದಾಹರಣೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಯಾರು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಗ್ರೂಪ್ 4 ಮಾತಾಜಿ. ಕಾಣಿಸ್ತಿದೆ. ಚೈತನ್ಯ ಮಾತಾಜಿ, ಗೀತಾ ಮಾತಾಜಿ ಇದ್ರು ಮಾತಾಜಿ. 30th ಮತ್ತೆ 31 ಶ್ಲೋಕ ಮಾತಾಜಿ. ಹೇಗೆ ಭಗವಂತನ ಭಕ್ತಿಯಿಂದ ತೊಡಗಿ ಅತ್ಯಂತ ಕಠೋರಿಯಾದವನು ಹೀನ ಕಾರ್ಯದಲ್ಲಿ ತೊಡಗಿಕೊಂಡ ದುಷ್ಟನಾದ್ರೂ ಕೂಡ ಆ ಪಾಪಗಳನ್ನೆಲ್ಲ ತೊಲಗಿಸಿಕೊಂಡು ಅವನು ಮುಕ್ತಿಯನ್ನು ಪಡೆದುಕೊಳ್ಬಹುದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಯಾವುದೇ ಒಂದು ದುರಾಚಾರಗಳಿಂದ ಕೂಡಿದ್ರು ಕೂಡ. ಇದಕ್ಕೆ ಉದಾಹರಣೆ ನಮ್ಮ ರತ್ನಾಕರ ಅವರದ್ದು ಕೊಡ್ಬೋದು. ಇಲ್ಲಿ ಬರ್ದಿದ್ದೀನಿ ಮಾತಾಜಿ. ರತ್ನಾಕರ ಕಾಡಲ್ಲಿದ್ರು. ಅವರ ಕೈಯಲ್ಲಿ ಚೂರಿ ಬರಿಲಿಕ್ಕೆ ಹೋಗಿದ್ದು ಮಾತಾಜಿ, ನೈಫ್ ಮಾಡ್ಲಿಕ್ಕೆ. ಅದು ಒಂಥರ ಆಗಿದೆ. ಈ ಕಡೆ ನಾರದರಿದ್ದಾರೆ ತಂಬೂರಿಯನ್ನು ಹಿಡ್ಕೊಂಡು. ಅವರ ಒಂದು ಶುದ್ಧ ಸತ್ವ ಭಕ್ತರ ಸಂಘದಿಂದ ಅವರಿಗೆ ರಿಯಲೈಸೇಷನ್ ಆಗತ್ತೆ ನಮ್ಮ ಪಾಪಗಳನ್ನು ನಾವೇ ಅನುಭವಿಸ್ಬೇಕು, ಅದನ್ನ ತಕೊಳ್ಳಿಕ್ಕೆ ಯಾರು ಬರೋದಿಲ್ಲ ಅಂತ. ಮತ್ತೆ ಅವರು ರಾಮ 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 ಅಂತ ಬರೋದಿಲ್ಲ, ಅತ್ಯಂತ ಕಠೋರಿಯಾಗಿದ್ರು, ಅಷ್ಟು ಘೋರ ಕೃತ್ಯಗಳನ್ನು ಮಾಡಿದ್ರು. ಸೊ ರಾಮ ಅಂತ ಕೂಡ ಬರೋದಿಲ್ಲ, ಅವರು ಮಾರ್ ಅಂತ ಹೇಳ್ತಾರೆ. ಸೊ ಅದು ಹೇಳ್ತಾ ಹೇಳ್ತಾ ಮತ್ತೆ ಅವರು ಮುಂದೆ ವಾಲ್ಮೀಕಿ ರಾಮಾಯಣ ಬರೀತಾರಲ್ವಾ. ಸೊ ರತ್ನಾಕರ ಹೇಗೆ ವಾಲ್ಮೀಕಿ ಆದ್ರು ಅಂತ, ಅದೇ ರೀತಿ ಇಲ್ಲಿ ಅಜಾಮಿಳ ಮಾತಾಜಿ
ಅಜಾಮಿಳ ಕೊನೆಯ ಕ್ಷಣದಲ್ಲಿ ಹೇಗೆ ನಾರಾಯಣ ಅಂತ ಹೇಳುವಂತಹ ನಾಮಸ್ಮರಣೆಯಿಂದ ಅವರು ಮೋಕ್ಷವನ್ನು ಪ್ರಾಪ್ತಿ ಮಾಡ್ಕೊಂಡ್ರು ಅಂತ ಹೇಳಿ ಮಾತಾಜಿ. ಅಂದ್ರೆ ಆ 2 ಶ್ಲೋಕಗಳು ಹೇಳೋದು ಅತ್ಯಂತ ಕ್ರೂರಿಯಾದವನಿಗೆ ಮನುಷ್ಯನ ಸ್ವಭಾವ ಹೇಳಿದ್ರೆ ಏನು, ತಪ್ಪು ಮಾಡೋದು. ಸೊ ಅನ್ಕೊಳ್ತಾನೆ ಪಾಪಿಯಾದವನು, ನಾನು ಇಷ್ಟೆಲ್ಲ ಘೋರ ಕೃತ್ಯಗಳನ್ನು ಮಾಡಿದ್ದೇನೆ, ದುರಾಚಾರಗಳನ್ನು ಮಾಡಿದ್ದೇನೆ, ಸೊ ಇದಕ್ಕೆ ಇತಿಮಿತಿಗಳಿಲ್ಲ, ಸೊ ನನ್ನ ಅವಸ್ಥೆ ಏನು, ಇಷ್ಟು ಮೀರಿ ಪಾಪ ಮಾಡಿದ್ದೇನೆ, ನಂಗೆ ಅಧೋಗತಿನಾ, ನಂಗೆ ಉದ್ಧಾರವೇ ಇಲ್ವೋ ಅನ್ನೋದಕ್ಕೆ ಭಗವಂತ ಭರವಸೆ ಕೊಡುವಂತಹ 2 ಶ್ಲೋಕಗಳು. ಅಂತವನಿಗೆ ಒಂದು ದಾರಿ ಇದೆ, ಅದು ಯಾವುದು, ಅದು ಭಕ್ತಿ ಮಾರ್ಗ. ಎಲ್ಲವನ್ನು ಬಿಟ್ಟು ಚೇಸು ದುರಾಚಾರೋ ಭಜತೆ ಮಾಮನನ್ಯ ಭಾಗ, ಅಂತವನು ನನ್ನ ಮುಂದೆ ನನ್ನ ಭಕ್ತಿಯನ್ನು ಮಾಡ್ಕೊಂಡು ಹೋದ್ರೆ ಅಂತವನು ಕೂಡ ನನ್ನ ಕೃಪೆಯಿಂದ ಆ ಪಾಪಗಳನ್ನು ತೊಲಗಿಸಿಕೊಳ್ಬಹುದು ಅಂತ ಹೇಳ್ತಾರೆ. ಅಂತವರು ಕೂಡ ಪುಣ್ಯಾತ್ಮನಾಗ್ಬಹುದು ಅಂತ. ಅದೇ ರೀತಿ ಇಲ್ಲಿ ಸೂರ್ಯನನ್ನು ಮಾಡಿದ್ದೀನಿ ಮಾತಾಜಿ. ಸೂರ್ಯ ಮೋಡಗಳು ಆವೃತವಾಗಿದೆ. ಸೂರ್ಯ ಅಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಹಲವಾರು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಕೊಂಡಂತಹ ಭಕ್ತರಿರ್ತಾರೆ. ಸೊ ನಾವು ಬಯಸದೆ ಕೆಲವೊಂದು ಪಾಪಗಳು, ಅಂದ್ರೆ ನಮ್ಮ ಒಂದು ಐಹಿಕ ಪ್ರಕೃತಿ ಯಾವ ಮಟ್ಟಕ್ಕಿದೆ, ಅದರ ಮಾಯಾಜಾಲ ಅಂತ ಹೇಳಿದ್ರೆ ಅಷ್ಟು ಪ್ರಬಲ ಆಗಿದೆ. ಭಗವಂತನ ಸೇವೆಯಲ್ಲಿ ನಾವು ತೊಡಗಿಕೊಂಡ್ರು ಕೂಡ ಕೆಲವೊಮ್ಮೆ ತಪ್ಪು ಅನ್ನೋದು ಆಗತ್ತೆ, ಅದರ ಮಾಯಾಜಾಲದ ಬಲೆಗೆ ಬಿದ್ದು ಹೋಗ್ತೀವಿ ನಾವು, ನಮಗೆ ಅರಿವಿಲ್ಲದೆ. ಸೊ ಅದಕ್ಕೆ ನಾವು ಭಯ ಪಡ್ಬೇಕಾ ಅನ್ನೋದಕ್ಕೂ ಕೂಡ 2 ಉತ್ತರ ಇದೆ. ಅಂದ್ರೆ ಭಗವಂತನ ಭಕ್ತರು ಹೇಗೆ ಹೇಳಿದ್ರೆ ಸೂರ್ಯನ ಬೆಳಕು ಇದ್ದಾಗೆ, ಒಮ್ಮೊಮ್ಮೆ ತಪ್ಪಿ ಅಕಸ್ಮಾತ್ ಆಗಿ ಆ ಮೋಡಗಳು ಆವೃತವಾಗಿದೆ ಅಂತ ಹೇಳಿದ್ರೆ ಆ ಭಕ್ತಿ ಇಲ್ಲ ಅಂತ ಇಲ್ಲ, ಅಲ್ಲಿ ಸೂರ್ಯನ ಬೆಳಕು ಇಲ್ಲ ಅಂತ ಇಲ್ಲ. ಅದೇ ರೀತಿ ಭಗವಂತನ ಭಕ್ತರು ಕೂಡ ಆ ಮೋಡಕ್ಕೆ ಹೋದ್ರೆ ಅಲ್ಲಿ ಭಕ್ತಿ ಅನ್ನೋದು ಇದೆ ಅನ್ನೋದು ಮಾತಾಜಿ. ಆ ರೀತಿಯಲ್ಲಿ ಮಾತಾಜಿ ಆ ಸೂರ್ಯನ ಬೆಳಕು ಅಂತ ಹೇಳಿ ಮಾಡಿದ್ದೀನಿ ಮಾತಾಜಿ. ಅಂದ್ರೆ ಅವರಿಗೆ ನಾಶ ಅನ್ನೋದು ಇಲ್ಲ ಭಗವಂತನ ಭಕ್ತಿಯಲ್ಲಿ ತೊಡಗಿಕೊಂಡವರಿಗೆ ಅಂತ ಹೇಳಿ ಭಗವಂತ ಹೇಳ್ತಾರೆ. ಎಲ್ಲಿಯಾದ್ರೂ ಐಹಿಕ ಜಗತ್ತಿನಲ್ಲಿ ನಾವು ಬೈ ಮಿಸ್ಟೇಕನ್ಲಿ ಏನಾದ್ರೂ ಒಂದು ತಪ್ಪು ಮಾಯಾದೇವತೆಯ ಬಲೆಗೆ ಬಿಟ್ಟು ಆದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ವಿ, ತಪ್ಪಾಯ್ತಲ್ಲ ಅಂತ ಹೇಳಿ ವರಿ ಮಾಡ್ಕೊಳ್ಳೋದು ಅಗತ್ಯ ಇಲ್ಲ. ಅಂತೂ ಅವರು ಕೂಡ ಸಾಧುವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವರು ಕೂಡ ತಪ್ಪಾದ್ರೂ ಕೂಡ ಅವನನ್ನು ಸಾಧು ಅಂತ ಪರಿಗಣಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇನ್ನಿದ್ದೀರಾ ಯಾರಾದ್ರೂ ಹೇಳುವ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗ್ರೂಪ್ 5 ಮಾತಾಜಿ. ಓಕೆ, ಗ್ರೂಪ್ 5 32, 33. ಓಕೆ. 32, 33 ಮಾತಾಜಿ. 32 ನಲ್ಲಿ ಭಕ್ತಿ ಸೇವೆಯಲ್ಲಿ ಯಾವುದೇ ಒಂದು ಕೀಳು ಮತ್ತೆ ಮೇಲ್ವರ್ಗ ಅನ್ನೋದು ಇರೋದಿಲ್ಲ, ವ್ಯತ್ಯಾಸ ಅನ್ನೋದು ಇರುವುದಿಲ್ಲ. ಇದರಲ್ಲಿ ಐಹಿಕ ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನನ್ನು 3 ಪ್ರಕಾರಗಳಾಗಿ ವಿಂಗಡಿಸ. ಸಾತ್ವಿಕ ಸ್ವಭಾವದವರು ಅಂದ್ರೆ ಬ್ರಾಹ್ಮಣರು, ರಾಜಸ ಸ್ವಭಾವದವರು ಅಂದ್ರೆ ಕ್ಷತ್ರಿಯರು, ಆಡಳಿತಗಾರರು, ಮತ್ತೆ ರಾಜಸ ತಾಮಸ ಗುಣಗಳಿಗೆ ಬೆರೆತವರು ಇವರೆಲ್ಲ ವೈಶ್ಯರು ಮತ್ತು ವ್ಯಾಪಾರಿಗಳು. ಇವ್ರಕಿನ್ನ ಇನ್ನೂ ಕೆಳಮಟ್ಟದವರು ಅಂತಂದ್ರೆ ಚಾಂಡಾಲರು, ಇವರು ನಾಯಿಯ ಮಾಂಸವನ್ನು ತಿಂದವರು. ಇಂಥವರನ್ನು ಉದ್ಧಾರ ಮಾಡ್ಬೋದು, ಮಾಡೋ ಒಂದು ಅರ್ಹತೆ ಪರಿಶುದ್ಧ ಭಕ್ತರಿಗಿದೆ ಅಂತೇಳಿ. ಭಕ್ತನಾದವನು ಇಂಥ ಕೀಳುಮಟ್ಟ ಜನರನ್ನು ಭಕ್ತರಾಗಿ ಮಾಡುವ ಶಕ್ತಿ ಈ ಮನುಷ್ಯರಿಗೆ ಅಂದ್ರೆ ಕೃಷ್ಣ ಭಕ್ತರಿಗಿದೆ ಅಂತೇಳಿ. ಇದರಲ್ಲಿ 32 ನಲ್ಲಿ ಆಯ್ತು ಮಾತಾಜಿ. 33 ನಲ್ಲಿ ಈ ಐಹಿಕ ಜಗತ್ತಿನಲ್ಲಿ ಜನರು ಬೇರೆ ಬೇರೆ ವರ್ಗಗಳು ಉಂಟು. ಮತ್ತೆ ಈ ಲೋಕ ಅಂದ್ರೆ ಈ ಐಹಿಕ ಲೋಕ ಅಶಾಶ್ವತವಾದದ್ದು ಮತ್ತು ದುಃಖಗಳಿಂದ ತುಂಬಿದೆ. ಇದು ಅಲ್ದೇನೆ ಇನ್ನೊಂದು ಶಾಶ್ವತವಾದ ಒಂದು ಜಗತ್ತಿದೆ. ಅದು ಯಾವುದು ಅಂದ್ರೆ ಪ್ರತಿಯೊಬ್ಬರು ದೇವೋತ್ತಮ ಪರಮಪುರುಷನ ಹೃದಯಕ್ಕೆ ತನ್ನನ್ನು ಕೂಡಿಸಿಕೊಳ್ಳಬೇಕು, ಆಗ ಆತನ ಶಾಶ್ವತವಾಗಿ ಸುಖಿಯಾಗಿರ್ತಾನೆ ಅಂತೇಳಿ, ಎಲ್ಲಾ ಸಮಸ್ಯೆಗಳನ್ನ ನಿವಾರಿಸಬಲ್ಲ ಅಂತೇಳಿ. ಆಯ್ತು ಮಾತಾಜಿ, ಇಷ್ಟೇ ಮಾತು. ಹರೇ ಕೃಷ್ಣ ಮಾತಾಜಿ. ತುಂಬಾ ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಇನ್ನು ಯಾರಾದ್ರೂ ಬಾಕಿ ಇದ್ದೀರಾ? ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ. ರೂಮ್ ನಂಬರ್ 3 ಮಾತಾಜಿ. ಹೇಳಿ ಪ್ರಭುಜಿ. ಮಾತಾಜಿ, ಇಲ್ಲಿ ಭಗವಂತ ಬಂದ್ಬಿಟ್ಟು ನನಗೆ ಯಾರ ವಿಷಯದಲ್ಲಿ ಅಸೂಯೆ ಇಲ್ಲ, ನನಗೆ ಯಾರ ಪರವಾಗಿ ಪಕ್ಷಪಾತ ಮಾಡುವುದಿಲ್ಲ ಅಂತಂದು ಹೇಳ್ಬಿಟ್ಟು ಎಲ್ಲಾ ವಿಷಯದಲ್ಲೂ ಎಲ್ಲದರಲ್ಲಿ ಸಮಾನವಾಗಿರ್ತಾನೆ. ಮತ್ತೆ ಯಾವತನ ಭಕ್ತಿ ಸೇವೆಯಲ್ಲಿ ಇರ್ತಾರೋ ಅವರನ್ನು ನನಗೆ ಬಹಳ ಸ್ನೇಹಿತ ಅಂತ ಹೇಳ್ತಾನೆ ಮಾತಾಜಿ. ಆದ್ರೆ 29ನೇ ಶ್ಲೋಕ ಮಾತಾಜಿ. ಇಲ್ಲಿ ಭಗವಂತ ಎಲ್ಲ ಕುರುಕ್ಷೇತ್ರದಲ್ಲಿ ಮತ್ತೆ ಅಷ್ಟೊಂದು ಜನ ವೈರಿಗಳಿದ್ದು ಅವರೆಲ್ಲರನ್ನೂ ಅವ್ರು ಎಷ್ಟೇ ವೈರಿಗಳಾದ್ರೂ ಅವರಿಗೆ ಮುಕ್ತಿಯನ್ನು
ದಯಪಾಲಿಸ್ಬೇಕಂತಂದೇ ಭಗವಂತನ ಉದ್ದೇಶ ಇತ್ತು ಮಾತಾಜಿ. ಆದ್ರೆ ಭಗವಂತನ ಯಾರ ವಿಷಯದಲ್ಲಿ ಪಕ್ಷಪಾತ ಮಾಡ್ತಿರ್ಲಿಲ್ಲ ಮಾತಾಜಿ. ಭಗವಂತ ಎಲ್ಲಾ ಜೀವಿಗಳ ಮೇಲೆ, ಈ ಭೌತಿಕ ಜಗತ್ತಿನಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಜೀವಿ ಮೇಲೆ ದ್ವೇಷ ಮಾಡಿಲ್ಲ, ದ್ವೇಷ ಮಾಡೋದು ಇಲ್ಲ. ಯಾಕಂದ್ರೆ ಅವನು ಸ್ವಯಂ ಭಗವಂತ. ದೇವೋತ್ತಮ ಪರಮಪುರುಷನಂದ್ರೆ ನಮ್ ತರ ನಾವು ಏನಾದ್ರು ಒಂದು ಮಾತು ಅಂದ ತಕ್ಷಣನೇ, ಮತ್ತೆ ನಮ್ಗೆ ಏನಾದ್ರು ಸಹಾಯ ಮಾಡಿಲ್ಲ ಅಂದ ತಕ್ಷಣನೇ, ಮತ್ತೆ ನಮ್ಗೆ ಬೇಕಾಗಿದ್ ಸಿಕ್ಕಿಲ್ಲ ಅಂತಂದ್ರೆ ಅದರಲ್ಲಿ ನಾವು ಎಲ್ಲ ಕ್ರೋಧ ಮಾಡ್ತೀವಿ, ಮತ್ತೆ ದ್ವೇಷ ಮಾಡ್ತೀವಿ. ಹಲವಾರು ರೀತಿ ಏನೇನೋ ಕಾರ್ಯಗಳೆಲ್ಲ ಮಾಡ್ಬಿಟ್ಟು ತೊಂದರೆಗಳಲ್ಲಿ ನಾವು ಸಿಗಾಕೊಂತೀವಿ. ಹಾಗೆ ನಾವು ಈಗ ಈ ಭೌತಿಕ ಜಗತ್ತಿನಲ್ಲಿ ನಲಿತಾ ಇರೋದು ಕೂಡ ನಾವು ತೊಂದರೆಗಳು ಮಾಡ್ಕೊಂಡೇ ಇಲ್ಲಿ ಬಂದಿದೀವಿ. ಆದ್ರೆ ಭಗವಂತ ಇದನ್ನ ನಮಗೆ ಅರ್ಜುನನ ಒಂದು ಮಿತ್ರನಾದ ಅರ್ಜುನನ ರೂಪದಲ್ಲಿ ನಮಗೆಲ್ಲ ಭಗವದ್ಗೀತೆಯಲ್ಲಿ ತೋರಿಸ್ಕೊಟ್ಟು, ಇಲ್ಲಿ ಯಾರ ವಿಷಯದಲ್ಲಿ ನನಗೆ ಪಕ್ಷಪಾತ ಇಲ್ಲ ಅರ್ಜುನ, ಯಾಕಂದ್ರೆ ನಾನು ಎಲ್ಲರಿಗೂ ಸಮನಾಗಿ ನೋಡ್ತೀನಿ, ಎಲ್ಲಾ ಜೀವಿಗಳಲ್ಲಿ ನಾನಿದ್ದೀನಿ. ಆದ್ರೆ ನನ್ನಲ್ಲಿ ಅವ್ರು ಯಾರು ಇಲ್ಲ. ಯಾಕಂದ್ರೆ ನಾವು ನಮ್ಮ ಹೃದಯದಲ್ಲಿ ಸೂಚನೆ ಮಾಡ್ತಾ ಇದ್ದಾನೆ, ಆದ್ರೆ ನಾವು ಆ ಸೂಚನೆಯನ್ನು ನೋಡ್ತಾನೆ ಇಲ್ಲ, ನಾವು ಗ್ರಹಿಸ್ತಾನೆ ಇಲ್ಲ. ಆದ್ರೆ ಇಲ್ಲಿ ಈ ಭಗವಂತ ಹೇಳಿದ ಪ್ರಕಾರ ಅಂತವನು ಯಾರು ಜ್ಞಾನಿಯಾದವನು, ಎಲ್ಲಾ ಹೃದಯದಲ್ಲಿ ನಾನು ಇದೀನಿ ಅಂತಂದು ಅರ್ಥ ಮಾಡ್ಕೊಂತಾನ, ಅವನು ಜ್ಞಾನವಂತ. ಅಂದ್ರೆ ನನ್ನ ಜ್ಞಾನವನ್ನು ತಿಳಿದಂತವನು, ಎಲ್ಲಾ ಕಾರಣಗಳ ಕಾರಣನು, ಮತ್ತೆ ಎಲ್ಲದಕ್ಕ ಕಾರಣಗಳು ಅವನೇ ಆಗಿರ್ತಾನೆ. ಮತ್ತೆ ಇವನು ಎಲ್ಲ ಅಂತ ಒಂದು ಆ ಭಗವಂತ ಅವನೇ ಎಲ್ಲ ಕಾರಣಗಳ ಕಾರಣ ಅಂತ ತಿಳಿದವನು ಮಾತ್ರ ಅವನು ನನಗೆ ತೃಪ್ತನಾಗ್ತಾನೆ, ಅವನು ನನಗೆ ಬಹಳ ಪ್ರಿಯನಂತಂದು ಹೇಳ್ಬಿಟ್ಟು ಇಲ್ಲಿ ಭಗವಂತ ತಿಳಿಸ್ಕೊಡ್ತಾ ಇದ್ದಾರೆ ಮಾತಾಜಿ. ಇಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ತುಂಬಾ ಧನ್ಯವಾದಗಳು ಪ್ರಭುಜಿ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರೆ ಈ ಒಂದು ಅನನ್ಯ ಭಕ್ತಿ. ಹರೇ ಕೃಷ್ಣ. ಇನ್ನು ಇದೆಯಾ, ಪುನಃ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಯಾವ್ದು ಟೈಮ್ ಆಗ್ತಿದೆ ಮಾತಾಜಿ. ಇಲ್ಲ ಮಾತಾಜಿ, ಇದು ಅಟೆಂಡೆನ್ಸ್ ಲಿಂಕ್ ಕಳಿಸ್ತಾರೆ, ಚೆನ್ನಾಗಿತ್ತು ಮಾತಾಜಿ. 8:50 ಕಳಿಸಿತ್ತಲ್ಲ ಮಾತಾಜಿ, ಕಳಿಸಿದ್ದಾಯ್ತು ಮಾತಾಜಿ, ಕಳಿಸಿದ್ದೇವೆ, ಹಾಕಿದೀವಿ. ಯಾರಾದ್ರೂ ಅದನ್ನ ಪುನಃ ಕಾಪಿ ಮಾಡಿ ಕಳಿಸಿದೆ ಮಾತಾಜಿ. ಓಕೆ ಓಕೆ ಮಾತಾಜಿ, ನೋಡಿ ಕಳಿಸಿದೆ. ಬೇಕಿದ್ರೆ ಪುನಃ ಯಾರಿಗೆ ಸಿಗದೆ ಪುನಃ ಕಾಪಿ ಮಾಡಿ. ಓಕೆ, ತುಂಬಾ ಚೆನ್ನಾಗಿ ಎಲ್ಲರೂ ತುಂಬಾ ಶ್ರಮ ಪಟ್ಟು ಒಳ್ಳೆ ಒಳ್ಳೆ ಪಾಯಿಂಟ್ಸ್ ಹೇಳಿದೀರಾ. ಸೊ ಇದು ಎಲ್ಲವೂ ಅನನ್ಯ ಭಕ್ತಿಗೆ ಇರುವಂತದ್ದು. ಸೊ ತುಂಬಾ ಭಗವಂತ ಹೇಳ್ತಾನೆ, ಯಾರ ಜೊತೆ ಸಹ ನಾನು ಪಕ್ಷಪಾತ ಮಾಡೋದಿಲ್ಲ ಅಂತೇಳಿ. ಆದ್ರೆ ನಮ್ಗೆ ಏನ್ ಅನಿಸುತ್ತೆ, ಒಂದೊಂದ್ಸಲ ಭೌತಿಕ ಲೋಕದಲ್ಲಿರುವಾಗ ಭಗವಂತ ನನ್ಗೆ ಯಾಕೆ ಹಿಂಗೆ ಮಾಡಿದ್ರು ಅಂತೇಳಿ ನಾವು ಗೋಳೊಡಿತೇವೆ. ಇಲ್ಲ, ಭಗವಂತ ಯಾರು ಭಗವಂತನಿಗೆ ತುಂಬಾ ಒಂದು ಶ್ರದ್ಧೆಯಿಂದ ಭಗವಂತನ ಭಕ್ತಿ ಸೇವೆ ಮಾಡ್ತಾರೆ, ಅವರು ಯಾವತ್ತು ಅಂತವರನ್ನು ಭಗವಂತ ಎಲ್ಲರಿಗೆ, ಯಾಕಂದ್ರೆ ನಾವೆಲ್ಲರೂ ಭಗವಂತನ ವಿಭಿನ್ನಾಂಶಗಳು. ಭಗವಂತನಿಗೆ ಒಂದೇ ಗುರಿ, ನಮ್ಮನ್ನು ಇಲ್ಲಿಂದ ಕೊಂಡೋಗ್ಬೇಕು, ನನ್ನ ಧಾಮಕ್ಕೆ ತರ್ಬೇಕಂತ ಅವರು ಪ್ರಯತ್ನ ಪಡುವಂತದ್ದು. ಅವರು ಪದೇ ಪದೇ ನಮ್ಗೆ ವಾರ್ನಿಂಗ್ ಕೊಡ್ತಾ ಇರ್ತಾರೆ. ಆದ್ರೆ ನಾವು ಪ್ರಭುಜಿ ಹೇಳಿದಾಗೆ ನಾವು ಹೃದಯದಲ್ಲಿರುವ ಪರಮಾತ್ಮನ ಮಾತನ್ನೇ ಕೇಳ್ತಾ ಇಲ್ಲ. ಅದಕ್ಕೆ ನಮ್ಗೆ ಕಾಣುದು, ಅಯ್ಯೋ ನನ್ಗೆ ಮಾತ್ರ ಯಾಕೆ ಹೀಗೆ ಆಯ್ತು, ಅವರಿಗೆ ಯಾಕೆ ಹಾಗೆ ಇಲ್ಲ, ಅವರಿಗೆ ಯಾಕೆ ಹಾಗೆ ಮಾಡಿದ್ರು, ನನ್ಗೆ ಮಾತ್ರ ಈ ತರ ಯಾಕೆ ಅಂತೇಳಿ ನಾವು ಭಗವಂತ ಪಕ್ಷಪಾತ ಮಾಡಿದಾಗೆ ಆಗುವಂಥದ್ದು. ಹಾಗೆ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಒಂದು ಭಗವಂತನ ಬಗ್ಗೆ ತಿಳಿಸುವಂತದ್ದು ತುಂಬಾ ಚೆನ್ನಾಗಿದೆ. ತುಂಬಾ ಧನ್ಯವಾದಗಳು ಎಲ್ಲರಿಗೂ. ಇಲ್ಲಿ ಹೇಳ್ತಾರೆ ಆಚಾರ್ಯರು, ಸುಮ್ಮನೆ ಹೋಗಿ ಉಪದೇಶ ಮಾಡು, ಇದು ತುಂಬಾ ಒಳ್ಳೆಯ ವಿಷಯ. ಕೃಷ್ಣನು ಹೇಳ್ತಾನೆ, ಮನ್ಮನ ಭವ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕುರು ಅಂತೆಲ್ಲ ಹೇಳ್ತಾರೆ. ಸೊ ಇದು ಕೃಷ್ಣನ ಆಸೆ. ಜಗತ್ತಿಗೆ ಉಪದೇಶಿಸು, ಕೇವಲ ಕೃಷ್ಣ ಪ್ರಜ್ಞೆಯುಳ್ಳವನಾಗಿರು, ಮನ್ಮನ ಕೇವಲ ಕೃಷ್ಣನ ಭಕ್ತನಾಗಿ. ಇಲ್ಲಿ ನೀವು ಹೇಳ್ತಾರೆ ಭಗವಂತ, ನೀನು ದೇವತೆ ಇಲ್ಲಿ ಹೇಳುವಂಥದ್ದು ಆ ಭಕ್ತ, ಆ ದೇವತೆಗಳನ್ನು ಪೂಜಿಸುವುದು, ಈ ದೇವತೆಗಳು ಇಲ್ಲ, ಕೇವಲ ನಾವು ಆ ದೇವತೆಯ ಭಕ್ತನಾಗುದಲ್ಲ, ಕೇವಲ ಕೃಷ್ಣನ ಭಕ್ತನಾಗುವಂತೆಲ್ಲ ಹೇಳುವಂಥದ್ದು. ಅಂದ್ರೆ ಇಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ನಮ್ಗೆ ಇಲ್ಲಿ ಸುಮ್ಮನೆ ಉಪದೇಶ ಮಾಡು ಅಂತ ಹೇಳ್ತಾರೆ ಇಲ್ಲಿ ಆಚಾರ್ಯರು. ಯಾವ ರೀತಿ ಅಂತ ಹೇಳಿದ್ರೆ, ನಾವೀಗ ಈ ಒಂದು ಸಾಧನಾ ಭಕ್ತಿಯಲ್ಲಿ ಇದ್ದೇವೆ. ಯಾಕಂದ್ರೆ ನಾವೀಗ ಇರುವಂತದ್ದು ಸಾಧನಾ ಭಕ್ತಿ. ಅಲ್ಲಿ ನಾವು ಶ್ರವಣ ಮನನ
ಶ್ರವಣ ಮಾಡ್ತೀವಿ ನಾವು, ಅದನ್ನು ಮನನ ಮಾಡ್ತೀವಿ, ಮತ್ತೆ ಇನ್ನೊಬ್ಬರಿಗೆ ನಾವು ಹೇಳ್ಕೊಡ್ಬೇಕು. ಆಗಾದ್ರೆ ಮಾತ್ರ ನಮ್ಮ ಭಕ್ತಿ ದೃಢವಾಗಿ ನಿಲ್ಲುವಂಥದ್ದು. ಇಲ್ಲ ನಾನು ದಿನಾ ಭಗವದ್ಗೀತೆ ಕೇಳ್ತೀನಿ, ಬೆಳಿಗ್ಗೆ 4:15 ಮಂಗಳಾರತಿ ಶುರು ಮಾಡಿದ್ರೆ ನನ್ಗೆ ಮನೆಯಲ್ಲಿ ಇರ್ತೀನಿ, ಆರಾಮದಲ್ಲಿ ತುಂಬಾ ಯೂಟ್ಯೂಬ್ ಅಲ್ಲಿ ಕೇಳ್ತೀನಿ, ಅನೇಕ ಪ್ರಭುಪಾದರ ವಾಣಿಯನ್ನು ಕೇಳ್ತೀನಿ, ಚೈತನ್ಯ ಚರಿತಾಮೃತ ಕೇಳ್ತೀನಿ, ರಾತ್ರಿ 10 ಗಂಟೆ ತನಕನು ಕೇಳ್ತೀನಿ. ಇಲ್ಲ ಕೇಳಿಕೊಂಡು ನಾವು ಸುಮ್ಮನಿರುವುದಲ್ಲ. ನನ್ಗೆ ಏನು ಕೇಳುವಂಥದ್ದು, ನಾವು ಆಚಾರ್ಯರ ಮುಖಾಂತರ ಅದನ್ನು ಕೇಳುವಂಥದ್ದು. ಆಚಾರ್ಯರು ಏನ್ ಹೇಳ್ತಾರೆ ಅದನ್ನೇ ನಾವು ಇನ್ನೊಬ್ಬರಿಗೆ ತಿಳಿಸುವಂಥದ್ದು. ಯಾವ ರೀತಿ ನೋಡಿ, ಇವಾಗ ಎಲ್ಲರೂ ನೀವು ಭಕ್ತಿ ಶಾಸ್ತ್ರಿಯಲ್ಲಿ ಬಂದಿದ್ರೆ, ಇಲ್ಲಿ ಹಲವಾರು ಮಂದಿ ಇಲ್ಲಿ ಶಿಕ್ಷಕರಿದ್ದೀರಾ, ಏನು ನಿಮ್ಗೇನು ಸ್ವಲ್ಪ ಜ್ಞಾನ, ನಮ್ಗೇನು ತುಂಬಾ ಅಂದ್ರೆ ತುಂಬಾ ದೊಡ್ಡ ಆಚಾರ್ಯರಾಗಿ ನಮ್ಗೇನು ಜಾಸ್ತಿ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ನನ್ಗೆ ಜಾಸ್ತಿ ಏನೂ ತಿಳಿದಿಲ್ಲ, ಬಟ್ ನಾನು ನನ್ನ ಶಿಕ್ಷಕರಿಂದ ಅನೇಕ ಗುರುಗಳಿಂದ ಕೇಳಿದ್ದೇನೆ. ಅದರಲ್ಲಿ ಏನುಂಟು ನಂಗೆ ಮಂದಿರದಲ್ಲಿ ಹೇಳಿದ್ರು, ನನ್ಗೆ ಭಕ್ತಿಶಾಸ್ತ್ರಿ ಕ್ಲಾಸ್ ತುಂಬಾ ಕಷ್ಟ ಆಗುತ್ತೆ, ನಂಗೆ ಆಗಲ್ಲ, ನಂಗೆ ಟೈಮ್ ಇಲ್ಲ, ನಂಗೆ ಅದನ್ನು ಹೇಳಿಕೊಳ್ಳೋಷ್ಟು ಅಷ್ಟು ಉನ್ನತ ದರ್ಜೆಯಲ್ಲಿ ನಾನು ಇಲ್ಲ ಪ್ರಭುಜಿ. ಇಲ್ಲ, ನೀನೇನು ಕೇಳಿದ್ದಿ ಭಗವಂತನ ಬಗ್ಗೆ, ಏನು ಯಥಾರೂಪವಾಗಿ ನೀನೇನು ಭಗವದ್ಗೀತೆಯಲ್ಲಿ ಏನು ಅಭ್ಯಾಸ ಮಾಡಿದ್ದಿ ಅದನ್ನೇ ಅವರಿಗೆ ಹೇಳುವಂಥದ್ದು ಅಷ್ಟೇ. ಆವಾಗ ಮಾತ್ರ ಈಗ ಅನಿಸ್ತದೆ, ಓ ಹೌದು, ನಾವು ಇನ್ನೊಬ್ಬರಿಗೆ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಜ್ಞಾನ ಇನ್ನೂ ಜಾಸ್ತಿ ಆಗುತ್ತೆ, ಅದು ಅಲ್ಲಿ ಒಂದು ಸ್ಥಿರವಾಗಿರ್ತದೆ. ಇಲ್ಲ, ಈ ಶ್ಲೋಕದ ಮನ್ಮನಾ ಭಕ್ತ ಇಲ್ಲಿ ಈ ಶ್ಲೋಕದಲ್ಲಿ ಈ ತರ ವಿವರಣೆ ನೋಡಿದರೆ ಅದು ನಮ್ಗೆ ಸ್ಥಿರವಾಗಿರ್ತದೆ ಆ ಜ್ಞಾನ. ಅದೇ ರೀತಿ ಇಲ್ಲಿ ಹೇಳುವಂಥದ್ದು, ನಿನಗೆ ಏನು ಗೊತ್ತಿದೆ ಅದನ್ನು ನೀನು ಉಪದೇಶ ಮಾಡು, ಇದು ತುಂಬಾ ಒಳ್ಳೆಯ ವಿಷಯ. ಅದನ್ನು ನೀನು ಯಾವತ್ತು ಇದು ಮತ್ತೆ ಇಲ್ಲಿ ಮನ್ಮನಾ ಭವ ಮದ್ಭಕ್ತೋ, ಭಗವಂತ ಹೇಳ್ತಾರೆ, ನೀನ್ ನನ್ನನ್ನು ಕುರಿತು ಚಿಂತಿಸು. ಯಾವುದ್ರ ಬಗ್ಗೆ? ನನ್ನ ರೂಪ ಲೀಲೆ ಗುಣಗಳ ಬಗ್ಗೆ ಚಿಂತಿಸು, ಮತ್ತೆ ನನ್ನ ಭಕ್ತನಾಗು, ನನ್ಗೆ ನಮಸ್ಕಾರ ಮಾಡು. ನನ್ಗೆ ಮಾತಾಜಿ ಹೇಳಿದ್ರು, ನಾವು ಎಷ್ಟು ಸಲ ನಮಸ್ಕಾರ ಮಾಡ್ತೇವೆ ಅಷ್ಟು ನಮ್ಮ ಕರ್ಮಗಳು ಹೋದಾಗೆ ಅಂತೇಳಿ, ನಮಸ್ಕಾರ ಮಾಡಿದಷ್ಟು ಒಳ್ಳೇದು. ಮತ್ತೆ ನನ್ನನ್ನು ಪೂಜಿಸು ಅಂತೆಲ್ಲ ಹೇಳುವಂಥದ್ದು. ನಾವು ಏನು ಭಗವದ್ಗೀತೆಯಲ್ಲಿ ಓದ್ತೀವಿ ಇದನ್ನೇ ಮಾಡುವಂಥದ್ದು. ನಾವು ಶ್ರವಣ ಕೀರ್ತನ ಮನನ ಮಾಡಿ ಇನ್ನೊಬ್ಬರಿಗೆ ಹೇಳುವಂಥದ್ದು. ಇದು ಮಾಡಿದ ಕೂಡಲೇ ಏನು ಕೇಳುವಂಥದ್ದು ತುಂಬಾ ಒಳ್ಳೇದು. ಯಾಕಂದ್ರೆ ಕೇಳಿ 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 ನಾವು ಅದನ್ನು ಸ್ಟಾಕ್ ಇಡಬಾರ್ದು, ಕೇಳಿದ ನಂತರ ಅದನ್ನು ಒಳಗೆ ಇಡಬಾರ್ದು, ಕೇಳಿದ ನಂತರ ಅದನ್ನು ಖಾಲಿ ಮಾಡಿಬಿಡ್ಬೇಕು. ಯಾಕೆಂದ್ರೆ ಇನ್ನು ನಾವು ಏನು ತಿಳ್ಕೊಂಡಿದ್ದೇವೆ ಅದನ್ನು ಇನ್ನೊಬ್ಬರಿಗೆ ಕೊಟ್ರೆ ಮತ್ತೆ ನಾವು ಹೊಸ ವಿಷಯಗಳನ್ನು ಕೇಳಲಿಕ್ಕೆ ಬರ್ತದೆ. ಸೊ ಹೊಸ ವಿಷಯಗಳನ್ನು ಕೇಳುವಂಥದ್ದು, ಪುನಃ ಅವರಿಗೆ ಇನ್ನೊಬ್ಬರಿಗೆ ಭಕ್ತಿಯನ್ನು ಹಂಚುವಂಥದ್ದು. ಇದೇ ರೀತಿ ನಾವು ಮನೆಯಲ್ಲಿ ಕುಳಿತುಕೊಂಡೆ ಈ ರೀತಿಯ ಒಂದು ಕೆಲಸವನ್ನು ಮಾಡುವಂಥದ್ದು. ಇದಕ್ಕೇನು ಹೆಚ್ಚು ಇದಿಲ್ಲ, ಅದನ್ನೇ ಹೇಳುವಂಥದ್ದು. ನೀನು ಸುಮ್ಮನೆ ಹೋಗಿ ಉಪದೇಶ ಮಾಡು ಅಂತೇಳಿ ಹೇಳ್ತಾರೆ ಆಚಾರ್ಯರು. ಯಾವ ರೀತಿ ನೀವು ಯಾವ ಗುರುಗಳಿಂದ ಕೇಳ್ತೀರಾ ಅದನ್ನು ಯಥಾರೂಪ, ಏನು ಅಲ್ಲಿ ನಮ್ಮದಂತ ಎಕ್ಸ್ಟ್ರಾ ಸೇರಿಸಿ ಯಾವುದು ಹೇಳಲ್ಲ. ಏನು ಭಗವದ್ಗೀತೆ ಬುಕ್ಕಲ್ಲಿ ಉಂಟು, ಏನ್ ನಾವು ಆಚಾರ್ಯರಿಂದ ಒಂದು ಉದಾಹರಣೆ ಕೇಳ್ತೇವೆ ಅದನ್ನೇ ನಾವು ಹೇಳುವಂಥದ್ದು ಅಂತೇಳಿ, ಅಂದ್ರೆ ಉಪದೇಶ ಮಾಡು ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ನೋಡೋಣ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಚಿ, ಕೇವಲ ಕೃಷ್ಣನನ್ನ ಆರಾಧಿಸ್ಬೇಕಂತ ಹೇಳ್ತಾರೆ. 4 ಐಟಮ್, 4 ವಿಷಯಗಳನ್ನು ಇಲ್ಲಿ ಭಗವಂತ ಹೇಳುವಂಥದ್ದು. ನನ್ನನ್ನು ಸದಾ ನನ್ನ ಮನಸ್ಸಲ್ಲಿ ನನ್ನನ್ನು ಚಿಂತಿಸು, ಮತ್ತೆ ನನ್ನಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾದು. ದೇವತೆಗಳ ಭಕ್ತನಾಗಂತೆಲ್ಲ ಹೇಳುದಿಲ್ಲ ಇಲ್ಲಿ, ಅವರ ಭಕ್ತನಾಗಬಾರ್ದಂತ ಹೇಳುದಿಲ್ಲ, ನನ್ನ ಭಕ್ತನಾಗಂತ ಭಗವಂತ ಹೇಳ್ತಾರೆ, ನನ್ನ ಭಕ್ತನಾಗು ಅಂತ ಹೇಳಿ. ಮತ್ತೆ ನನಗೆ ನಮಸ್ಕಾರ ಮಾಡು. ನಮಸ್ಕಾರ ಮಾಡಿದಷ್ಟು ತುಂಬಾ ಒಳ್ಳೇದು. ನಾವು ಎಷ್ಟು ಗುರುಗಳಿಗೆ ನಮಸ್ಕಾರ ಮಾಡ್ತೇವೆ, ನಾವು ಎಷ್ಟು ಆಚಾರ್ಯರುಗಳಿಗೆ ನಮಸ್ಕಾರ ಮಾಡ್ತೇವೆ ಅಷ್ಟವರು ನಮ್ಗೆ ಹೇಳ್ತಾರೆ, ಹಿರಿಯ ಆಚಾರ್ಯರು, ನಾವೆಷ್ಟು ಭಗವಂತನಿಗೆ ಅಡ್ಡ ಬೀಳ್ತೇವೆ ಅಥವಾ ಆಚಾರ್ಯರಿಗೆ ಪ್ರಭುಪಾದರಿಗೆ ಅಥವಾ ನಮ್ಮ ಗುರುಗಳಿಗೆ ಅಡ್ಡ ಬೀಳ, ಆಗ ಅವರ ಒಂದು ಕಾಲು ಅಥವಾ ಕೈಯಿನ ಸ್ಪರ್ಶ ನಮ್ಮ ತಲೆಗೆ ಮುಟ್ಟಿಸ್ತಾರಂತೆ. ಅದು ನಮ್ಗೆ ಗೊತ್ತಾಗಲ್ಲ, ಬಟ್ ಅದು ಅವರು ಸೂಕ್ಷ್ಮವಾಗಿ ನಮ್ಗೆ ಆಶೀರ್ವಾದ ಕೊಡ್ತಾನೆ ಇರ್ತಾರೆ. ಪ್ರಭುಪಾದರು ಅಷ್ಟೇ, ನಾವು ದೇವಸ್ಥಾನಕ್ಕೆ ಹೋದಾಗ ಅವರ ಒಂದು ಮೂರ್ತಿಗೆ ಅಡ್ಡ ಬೀಳ್ತೇವೆ, ಅಲ್ಲಿ ಆ ಒಂದು ಪ್ರಭುಪಾದರ ಇದಕ್ಕೆ, ಆಗ ನಮ್ಗೆ ಒಂಥರ ಒಂದು ಪಾಸಿಟಿವ್ ಎನರ್ಜಿ ಬಂದಾಗೆ, ಅಂದ್ರೆ ಅವರು ಖಂಡಿತವಾಗಿ ನಮ್ಮ ತಲೆಗೆ ಕೈ ಇಟ್ಟು ಉದ್ಧಾರ ಮಾಡ್ತಾರೆ ನಮ್ಮನ್ನು. ಎಷ್ಟೋ ನಮ್ಮ ಆ ಒಂದು ಕೈ ಇಟ್ಟ ತಕ್ಷಣ ನಮ್ಮ ಅನೇಕ ಜನ್ಮದ ಪಾಪಗಳನ್ನು ಅವರು ಉದ್ಧಾರ ಮಾಡ್ತಾರೆ. ಈ ರೀತಿಯ ಭಾವನೆಯಲ್ಲಿಟ್ಟು ನಾವು ನಮಸ್ಕಾರ ಮಾಡಬೇಕು. ಭಗವಂತನಿಗೂ ಅಷ್ಟೇ, ಯಾಕಂದ್ರೆ ನಮ್ಗೆ ಕೆಲವು ಸಲ ಭಗವಂತನ ಬಳಿಗೆ ನಮಸ್ಕಾರ ಮಾಡದಿದ್ರೆ ನಾವು ಗುರುಗಳ ಬಳಿ ನಮಸ್ಕಾರ ಮಾಡಿದ್ರೆ ಅದೇ ಫಲ ನಮ್ಗೆ ಸಿಕ್ಕುತ್ತೆ ಅಂತೇಳಿ ನಾವು ಆ ರೀತಿಯ ಭಾವನೆ ಇಟ್ಟು ನಮಸ್ಕಾರ ಮಾಡ್ಬೇಕು. ಮತ್ತೆ ಭಗವಂತ ಹೇಳ್ತಾರೆ, ನನ್ನನ್ನು ಪೂಜಿಸು ಅಂತೇಳಿ. ಅದೇ ರೀತಿ ಇಲ್ಲಿ ಹೇಳುವಂಥದ್ದು, ಕೇವಲ ಕೃಷ್ಣನಿಗೆ ನಿಮ್ಮ ನಮನಗಳನ್ನು ಸಲ್ಲಿಸಿ ಅಂತೇಳಿ 4 ಪದದಲ್ಲಿ ಹೇಳ್ತಾರೆ. ಆಗ ನೀವು ಬೋಧಕರಾಗ್ತೀರಿ. ನೋಡಿ, ನಾವೆಲ್ಲ ಬೋಧಕರಾಗ್ಲಿಕ್ಕೆ ನಾವೇನು ಹೆಚ್ಚು ಒಂದು PhD ಮಾಡ್ಬೇಕಂತೇಳಿ ಇಲ್ಲ ಬೋಧಕರಾಗ್ಲಿಕ್ಕೆ, ಅಥವಾ ಒಂದು ಭಗವದ್ಗೀತೆಯ ಇದು ಮಾಡ್ಲಿಕ್ಕೆ ಇಲ್ಲ, ನಾನು ತುಂಬಾ ಪರಿಶುದ್ಧ ಆದ ನಂತರ ಮತ್ತೆ ನಾನು ಟೀಚಿಂಗ್ ಮಾಡ್ತೇನೆ ಇಲ್ಲ, ಅಥವಾ ನನ್ಗೆ ಇನ್ನೂ ಸ್ವಲ್ಪ ಓದ್ಬೇಕು, ಇನ್ನು ಪೂರ್ತಿಯಾಗಿ ನಂಗೆ ಭಗವದ್ಗೀತೆ ತಿಳಿಲಿಲ್ಲ ಇಲ್ಲ. ಓದ್ತಾ 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 ಓದ್ತಾಗ ನಮಗೆ ನಾವು
ಎಷ್ಟು ಜ್ಞಾನವನ್ನು ಇನ್ನೊಬ್ಬರಿಗೆ ಹಂಚುತ್ತೇವೆ, ಆಗ ನಮ್ಮ ಜ್ಞಾನ ಹೆಚ್ಚಾಗುತ್ತೆ ವಿನಃ ಕಮ್ಮಿ ಅಂತೂ ಖಂಡಿತ ಆಗುದಿಲ್ಲ. ಇಲ್ಲಿ ಅನೇಕ ಮಂದಿ ನಾವು ಎಲ್ಲರೂ ಕೂಡ ಈ ಒಂದು ಶಿಕ್ಷಕರಾಗಿದ್ದೇವೆ, ಇನ್ನೊಬ್ಬರಿಗೆ ಸ್ವಲ್ಪ ಸ್ವಲ್ಪ ಜ್ಞಾನವನ್ನು ಅಲ್ಲದೆ ಪಕ್ಕದ ಮನೆಯವರಿಗೆ ಹೇಳಿ ಆದ್ರೂ ನಮ್ಮ ಜ್ಞಾನವನ್ನು ಜಾಸ್ತಿ ಮಾಡಿದ್ದೇವೆ. ಇದೇ ರೀತಿ ಪಕ್ಕದ ಮನೆಯವರಿಗೆ ಜ್ಞಾನ ಭಗವಂತನ ವಾಣಿಯ ಬಗ್ಗೆ ಹೇಳುವಂತದ್ದು, ಅವರಿಗೆ ಕ್ಲಾಸಿಗೆ ತರಗಿಸುವುದು, ತಂದು ಕೂತ್ಕೊಳ್ಳಿಸುವಂತದ್ದು, ಇಂಥ ಸಣ್ಣ ಪುಟ್ಟ ವ್ಯವಹಾರಗಳನ್ನೆಲ್ಲ ಮಾಡಿಕೊಂಡೆ ಭಗವಂತನ ಬಗ್ಗೆ ಈ ತರ ಮಾಡಿಕೊಂಡೆ ನಾವು ಬೋಧಕರಾಗ್ತೇವೆ ಅಂತ ಇಲ್ಲಿ ಆಚಾರ್ಯರು ಹೇಳ್ತಾರೆ. ಅದೇ ರೀತಿ ಅವರೇ ಮತ್ತೆ ಇಲ್ಲಿ ಹೇಳ್ತಾರೆ ಆಚಾರ್ಯರು, ನೀವು ಬೋಧಕರಾಗುತ್ತೀರಿ. ಬೋಧಕನಾಗುವುದು ಮತ್ತೆ ಆಧ್ಯಾತ್ಮಿಕ ಗುರುವಾಗುವುದು ತುಂಬಾ ಕಷ್ಟ ಅಲ್ಲ. ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳ್ತಾರೆ. ಆಧ್ಯಾತ್ಮಿಕ ಗುರು ಆಗಿ ಆಚಾರ್ಯರು ಹೇಳ್ತಾರೆ ತುಂಬಾ ಸುಲಭವಾದ ಮಾರ್ಗ ಅಂತೇಳಿ. ಸೊ ನಾವೆಲ್ಲರೂ ಏನು ಮಾಡೋಣ, ನಾವೆಲ್ಲವೂ ಇದೆಲ್ಲ ಜ್ಞಾನವನ್ನು ಪಡ್ಕೊಂಡು ನಮ್ಗೆ ಎಷ್ಟು ಇನ್ನು ಉತ್ತಮವಾದ ಇದರಲ್ಲಿ ಕಂಟಿನ್ಯೂಸ್ ಕ್ಲಾಸ್ ಕೇಳ್ತಾ ಇರೋಣ. ಹೀಗೇನೆ ಭಗವಂತನ ವಾಣಿಯನ್ನು ಇನ್ನೊಬ್ಬರಿಗೆ ತಿಳಿಸೋಣ. ನಾವೆಲ್ಲರೂ ಒಂದು ಸಣ್ಣ ಮಟ್ಟಿನ ಬೋಧಕರು, ನಮ್ಗೇನು ದೊಡ್ಡ ಮಟ್ಟಿನ ಬೋಧಕರಾಗುವ ಅವಶ್ಯಕತೆ ಇಲ್ಲ, ನಾವು ಸಣ್ಣ ಮಟ್ಟಿನ ಬೋಧಕರಾಗೋಣ. ಸೊ ನಾವು ಎಲ್ಲರೂ ಶಿಕ್ಷಕರಾಗ್ಬೇಕು. ಹಾಗಾದ್ರೆ ಮಾತ್ರ ನಮ್ಮದೊಂದು ಈ ಒಂದು ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಲ ಪ್ರಭುಪಾದರಿಗೆ ಅವರ ಒಂದು ಮಿಷನ್ಗೆ ನಾವೆಲ್ಲರೂ ಒಟ್ಟುಗೂಡಿ ಸಪೋರ್ಟ್ ಮಾಡಿದಾಗೆ ಆಗುತ್ತೆ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಶ್ರೀಲ ಪ್ರಭುಪಾದ ಕಿ ಜೈ. ಸೊ ಇಲ್ಲಿಗೆ ಇವತ್ತಿನ ತರಗತಿ ಮುಕ್ತಾಯ ಆಗ್ತದೆ. ವಾಂಛಾ ಕಲ್ಪತರುಭ್ರಷ್ಟ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮೋ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀ ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತ ವೃಂದದವರಿಗೂ ನನ್ನ ಅನಂತ ವಂದನೆಗಳು. ನೀವು ತಾಳ್ಮೆಯಿಂದ ಈ ಒಂದು 2 ಗಂಟೆ ಹೊತ್ತು ಈ ಒಂದು ತರಗತಿಯನ್ನು ಆಲಿಸಿದ್ದಕ್ಕೆ ಮತ್ತೆ ಭಗವಂತನ ವಾಣಿಯನ್ನು ಕೇಳಿದಿರಿ. ಸೊ ನಿಮ್ಗೆ ಅನಂತ ಧನ್ಯವಾದಗಳು. ಹಾಗೂ ಎಲ್ಲರೂ ಈ ಒಂದು ಚಟುವಟಿಕೆಗಳಲ್ಲಿ ಎಲ್ಲರೂ ಭಾಗವಹಿಸಿದಿರಿ. ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಮತ್ತೆ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳು ಅಥವಾ ಟೀಕೆಗಳು, ಟಿಪ್ಪಣಿಗಳು ಅಥವಾ ಏನಾದ್ರೂ ಹೇಳುವುದಿದ್ರೆ ದಯವಿಟ್ಟು ಹೇಳ್ಬೋದು. ಮಾತಾಜಿ. ಹೇಳಿ ಹರೇ ಕೃಷ್ಣ. ಮಾತಾಜಿ, ಭಗವಂತ 30 ಮತ್ತೆ 31ನೇ ಶ್ಲೋಕದಲ್ಲಿ ಅತ್ಯಂತ ಪಾಪಿಗಳಿಗೂ ಕೂಡ ಒಂದು ಚಾನ್ಸ್ ಕೊಡ್ತಾರಲ್ವ, ಪಾಪದಿಂದ ದೋಷರಹಿತರಾಗ್ಬಿಟ್ಟು ಹೇಗೆ ಮುಕ್ತಿಯನ್ನು ಪಡಿಬಹುದು ಅಂತ. ಆ ಶ್ಲೋಕ ಪ್ರತಿ ಬಾರಿ ಬರುವಾಗ ಹಲವಾರು ಜನರ ಪ್ರಶ್ನೆ ಆಗಿರುತ್ತೆ, ಭಕ್ತನಿಗೆ ಮತ್ತೆ ಅಷ್ಟು ವರ್ಷ ಪಾಪ ಮಾಡ್ಕೊಂಡು ಕೂತವರಿಗೂ ಏನು ವ್ಯತ್ಯಾಸ? ಭಗವಂತ ಇಬ್ಬರಿಗೂ ಒಂದೇ ಚಾನ್ಸ್ ಕೊಡೋದಿದ್ರೆ ಅವರಿಗೂ ನಮಗೇನು ವ್ಯತ್ಯಾಸ ಇದೆ? ಅವನಷ್ಟು ವರ್ಷ ಪಾಪ ಮಾಡ್ಕೊಂಡು ಲಾಸ್ಟಿಗೆ ಭಗವಂತನ ನಾಮ ಹೇಳ್ತಾನೆ,